ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಸಭಾ ಕಾರ್ಯಕ್ರಮವನ್ನು ಆರಂಭಿಸಲಿಕ್ಕಿದ್ದೇವೆ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಡಾಕ್ಟರ್ JN ಭಟ್, ಮುಖ್ಯ ವೈದ್ಯಾಧಿಕಾರಿ, MRPL ಮಂಗಳೂರು. ಹಾಗೆ ಶಾಲಾ ಸಂಚಿಕೆಯನ್ನು ಬಿಡುಗಡೆಗೊಳಿಸಲಿಕ್ಕಿದ್ದಾರೆ ಶ್ರೀ ಸದಾಶಿವ ಕೆ, ನಿವೃತ್ತ ಪ್ರಾಂಶುಪಾಲರು, ಸೋಮೇಶ್ವರ ಉಚ್ಚಿಲ. ಮುಖ್ಯ ಅತಿಥಿಗಳಾಗಿ ಶ್ರೀ ಈಶ್ವರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಮಂಗಳೂರು ದಕ್ಷಿಣ ವಲಯ. ಹಾಗೆ ಪ್ರೊಫೆಸರ್ ಅಕ್ಷಯ R. ಶೆಟ್ಟಿ, ಸಹಾಯಕ ಪ್ರಾಧ್ಯಾಪಕರು, ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್, ಅಡ್ಯಾರ್, ಮಂಗಳೂರು. ಹಾಗೆ ಶ್ರೀ ಹಸೀನರ್, ಸೋಮೇಶ್ವರ ಉಚ್ಚಿಲ. ಇವರೆಲ್ಲರೂ ಕೂಡ ಇಂದಿನ ಈ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿಕ್ಕಿದ್ದಾರೆ. Reflects the support and belief you have in the potential of our students. Welcome dance is a heartfelt expression of our joy and the respect we have for our guest. Let's welcome you all with open arms through an energetic and vibrant semi-classical dance performance. Get ready to be transported into a world of joy and warmth. Please put your hands together as I invite our student to the stage. Mama
തനിമ വിളങ്ങും നാട്, മേളത്തിൻ പെരുമയൊരുങ്ങും നാട്. നളചരിത സ്മൃതികളുണർത്തി സ്വരമധുരം നെഞ്ചിലൊഴുക്കി കഥകളിതൻ മുദ്ര വിടർത്തി കളിയാടും കലയുടെ വീട്. करते हम दिल से सबका स्वागत हम करते हैं, स्वागत करते हम, स्वागत करते हम दिल से सबका स्वागत हम करते हैं, स्वागतम 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 स्वागतम. ಇನ್ನೇನು ಸಭಾ ಕಾರ್ಯಕ್ರಮವನ್ನು ಆರಂಭಿಸಲಿಕ್ಕಿದ್ದೇವೆ. ವೇದಿಕೆಗೆ ಕರೆತರಬೇಕಾಗಿ ನಮ್ಮ ಶಾಲಾ ಸಂಚಾಲಕರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ಡಾಕ್ಟರ್ JN ಭಟ್, ಮುಖ್ಯ ವೈದ್ಯಾಧಿಕಾರಿ, MRPL ಮಂಗಳೂರು. ಹಾಗೆ ಶಾಲಾ ಸಂಚಿಕೆಯನ್ನು ಬಿಡುಗಡೆಗೊಳಿಸಲಿಕ್ಕಿದ್ದಾರೆ ಶ್ರೀ ಸದಾಶಿವ ಕೆ, ನಿವೃತ್ತ ಪ್ರಾಂಶುಪಾಲರು, ಸೋಮೇಶ್ವರ ಉಚ್ಚಿಲ. ಹಾಗೆ ಪ್ರೊಫೆಸರ್ ಅಕ್ಷಯ R ಶೆಟ್ಟಿ, ಸಹಾಯಕ ಪ್ರಾಧ್ಯಾಪಕರು, ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್, ಅಡ್ಯಾರ್, ಮಂಗಳೂರು. ಸಭಾ ಸೋಮೇಶ್ವರ ಉಚ್ಚಿಲ, ಇದರ ಅಧ್ಯಕ್ಷರಾಗಿರುವ ಹರೀಶ್ ಡಿ ಉಚ್ಚಿಲ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿಕ್ಕಿದ್ದಾರೆ. ಮನೋಬಲವನ್ನು ಹೆಚ್ಚಿಸುತ್ತದೆ, ಜೊತೆಗೆ ಎಲ್ಲರಲ್ಲೂ ಧನಾತ್ಮಕ ಶಕ್ತಿಯನ್ನು ವಿಕಸಿಸುತ್ತದೆ. ಹಾಗಾಗಿ ಸರ್ವ ಕಾರ್ಯವನ್ನು ಆರಂಭಿಸುವ ಮುನ್ನ ಆ ದೇವರ ಅನುಗ್ರಹವನ್ನು ಬೇಡುವುದು ಅತಿ ಅಗತ್ಯ. ಅಮ್ಮ ಭಗವತಿಯ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಪ್ರಾರ್ಥನೆಯನ್ನು ಮಾಡಲಿದ್ದಾರೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು. ಹಗಲಿರುಳು ನಿನ್ನೊಂದು ಕೃಪೆಗಾಗಿ ಕಾದಿರುವೆ.
Ashwa, our correspondent, the driving force who manage, coordinate, guide and supervise various activity of educational institution to deliver the welcome address. ಕಾರ್ಯಕ್ರಮವು ಬೆಳಿಗ್ಗೆ ಉದ್ಘಾಟನೆಯೊಂದಿಗೆ ಪ್ರಾರಂಭವಾಯಿತು. ಈಗ ಮಕ್ಕಳ ಕಾರ್ಯಕ್ರಮದ ನಂತರ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಇವತ್ತು ನಮಗೆಲ್ಲ ಬಹಳ ಬೇಸರ ತರುವಂಥ ಒಂದು ವಿಚಾರ, ನಾವು ಬೆಳಗಿಂದ ಒಂದು ವಿಚಾರವನ್ನು ತಿಳಿದಿದ್ದೇವೆ. ನಮ್ಮ ಊರಿನವರೇ, ನಮ್ಮವರೇ ಆದಂಥ ಖ್ಯಾತ ಸಾಹಿತಿ, ಖ್ಯಾತ ವಿದ್ವಾಂಸರು, ಜನಪದ ಸಾಹಿತ್ಯ ರಚನೆಕಾರರು, ನಾಟಕಕರ್ತರು, ಯಕ್ಷಗಾನದಲ್ಲಿ ತುಂಬಷ್ಟು ಸಂಶೋಧನೆಗಳನ್ನು ಮಾಡಿದಂಥ ನಮ್ಮವರೇ ಆದಂಥ ಶ್ರೀಯುತ ದಿವಂಗತ ಅಂಬರೀಷ್ ಸೋಮೇಶ್ವರು ಇವತ್ತು ನಮ್ಮನ್ನು ಅಗಲಿದ್ದು ನಮಗೆಲ್ಲ ಬಹಳ ಬೇಸರ ತರುವಂಥ ವಿಚಾರ. ಆದರೆ ಪೂರ್ವ ನಿರ್ಧಾರಿತವಾದಂಥ ಕಾರ್ಯಕ್ರಮಗಳನ್ನು ನಾವು ಬಹಳ ದುಃಖದ ಮೂಲಕವೇ ಇವತ್ತು ನಾವು ಬಹುಶಃ ಇದನ್ನು ನಾವು ಆಚರಿಸ್ತಾ ಇದ್ದೇವೆ. ನಾವೆಲ್ಲರೂ ಇವತ್ತು ಈ ಕಾರ್ಯಕ್ರಮ 30 ತಾರೀಕಿಗೆ ನಡಬೇಕಾದಂಥ ಕಾರ್ಯಕ್ರಮ, ಅದು ಚುನಾವಣೆ ಪ್ರಯುಕ್ತ ಮುಂದಕ್ಕೆ 6 ತಾರೀಕಿಗೆ ಆಯಿತು. ಆದ ಕಾರಣ ನಾವು ಇವತ್ತು ಎಲ್ಲ ಸಿದ್ಧತೆಗಳನ್ನು ಮಾಡಿರುವಂಥ ಕಾರಣಕ್ಕೆ ಇವತ್ತು ಅವರ ಕ್ಷಮೆಯನ್ನು ಕೇಳುತ್ತಾ ನಾವು ಈ ಕಾರ್ಯಕ್ರಮಗಳನ್ನು ಬೆಳಿಗ್ಗೆ ಉದ್ಘಾಟನೆ ಮೂಲಕ ಮುಂದುವರಿಸ್ತಾ ಇದ್ದೇವೆ. ಅವರ ಆತ್ಮಕ್ಕೆ ನಾವು ಇವತ್ತು ಶಾಂತಿಯನ್ನು ಕೋರಲಿಕ್ಕಾಗಿ ಒಂದು ನಿಮಿಷದ ಪ್ರಾರಂಭಕ್ಕೆ ನಾವು 1 ನಿಮಿಷದ ಶ್ರದ್ಧಾಂಜಲಿ ಒಂದನ್ನು ಅರ್ಪಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಅಂತ ಹೇಳ್ತಾ ಎಲ್ಲರೂ ಎದ್ದು ನಿಂತು 1 ನಿಮಿಷದ ಮೌನ ಪ್ರಾರ್ಥನೆಯನ್ನು ಮಾಡಬೇಕಾಗಿ ಕೇಳಿ. ಧನ್ಯವಾದಗಳು. ಈ ಸಭಾ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಡಾಕ್ಟರ್ JN ಭಟ್, ಮುಖ್ಯ ವೇದ್ಯಾಧಿಕಾರಿ MRPL ಮಂಗಳೂರು. ಬಹುಶಃ ಇವರು ನಮ್ಮವರೇ, ನಮ್ಮ ಬೋವಿ ಸಮಾಜವನ್ನು ಭಾಳ ಹತ್ತಿರದಿಂದ ಕಂಡುಕೊಂಡವರು. ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ ಕೂಡ ಹೌದು, ಕನ್ನಡ ಮಾಧ್ಯಮ ಶಾಲೆಯದ್ದು. ಬಹುಶಃ ನಮ್ಮ ಶತಮಾನೋತ್ಸವ ಆಚರಣಾ ಸಂದರ್ಭದಲ್ಲಿ ನಾವು ಇವರಿಂದ ಅನೇಕ ಸಲಹೆ ಸೂಚನೆಗಳನ್ನು ಪಡ್ಕೊಂಡು ಅವರ ಮಾರ್ಗದರ್ಶನದ ಮೂಲಕ ಉತ್ತಮವಾದಂಥ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತಾ ಇದ್ದೇನೆ. ಹಾಗಾಗಿ ಇವರು ನಮ್ಮೊಂದಿಗಿದ್ದಾರೆ. ಇವತ್ತು ನಾವು ಎಲ್ಲರ ಪರವಾಗಿ ಆತ್ಮೀಯವಾಗಿ ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. I request Mrs. Punima Bolar, Headmistress of Uchilbovi High School, to hand over the bouquet. ಇವತ್ತಿನ ಶಾಲಾ ಸಂಚಿಕೆಯನ್ನು, ಮಕ್ಕಳ ಹಸ್ತಪ್ರತಿ ಶಾಲಾ ಸಂಚಿಕೆ ಚಿಗುರು ಇದನ್ನು ಬಿಡುಗಡೆಗೊಳಿಸಲಿಕ್ಕಿದ್ದಾರೆ. ಇವರು ಕೂಡ ನಮ್ಮವರೇ. ಇವರು ನಮ್ಮ ಸಮಾಜದ ಎಷ್ಟೋ ಮಂದಿ ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳಿಕೊಟ್ಟವರು. ಶ್ರೀಯುತ ಸದಾಶಿವ ಕೆ, ನಿವೃತ್ತ ಪ್ರಾಂಶುಪಾಲ್ ಅವರು, ಸೋಮೇಶ್ವರ ಉಚ್ಚಿಲ. ಬಹುಶಃ ನಾವೆಲ್ಲರೂ ಇಲ್ಲಿ ಒಂದು 90% ಮಂದಿ ಇರಬಹುದು ನಮ್ಮ ಆ ಏಜಿನವರು. ನಾನು ಕೂಡ ಅವರ ಶಿಷ್ಯನಾಗಿದ್ದೇನೆ. ಇದೇ ಶಾಲೆಯಲ್ಲಿ ಅವರು ಉಪಾಧ್ಯಾಯರಾಗಿದ್ದರು. ನಾವೆಲ್ಲರೂ ಅವರ ಶಿಷ್ಯರಿದ್ದೇವೆ. ಇವತ್ತು ಅಂಥ ಅವರು ಕೂಡ ನಮ್ಮೊಂದಿಗಿದ್ದಾರೆ, ನಮ್ಮ ಭಾಗ್ಯ ಅಂತ ನಾವು ತಿಳ್ಕೊಳ್ತೇವೆ. ಇವತ್ತು ಶಾಲಾ ಸಂಚಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಸದಸ್ಯ ಸರ್ ಅವರು. ಸರ್, ನಿಮಗೂ ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. I request Vinay, PT of Uchilbovi's English Medium School, to hand over the bouquet. ಅವರು ನಮ್ಮ ಅತಿಥಿ ಪ್ರೊಫೆಸರ್ ಅಕ್ಷಯ್ R. ಶೆಟ್ಟಿ, ಸಹಾಯ ಪ್ರಾಧ್ಯಾಪಕರು, ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್, ಅಡ್ಯಾರು. ಇವರು ಕೂಡ ಸಂಶೋಧನೆಯಲ್ಲಿ ಬಹುಶಃ ಇವಾಗ PhD ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಅನೇಕ ಸಂಶೋಧನಾ ರಚನೆಗಳನ್ನು, ಸಾಹಿತ್ಯ, ಅದು ಕೂಡ ತುಳು ಸಂಶೋಧನೆಯನ್ನು ಮಾಡಿಕೊಂಡು ಆ ಮೂಲಕ ಸಮಾಜ ಸೇವೆಯನ್ನು ಕೂಡ ಮಾಡುವಂಥದ್ದು ಇವರು ಕೂಡ ಇವತ್ತು ನಮಗೆಲ್ಲರಿಗೂ ಕೂಡ ಒಂದು ಪ್ರಧಾನ ಭಾಷಣಕಾರರಾಗಿ ನಮ್ಮೊಂದಿಗೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೀವಿ. Mr. Mohandas sir to offer the bouquet. ನಮ್ಮ ಮುಖ್ಯ ಅತಿಥಿ ನಮ್ಮವರೇ ಆದಂಥ ಶ್ರೀ ಹರೀಶ್ ಟಿ ಉಚ್ಚಿಲ್ರವರು ಬೆಳಿಗ್ಗೆ ಧ್ವಜಾರೋಹಣವನ್ನು ಮಾಡುವ ಮೂಲಕ ನಮ್ಮ ಬೆಳಗಿನ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ನಡೆಸಿಕೊಂಡು ಇವತ್ತು ಕೂಡ ಈಗಲೂ ಕೂಡ ನಮ್ಮೊಟ್ಟಿಗಿದ್ದಾರೆ. ನಮ್ಮೆಲ್ಲ ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿಗೆ, ಶೈಕ್ಷಣಿಕವಾದಂಥ ಕಾರ್ಯಕ್ರಮಗಳಿಗೆ ಮುಂದಾಳತನವನ್ನು ವಹಿಸಿಕೊಂಡು ನಮಗೆ ಮಾರ್ಗದರ್ಶನವನ್ನು ಕೊಟ್ಟು ಪ್ರತಿಯೊಂದು ವಿಷಯದಲ್ಲಿ ಕೂಡ ಸಹಾಯವನ್ನು ನೀಡ್ತಿರುವಂಥ ಶ್ರೀ ಹರೀಶ್ ಉಚ್ಚಿಲ್ ಅವರು ನಮ್ಮ ಮೂರೂರ ಮಹಾಸಭಾದ ಅಧ್ಯಕ್ಷರಾಗಿರ್ತಾರೆ. ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಆತ್ಮೀಯ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾರೆ. To hand over the bouquet.
ಇನ್ನೋರವರು ಶ್ರೀ ಹಸೈನಾರ್ ಇವರು ವ್ಯಾಪಾರಸ್ಥರು. ನಮ್ಮ ಶಾಲೆಯ ಪಕ್ಕದಲ್ಲಿ ಇವರ ಮನೆ ಇದೆ. ನಾವು ಅವರನ್ನು ಯಾವತ್ತೂ ನಾವು ಮರೆಯಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ಮೇ ತಿಂಗಳಲ್ಲಿ ನಮಗೆ ನೆನಪಾಗುವುದು ಅವರು. ಯಾಕೆಂದರೆ ನಮ್ಮ ಮೇ ತಿಂಗಳಲ್ಲಿ ನಮ್ಮ ಬಾವಿಯಲ್ಲಿ ನೀರಿನ ಮಟ್ಟ ಕಡಿಮೆ ಇರ್ತದೆ. ಪಕ್ಕದಲ್ಲಿ ಅವರ ಮನೆ ಇದೆ. ಅವರ ಮನೆಯಿಂದಲೇ ನೇರವಾಗಿ ನಮ್ಮ ಹೊಸ ಬಿಲ್ಡಿಂಗಿನ ಟ್ಯಾಂಕಿಗೆ ನೀರು ಹೋಗುವಂಥದ್ದು. ನಮ್ಮಲ್ಲಿ ಬಹಳ ಆತ್ಮೀಯತೆಯಿಂದ ಅವರು ನಮ್ಮ ಶಾಲೆಗೆ ಬೇಕಾದಂತಹ ಒಂದು ವ್ಯವಸ್ಥೆಗಳನ್ನು ಯಾವುದೇ ಇದು ಇಲ್ಲದೆ ನಮಗೆ ಒದಗಿಸಿಕೊಡ್ತಾ ಇದ್ದಾರೆ ಶ್ರೀ ಹಸೈನಾರ್ ಇವರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. I request Mrs. Kavita to hand over the bouquet. ವೇದಿಕೆ ಮುಂಭಾಗದಲ್ಲಿರುವಂಥ ನಮ್ಮ ಮೂರೂರ ಭೋವಿ ಆಡಳಿತ ಮಂಡಳಿಯ ಕೋಶಾಧಿಕಾರಿಗಳಿದ್ದಾರೆ, ಕಾರ್ಯದರ್ಶಿಗಳಿದ್ದಾರೆ, ಸದಸ್ಯರುಗಳಿದ್ದಾರೆ, ನಮ್ಮ ಬೆಚ್ಚಪಾಡರುಗಳಿದ್ದಾರೆ, ಮಾಜಿ ನಮ್ಮ ಮೂರೂರ ಭೋವಿ ಸಂಸ್ಥೆಯ ಅಧ್ಯಕ್ಷರುಗಳು, ಸಂಚಾಲಕರು, ಇವರೆಲ್ಲರೂ ಕೂಡ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ. ಅವರನ್ನೆಲ್ಲರಿಗೂ ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ PTA ಅಧ್ಯಕ್ಷರಿದ್ದಾರೆ, ಸದಸ್ಯರುಗಳಿದ್ದಾರೆ. ಇವತ್ತು ಎಲ್ಲ ನಮ್ಮ ಮಕ್ಕಳ ಮೇಕಪ್ ಮಾಡುವಲ್ಲಿ ನಮ್ಮ PTA ಎಲ್ಲ ಮೆಂಬರ್ಸ್ಗಳು ಬಂದು ಸಹಾಯವನ್ನು ಕೂಡ ಒದಗಿಸಿಕೊಟ್ಟಿದ್ದಾರೆ. ಅವರನ್ನೆಲ್ಲರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮಂಗಳೂರು ಕಲ್ಪವೃಕ್ಷ ಲಯನ್ಸ್ ಕ್ಲಬ್ಬಿನ ಸ್ಥಾಪಕ ಅಧ್ಯಕ್ಷರಾದಂಥ ರಾಜೇಶ್ ಶೆಟ್ಟಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ನಾವು ಗುರುತಿಸಿಕೊಂಡಿದ್ದೇವೆ. ನಿಮ್ಮನ್ನು ಸಹ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಬಂದಂಥ ಎಲ್ಲ ನಮ್ಮ ಪ್ರೀತಿಯ ಮಕ್ಕಳ ಹೆತ್ತವರು, ಪೋಷಕರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಹಿರಿಯರು, ಕಿರಿಯರು ಎಲ್ಲರೂ ಕೂಡ ಬಂದಿದ್ದೀರಾ. ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲ ನಮ್ಮ ಶಿಕ್ಷಕ ವರ್ಗ, ಮುಖ್ಯೋಪಾಧ್ಯಾಯರುಗಳು, ಆಮೇಲೆ ಸಹಾಯಕರು ಎಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. Academic year 2023-24 of Uchil Bovis Educational Institution. Now I invite Ms. Ramita Kuttar, Headmistress of Higher Primary Section, to read the annual report of the school. ವೇದಿಕೆಯಲ್ಲಿರುವ ಗೌರವಾನ್ವಿತ ಅಧ್ಯಕ್ಷರೇ, ಅತಿಥಿ ಗಣ್ಯರೇ, ವಿದ್ಯಾಭಿಮಾನಿಗಳೇ, ಸಭಿಕರೇ, ಪೋಷಕರೇ ಹಾಗೂ ಶಾಲಾ ವಿದ್ಯಾರ್ಥಿಗಳೇ, 2023-24 ಸಾಲಿನ ಶಾಲಾ ಪ್ರತಿಭಾ ದಿನಾಚರಣೆಯ ಈ ಶುಭ ಸಮಾರಂಭದಲ್ಲಿ ಉಚ್ಚಿಲ ಬೋವಿ ವಿದ್ಯಾಸಂಸ್ಥೆಗಳ ಶಾಲಾ ವಾರ್ಷಿಕ ವರದಿಯನ್ನು ತಮ್ಮ ಮುಂದಿಡಲು ಸಂತೋಷಪಡುತ್ತೇನೆ. ಉಚ್ಚಿಲ ಬೋವಿ ವಿದ್ಯಾಸಂಸ್ಥೆಗಳ ಆಶ್ರಯದಲ್ಲಿ ಉಚ್ಚಿಲ ಬೋವಿ ಪೂರ್ವ ಪ್ರಾಥಮಿಕ ಶಾಲೆ, ಅನುದಾನಿತ ಉಚ್ಚಿಲ ಬೋವಿ ಹಿರಿಯ ಪ್ರಾಥಮಿಕ ಶಾಲೆ, ಅನುದಾನ ರಹಿತ ಆಂಗ್ಲ ಮಾಧ್ಯಮ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ, ಅನುದಾನ ರಹಿತ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಹೀಗೆ 5 ಶಾಲೆಗಳು ಕಾರ್ಯನಿರ್ವಹಿಸುತ್ತಿದ್ದು ಊರ ಹಾಗೂ ಪರವೂರ ವಿದ್ಯಾರ್ಥಿಗಳಿಗೆ ಮೌಲ್ಯಾಧಾರಿತ ಶೈಕ್ಷಣಿಕ ಸೇವೆಯನ್ನು ಒದಗಿಸುತ್ತಿದೆ. 2019-20 ಸಾಲಿನಲ್ಲಿ ಅನುದಾನಿತ ಉಚ್ಚಿಲ ಬೋವಿ ಹಿರಿಯ ಪ್ರಾಥಮಿಕ ಶಾಲೆಯು ಶತಮಾನೋತ್ಸವದ ಸಂಭ್ರಮವನ್ನು ಆಚರಿಸಿಕೊಂಡಿದೆ. ಈ ಶೈಕ್ಷಣಿಕ ವರ್ಷದಿಂದ ನರ್ಸರಿ ಶಾಲೆಯನ್ನು ಆರಂಭಿಸಿರುತ್ತೇವೆ. ಪ್ರಸ್ತುತ ನಮ್ಮ ವಿದ್ಯಾಸಂಸ್ಥೆಯಲ್ಲಿ 30 ಮಂದಿ ಶಿಕ್ಷಕರು, 20 ಮಂದಿ ಶಿಕ್ಷಕೇತರ ಸಿಬ್ಬಂದಿಗಳು ಹಾಗೂ 2 ಪಠ್ಯೇತರ ಶಿಕ್ಷಕರು ಸೇವೆಯನ್ನು ಒದಗಿಸುತ್ತಿದ್ದಾರೆ. ಇವರಲ್ಲಿ ಅನುದಾನಿತ ಶಾಲೆಯ 2 ಶಿಕ್ಷಕರು, ಅಕ್ಷರ ದಾಸೋಹದ ಸಿಬ್ಬಂದಿಗಳು ಸರಕಾರದಿಂದ ವೇತನ ಅನುದಾನ ಪಡೆಯುತ್ತಿದ್ದು, ಉಳಿದೆಲ್ಲ ಶಿಕ್ಷಕರು ಮತ್ತು ಸಿಬ್ಬಂದಿಗಳಿಗೆ ಶಾಲಾ ಆಡಳಿತ ಮಂಡಳಿಯ ವತಿಯಿಂದ ವೇತನ ಪಾವತಿಸಲಾಗುತ್ತಿದೆ. ಶಾಲಾ ಆಡಳಿತ ಮಂಡಳಿಯು ಶಾಲೆಗಳಿಗೆ ಬೇಕಾಗುವ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿರುತ್ತದೆ ಹಾಗೂ ಶ್ರೀ ರೋಹಿತಾಶ್ವ ಉಚ್ಚಿಲ್ ರವರು ಶಾಲಾ ಸಂಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ 491 ಮಂದಿ ವಿದ್ಯಾರ್ಥಿಗಳು ವ್ಯಾಸಂಗ ಪಡೆಯುತ್ತಿದ್ದಾರೆ. 2023-24 ಸಾಲಿನಲ್ಲಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಆಯೋಜಿಸಲಾದ ಕಾರ್ಯಕ್ರಮಗಳು: ದಿನಾಂಕ 30/5/2023 ಶೈಕ್ಷಣಿಕ ವರ್ಷವನ್ನು ಶಾಲಾ ಪ್ರಾರಂಭೋತ್ಸವದ ಮೂಲಕ ಆರಂಭಿಸಲಾಯಿತು. ಜೂನ್ 5 ವಿಶ್ವ ಪರಿಸರ ದಿನವನ್ನು ಆಚರಿಸಲಾಯಿತು. ವಿದ್ಯಾರ್ಥಿಗಳಿಗೆ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ತಿಳಿಸಲಾಯಿತು. ವಿದ್ಯಾರ್ಥಿಗಳು ಪರಿಸರದ ಕಾಳಜಿಯ ಕುರಿತಾದ ಪರಿಸರ ಗೀತೆ, ಭಾಷಣ ಹಾಗೂ ಶಾಲಾ ಪರಿಸರದಲ್ಲಿ ಗಿಡ ನೆಡುವುದರ ಮೂಲಕ ಆ ದಿನವನ್ನು ಅರ್ಥಪೂರ್ಣವನ್ನಾಗಿಸಿದರು. ದಿನಾಂಕ 17/6/2023 SSLC ಪರೀಕ್ಷೆಯಲ್ಲಿ 625ರಲ್ಲಿ 622 ಅಂಕಗಳನ್ನು ಪಡೆದು ಶಾಲೆಗೆ ಕೀರ್ತಿಯನ್ನು ತಂದ ವಿದ್ಯಾರ್ಥಿನಿ ಆಯಿಷಾಳಿಗೆ ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಶಾಲಾ ಅಧ್ಯಕ್ಷರು, ಸಂಚಾಲಕರು, ಶಾಲಾ ಆಡಳಿತ ಮಂಡಳಿಯ ಸದಸ್ಯರು, SSLC ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ ಎಲ್ಲ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.
ದಿನಾಂಕ 21/6/2023 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಪತಂಜಲಿ ಯೋಗ ಶಿಕ್ಷಣ ಕೇಂದ್ರದ ಶ್ರೀ ಸತ್ಯೇಂದ್ರನಾಥ್ ರವರು ಮುಖ್ಯ ಅತಿಥಿಯಾಗಿದ್ದರು. ವಿದ್ಯಾರ್ಥಿಗಳಿಗೆ ಯೋಗ ಮತ್ತು ಪ್ರಾಣಾಯಾಮದ ಮಹತ್ವವನ್ನು ತಿಳಿಸಿಕೊಟ್ಟರು. ವಿದ್ಯಾರ್ಥಿಗಳಿಂದ ಯೋಗದ ವಿವಿಧ ಆಸನಗಳ ಪ್ರದರ್ಶನವು ನಡೆಯಿತು. ದಿನಾಂಕ 1/7/2023 ಯಂಗ್ ಮೆನ್ಸ್ ಭೂವಿ ಅಸೋಸಿಯೇಷನ್ ಮುಂಬೈ ಹಾಗೂ ಮೂರೂರ ಭೂವಿ ಮಹಾಸಭಾ ಸೋಮೇಶ್ವರ ಇವರ ವತಿಯಿಂದ ನಮ್ಮ ಸಂಸ್ಥೆಯ ಭೂವಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರವನ್ನು ವಿತರಿಸಲಾಯಿತು. ದಿನಾಂಕ 10/8/2023 ಮಕ್ಕಳ ನಾಟಕ ರಂಗ ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಲಾಯಿತು. ಜರ್ನಿ ಥಿಯೇಟರ್ ಇದರ ಸುದೇಶ್ ಕಾಸರಗೋಡು ಅವರು ಹಾಗೂ ಜಾನಪದ ಕಲಾ ಚಟುವಟಿಕೆಯಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಗಳಿಗೆ ಇವರು ತರಬೇತಿಯನ್ನು ನೀಡುತ್ತಿದ್ದಾರೆ. ದಿನಾಂಕ 11/8/2023 ಆಟಿಡೊಂಜಿ ದಿನ ಎನ್ನುವ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ನಮ್ಮ ಶಾಲಾ ಸಂಚಾಲಕರಾದ ರೋಹಿತಾಶ್ವ ಉಚ್ಚಿಲ್ ರವರು ನೆರವೇರಿಸಿದರು. ವಿದ್ಯಾರ್ಥಿಗಳಿಂದ ತುಳುನಾಡಿನ ಸಂಸ್ಕೃತಿಯ ಕುರಿತಾಗಿ ನೃತ್ಯ ಪ್ರದರ್ಶನ ನಡೆಯಿತು. ತುಳುನಾಡಿನ ಸಾಂಪ್ರದಾಯಿಕ ಆಟಿ ತಿನಿಸು ಮತ್ತು ಖಾದ್ಯಗಳ ಪ್ರದರ್ಶನ ಹಾಗೂ ಪ್ರಾಚೀನ ಪರಿಕರಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು. ದಿನಾಂಕ 15/8/2023 77ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಮೂರೂರ ಭೂವಿ ಮಹಾಸಭಾ ಸೋಮೇಶ್ವರ ಇದರ ಅಧ್ಯಕ್ಷರಾದ ಹರೀಶ್ ಟಿ ಉಚ್ಚಿಲ್ ರವರು ಧ್ವಜಾರೋಹಣ ಕಾರ್ಯ ನೆರವೇರಿಸಿದರು. ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಗೀತೆಗಳ ಗಾಯನ ಮತ್ತು ನೃತ್ಯ ಕಾರ್ಯಕ್ರಮ ನಡೆಯಿತು. ದಿನಾಂಕ 18/8/2023 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಕೃಷ್ಣವೇಷ ಸ್ಪರ್ಧೆಯನ್ನು ನಡೆಸಲಾಗಿದ್ದು, ಪೂರ್ವ ಪ್ರಾಥಮಿಕ ವಿದ್ಯಾರ್ಥಿಗಳಿಗೆ ಮುದ್ದು ಕೃಷ್ಣ ವೇಷ ಸ್ಪರ್ಧೆ, 1ರಿಂದ 3ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪುಟಾಣಿ ಕೃಷ್ಣ ವೇಷ ಸ್ಪರ್ಧೆ ಮತ್ತು 4 ಮತ್ತು 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬಾಲಕೃಷ್ಣ ವೇಷ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ದಿನಾಂಕ 30/8/2023 ಓಣಂ ಹಬ್ಬವನ್ನು ಆಚರಿಸಲಾಗಿತ್ತು. ದಿನಾಂಕ 5/9/2023 ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಗಿತ್ತು. ವಿದ್ಯಾರ್ಥಿಗಳು ಶಿಕ್ಷಕರಿಗಾಗಿ ವಿವಿಧ ಕಾರ್ಯಕ್ರಮ ನೀಡಿದರು ಮತ್ತು ಶಿಕ್ಷಕರಿಗಾಗಿ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದರು. ದಿನಾಂಕ 2/10/2023 ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ದಿನಾಂಕ 7/10/2023 ಉಳ್ಳಾಲ ವಲಯ ಮಟ್ಟದ ಪ್ರೌಢಶಾಲಾ ಬಾಲಕ ಬಾಲಕಿಯರ ಕ್ರೀಡಾಕೂಟವು ನಮ್ಮ ಉಚ್ಚಿಲ ಭೂವಿ ಆಂಗ್ಲ ಮಾಧ್ಯಮ ಶಾಲಾ ಕ್ರೀಡಾಂಗಣದಲ್ಲಿ ನಡೆದಿದ್ದು ಸುಮಾರು 35ಕ್ಕೂ ಹೆಚ್ಚು ಶಾಲೆಗಳು ಭಾಗವಹಿಸಿದ್ದವು. ಮೂರೂರ ಭೂವಿ ಮಹಾಸಭಾದ ಅಧ್ಯಕ್ಷರು, ಪದಾಧಿಕಾರಿಗಳು, ಸಂಚಾಲಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು, ವಿವಿಧ ಶಾಲಾ ಶಿಕ್ಷಕರು, ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತು ಕ್ರೀಡಾಪಟುಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ದಿನಾಂಕ 20/10/2023 ಶಾರದಾ ಪೂಜೆಯನ್ನು ಆಚರಿಸಲಾಯಿತು. ದಿನಾಂಕ 1/11/2023 ಕರ್ನಾಟಕ ರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಅಂದಿನ ಧ್ವಜಾರೋಹಣ ಕಾರ್ಯವನ್ನು ಮೂರೂರ ಭೂವಿ ಮಹಾಸಭಾದ ಕಾರ್ಯದರ್ಶಿ ಶ್ರೀ ರಾಜೇಶ್ ಉಚ್ಚಿಲ್ ರವರು ನೆರವೇರಿಸಿದರು. ದಿನಾಂಕ 3/12/2023 ಶಾಲಾ ಶೈಕ್ಷಣಿಕ ಪ್ರವಾಸವನ್ನು ಆಯೋಜಿಸಲಾಗಿತ್ತು. ಪೂರ್ವ ಪ್ರಾಥಮಿಕ 1 ಮತ್ತು 2ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪಡುಬಿದ್ರೆ ಬ್ಲೂ ಫ್ಲಾಗ್ ಬೀಚ್ಗೆ ಹಮ್ಮಿಕೊಳ್ಳಲಾಗಿತ್ತು. 3, 4 ಮತ್ತು 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮೂಡಬಿದ್ರೆ ಸಾವಿರ ಕಂಬದ ಬಸದಿ, ತಾರಾಲಯ, ಮ್ಯೂಸಿಯಂ ಮತ್ತು ಪಡುಬಿದ್ರೆ ಬ್ಲೂ ಫ್ಲಾಗ್ ಬೀಚ್ಗೆ ಹಮ್ಮಿಕೊಳ್ಳಲಾಗಿತ್ತು. ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಮಡಿಕೇರಿಯ ವಿವಿಧ ಸ್ಥಳಗಳಿಗೆ ಹಮ್ಮಿಕೊಳ್ಳಲಾಗಿತ್ತು. ಅಕ್ಷರ ದಾಸೋಹ ಮತ್ತು ಅನ್ನದಾಸೋಹ ವ್ಯವಸ್ಥೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅನುದಾನದಿಂದ ಅನುದಾನಿತ ಶಾಲೆಯ ಮಕ್ಕಳಿಗೆ ಉಚಿತ ಹಾಲು ಮತ್ತು ಮಧ್ಯಾಹ್ನದ ಬಿಸಿಯೂಟ ನೀಡಲಾಗುತ್ತದೆ. ಕ್ಷೀರ ಭಾಗ್ಯ ಯೋಜನೆ, ಮೊಟ್ಟೆ, ಬಾಳೆಹಣ್ಣುಗಳನ್ನು ನೀಡಲಾಗುತ್ತಿದೆ ಹಾಗೂ ಅನುದಾನ ರಹಿತ ಆಂಗ್ಲ ಮಾಧ್ಯಮ ಶಾಲಾ ವಿದ್ಯಾರ್ಥಿಗಳಿಗೆ ಕಳೆದ ಶೈಕ್ಷಣಿಕ ವರ್ಷದಿಂದ ಉಚಿತವಾಗಿ ಮಧ್ಯಾಹ್ನ ಅನ್ನದಾಸೋಹದ ವ್ಯವಸ್ಥೆಯನ್ನು ಪ್ರಾರಂಭಿಸಲಾಗಿದೆ. ಉತ್ತಮ ಗುಣಮಟ್ಟದ ಶುಚಿ ರುಚಿಯಾದ ಆಹಾರವನ್ನು ನೀಡಲಾಗುತ್ತಿದೆ. ಈ ಕಾರ್ಯಕ್ಕಾಗಿ ವಾರ್ಷಿಕ 6 ಲಕ್ಷ ರೂಪಾಯಿಗಳಷ್ಟು ವೆಚ್ಚ ತಗುಲುತ್ತಿದೆ. ಉಚಿತ ಪಠ್ಯಪುಸ್ತಕ ಹಾಗೂ ಸಮವಸ್ತ್ರ.
ಅನುದಾನಿತ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರದಿಂದ ಉಚಿತ ಪಠ್ಯ ಪುಸ್ತಕ ನೀಡಲಾಗುತ್ತಿದೆ ಹಾಗೂ ಬೋವಿ ಸಮಾಜ ಬಾಂಧವರ ಎಲ್ಲ ಮಕ್ಕಳಿಗೆ ಉಚಿತ ಸಮವಸ್ತ್ರವನ್ನು ಯಂಗ್ ಮೆನ್ಸ್ ಬೋವಿ ಅಸೋಸಿಯೇಷನ್ ಮುಂಬೈ ಇವರ ಸಹಕಾರದಿಂದ ಜೊತೆಗೆ ಮೂರೂರ ಬೋವಿ ಮಹಾಸಭಾದ ವತಿಯಿಂದ ವಿತರಿಸಲಾಗುತ್ತಿದೆ. ಈ ಶೈಕ್ಷಣಿಕ ವರ್ಷದಲ್ಲಿ ಅನುದಾನಿತ ಉಚ್ಚಿಲ ಬೋವಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ 2 ಜೊತೆ ಸಮವಸ್ತ್ರ, ಬರೆಯುವ ಪುಸ್ತಕ ಮತ್ತು ಗುರುತಿನ ಚೀಟಿಗಳನ್ನು ವಿತರಿಸಲಾಗಿದೆ. ಶಾಲಾ ಗ್ರಂಥಾಲಯದಲ್ಲಿ 2600ಕ್ಕೂ ಮಿಕ್ಕಿ ಪುಸ್ತಕಗಳಿದ್ದು ಇದರ ಸದುಪಯೋಗವನ್ನು ನಮ್ಮ ವಿದ್ಯಾರ್ಥಿಗಳು ಪಡೆಯುತ್ತಿದ್ದಾರೆ. ಅಲ್ಲದೆ ಕನ್ನಡ, ಇಂಗ್ಲಿಷ್ ದಿನಪತ್ರಿಕೆಗಳು ಲಭ್ಯವಿದ್ದು ಮಕ್ಕಳು ಇದರ ಸದುಪಯೋಗವನ್ನು ಪಡೆಯುತ್ತಿದ್ದಾರೆ. ವಿದ್ಯಾರ್ಥಿಗಳ ಪೋಷಕರ ಸಹಕಾರದಿಂದ ಅನುದಾನಿತ ಉಚ್ಚಿಲ ಬೋವಿ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ತರಬೇತಿಯನ್ನು ಕೂಡ ನಡೆಸಲಾಗುತ್ತಿದೆ. ಕ್ರೀಡೆಗಳು ಮತ್ತು ಪಂದ್ಯಾಟಗಳು. ಶಾಲೆಯು ವಿಶಾಲ ಕ್ರೀಡಾಂಗಣವನ್ನು ಹೊಂದಿದ್ದು ಕ್ರೀಡಾ ಶಿಕ್ಷಣ ನೀಡುವರೆ 2 ದೈಹಿಕ ಶಿಕ್ಷಣ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಶಿಕ್ಷಣ ಇಲಾಖೆಯು ಆಯೋಜಿಸಿದ ಹೋಬಳಿ, ತಾಲೂಕು, ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಪಂದ್ಯಾಟದಲ್ಲಿ ಭಾಗವಹಿಸಿರುತ್ತಾರೆ ಹಾಗೂ ಹಲವಾರು ಕ್ರೀಡಾಕೂಟಗಳಲ್ಲಿ ವಿಜೇತರಾಗಿ ಕೀರ್ತಿಯನ್ನು ತಂದಿರುತ್ತಾರೆ. ಪ್ರಾಥಮಿಕ ವಿಭಾಗ ಫುಟ್ಬಾಲ್ ಅಸೋಸಿಯೇಷನ್ ಮಂಗಳೂರು ಇವರ ಸಹಯೋಗದಲ್ಲಿ ಮಂಗಳೂರಿನ ನೆಹರು ಮೈದಾನದಲ್ಲಿ ನಡೆದ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 25ನೇ ಇಂಡಿಪೆಂಡೆನ್ಸ್ ಕಪ್ ಫುಟ್ಬಾಲ್ ಟೂರ್ನಮೆಂಟ್ನಲ್ಲಿ ನಮ್ಮ ಆಂಗ್ಲ ಮಾಧ್ಯಮ ಶಾಲಾ ಪ್ರಾಥಮಿಕ ವಿಭಾಗದ ಬಾಲಕಿಯರ ತಂಡವು ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತದೆ. ಈ ಟೂರ್ನಮೆಂಟ್ನಲ್ಲಿ 7ನೇ ತರಗತಿಯ ವಿದ್ಯಾರ್ಥಿನಿ ಲಕ್ಷ್ಯ ಬೆಸ್ಟ್ ಸ್ಟ್ರೈಕರ್ ಪ್ರಶಸ್ತಿಯನ್ನು ಪಡೆದಿರುತ್ತಾಳೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣ ವಲಯ ಇವರ ಸಹಯೋಗದಲ್ಲಿ ನಡೆದ ಪ್ರಾಥಮಿಕ ವಿಭಾಗದ 14ರ ವಯೋಮಿತಿಯ ತಾಲೂಕು ಮಟ್ಟದ ಫುಟ್ಬಾಲ್ ಪಂದ್ಯಾಟದಲ್ಲಿ ಭಾಗವಹಿಸಿ ನಮ್ಮ ಶಾಲಾ ತಂಡವು ಪ್ರಥಮ ಸ್ಥಾನವನ್ನು ಪಡೆದಿರುತ್ತದೆ. ಈ ಪಂದ್ಯಾಟದಲ್ಲಿ 7ನೇ ತರಗತಿಯ ವರ್ಷ ಬೆಸ್ಟ್ ಸ್ಟ್ರೈಕರ್ ಪ್ರಶಸ್ತಿಯನ್ನು ಪಡೆದಿರುತ್ತಾಳೆ. ದಿನಾಂಕ 26/10/2023 ಮತ್ತು 27/10/2023ರಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ ಮಂಗಳೂರು ದಕ್ಷಿಣ ವಲಯ ಮತ್ತು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮುತ್ತೂರು ಇಲ್ಲಿ ನಡೆದ ತಾಲೂಕು ಮಟ್ಟದ ಪ್ರಾಥಮಿಕ ವಿಭಾಗದ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ 14ರ ವಯೋಮಿತಿಯ ಬಾಲಕಿಯರ ವಿಭಾಗದಲ್ಲಿ 7ನೇ ತರಗತಿಯ ವಿದ್ಯಾರ್ಥಿನಿ ಲಕ್ಷ್ಯ ಚಕ್ರ ಎಸೆತ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾಳೆ. ಉಚ್ಚಿಲ ಬೋವಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲಾ ಬಾಲಕಿಯರ ತಂಡವು ಹೋಬಳಿ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತದೆ. ಉಳ್ಳಾಲ ಹೋಬಳಿ ಮಟ್ಟದ 400 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಮೊಹಮ್ಮದ್ ಫಾಹಿಂ 7ನೇ ತರಗತಿಯ ವಿದ್ಯಾರ್ಥಿ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾನೆ. ಪ್ರೌಢಶಾಲಾ ವಿಭಾಗ ದಿನಾಂಕ 26/7/2023ರಂದು ಫುಟ್ಬಾಲ್ ಅಸೋಸಿಯೇಷನ್ ಮಂಗಳೂರು ಇವರ ಸಹಯೋಗದಲ್ಲಿ ಮಂಗಳೂರಿನ ನೆಹರು ಮೈದಾನದಲ್ಲಿ ನಡೆದ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 25ನೇ ಇಂಡಿಪೆಂಡೆನ್ಸ್ ಕಪ್ ಫುಟ್ಬಾಲ್ ಟೂರ್ನಮೆಂಟ್ನಲ್ಲಿ ನಮ್ಮ ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ವಿಭಾಗದ ಬಾಲಕಿಯರ ತಂಡವು ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತದೆ. ಈ ಟೂರ್ನಮೆಂಟ್ನಲ್ಲಿ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಪ್ರಶಸ್ತಿಯನ್ನು ಸಿಂಚನಯೋಳು ಪಡೆದಿರುತ್ತಾಳೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣ ವಲಯ ಇವರ ಸಹಯೋಗದಲ್ಲಿ ನಡೆದ ಪ್ರೌಢಶಾಲಾ ವಿಭಾಗದ 17ರ ವಯೋಮಿತಿಯ ತಾಲೂಕು ಮಟ್ಟದ ಫುಟ್ಬಾಲ್ ಪಂದ್ಯಾಟದಲ್ಲಿ ನಮ್ಮ ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ಬಾಲಕಿಯರ ತಂಡವು ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತದೆ. ಈ ಪಂದ್ಯಾಟದಲ್ಲಿ 8ನೇ ತರಗತಿಯ ವಿದ್ಯಾರ್ಥಿನಿ ಸಿಂಚನ ಬೆಸ್ಟ್ ಪ್ಲೇಯರ್ ಪ್ರಶಸ್ತಿಯನ್ನು ಪಡೆದಿರುತ್ತಾಳೆ. ದಿನಾಂಕ 7/10/2023ರಂದು ನಮ್ಮ ಉಚ್ಚಿಲ ಬೋವಿ ಆಂಗ್ಲ ಮಾಧ್ಯಮ ಕ್ರೀಡಾಂಗಣದಲ್ಲಿ ನಡೆದ ಪ್ರೌಢಶಾಲಾ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಸಂಸ್ಥೆಯ ವಿದ್ಯಾರ್ಥಿಗಳು ಅನೇಕ ಕ್ರೀಡೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. 10ನೇ ತರಗತಿಯ ವಿದ್ಯಾರ್ಥಿ ಶ್ರೇಯಸ್ ಉದ್ದ ಜಿಗಿತ, ತ್ರಿವಿಧ ಜಿಗಿತ, ಚಕ್ರ ಎಸೆತ ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಬಾಲಕರ ವಿಭಾಗದಲ್ಲಿ ವೈಯಕ್ತಿಕ ಚಾಂಪಿಯನ್ಶಿಪ್ ಅನ್ನು ಪಡೆದಿರುತ್ತಾನೆ. 10ನೇ ತರಗತಿಯ ವಿದ್ಯಾರ್ಥಿನಿ ವೈಷ್ಣವಿ ಎಂ 100 ಮೀಟರ್ ಓಟದ ಸ್ಪರ್ಧೆ, ಉದ್ದ ಜಿಗಿತ ಮತ್ತು ತ್ರಿವಿಧ ಜಿಗಿತ ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಬಾಲಕಿಯರ ವಿಭಾಗದಲ್ಲಿ ವೈಯಕ್ತಿಕ ಚಾಂಪಿಯನ್ಶಿಪ್ ಅನ್ನು ಪಡೆದಿರುತ್ತಾಳೆ.
ದಿನಾಂಕ 26/10/2023 ಮತ್ತು 27/10/2023ರಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಮಂಗಳೂರು ದಕ್ಷಿಣ ವಲಯ ಮತ್ತು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮುತ್ತೂರು ಇಲ್ಲಿ ನಡೆದ ಪ್ರೌಢಶಾಲಾ ಬಾಲಕಿಯರ ತಾಲೂಕು ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ 17ರ ವಯೋಮಿತಿಯಲ್ಲಿ 9ನೇ ತರಗತಿಯ ವಿದ್ಯಾರ್ಥಿನಿ ವೈಷ್ಣವಿ ಎಂ ಚಕ್ರ ಎಸೆತ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾಳೆ. 10ನೇ ತರಗತಿಯ ವಿದ್ಯಾರ್ಥಿ ಮೊಹಮ್ಮದ್ ರಾಜಿಕ್ ಹ್ಯಾಮರ್ ಥ್ರೋ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾನೆ. 10ನೇ ತರಗತಿಯ ವಿದ್ಯಾರ್ಥಿ ಶ್ರೇಯಸ್ ತ್ರಿವಿಧ ಜಿಗಿತ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾನೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಮತ್ತು ರೋಟರಿ ಆಂಗ್ಲ ಮಾಧ್ಯಮ ಶಾಲೆ ಮೂಡಬಿದ್ರೆ ಇವರ ಸಹಯೋಗದಲ್ಲಿ ನಡೆದ ಪ್ರೌಢಶಾಲಾ ವಿದ್ಯಾರ್ಥಿಗಳ ಜಿಲ್ಲಾ ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ 10ನೇ ತರಗತಿಯ ವಿದ್ಯಾರ್ಥಿ ಮೊಹಮ್ಮದ್ ರಾಜಿಕ್ ತೃತೀಯ ಸ್ಥಾನವನ್ನು ಪಡೆದಿರುತ್ತಾನೆ. 10ನೇ ತರಗತಿಯ ವಿದ್ಯಾರ್ಥಿ ಶ್ರೇಯಸ್ ಶೆಟ್ಟಿ ತ್ರಿವಿಧ ಜಿಗಿತ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾನೆ. ಇತರ ಸ್ಪರ್ಧೆಗಳು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ, ಸಮಗ್ರ ಶಿಕ್ಷಣ ಕರ್ನಾಟಕ, ದಕ್ಷಿಣ ಕನ್ನಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಮಂಗಳೂರು ದಕ್ಷಿಣ ವಲಯ ಮತ್ತು ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಸಂಕೋಳಿಗೆ ಇಲ್ಲಿ ನಡೆದ ಪಿಲಾರು ಕ್ಲಸ್ಟರ್ ಮಟ್ಟದ ಪ್ರಾಥಮಿಕ ವಿಭಾಗದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಬಹುಮಾನವನ್ನು ಪಡೆದಿರುತ್ತಾರೆ ಮತ್ತು ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳು ತಾಲೂಕು ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತಾರೆ. ಪ್ರಾಥಮಿಕ ವಿಭಾಗದಲ್ಲಿ 5ನೇ ತರಗತಿಯ ವಿದ್ಯಾರ್ಥಿನಿ ಆರಾಧ್ಯ ಶೆಟ್ಟಿ ಕವನ ವಾಚನ ಸ್ಪರ್ಧೆಯಲ್ಲಿ ತಾಲೂಕು ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತಾಳೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ, ಸಮಗ್ರ ಶಿಕ್ಷಣ ಕರ್ನಾಟಕ, ದಕ್ಷಿಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಮಂಗಳೂರು ದಕ್ಷಿಣ ವಲಯ ಮತ್ತು ಸಂತ ಜೋಸೆಫರ ಜಾಯ್ಲ್ಯಾಂಡ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಇವರ ಸಹಯೋಗದಲ್ಲಿ ನಡೆದ ಹೋಬಳಿ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಬಹುಮಾನವನ್ನು ಪಡೆದಿರುತ್ತಾರೆ. ಪ್ರೌಢಶಾಲಾ ವಿಭಾಗದ ಕಂಸಾಳೆ ತಂಡವು ತಾಲೂಕು ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತದೆ. ಪ್ರೌಢಶಾಲಾ ವಿಭಾಗದ 10ನೇ ತರಗತಿಯ ವಿದ್ಯಾರ್ಥಿ ನಿತೇಶ್ ಎಂ ನಿತ್ಯಾದರ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾನೆ ಮತ್ತು ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿರುತ್ತಾನೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಮಂಗಳೂರು ದಕ್ಷಿಣ ವಲಯ ಹಾಗೂ ಸ್ನೇಹ ಪಬ್ಲಿಕ್ ಸ್ಕೂಲ್ ಬಜಾಲ್ ಇವರ ಸಹಯೋಗದಲ್ಲಿ ನಡೆದ ಪ್ರೌಢಶಾಲಾ ವಿಭಾಗದ 14 ಮತ್ತು 17ರ ವಯೋಮಿತಿಯ ಬಾಲಕ ಬಾಲಕಿಯರ ಕರಾಟೆ ಪಂದ್ಯಾಟದಲ್ಲಿ ಭಾಗವಹಿಸಿ ನಮ್ಮ ವಿದ್ಯಾರ್ಥಿಗಳು ಬಹುಮಾನವನ್ನು ಪಡೆದಿರುತ್ತಾರೆ. ಹಾಗೆ ಭಗವತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಸಂಕೋಳಿಗೆ ಇಲ್ಲಿ ನಡೆದ ಇಂಟರ್ ಸ್ಕೂಲ್ ಕರಾಟೆ ಚಾಂಪಿಯನ್ಶಿಪ್ನಲ್ಲೂ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿ ಕಟಾ ಕುಮಿಟೆ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಅಲ್ಲದೆ ಸ್ಥಳೀಯ ಸಂಘ ಸಂಸ್ಥೆಗಳು ಆಯೋಜಿಸಿದ ಸ್ಪರ್ಧೆಗಳಲ್ಲೂ ಭಾಗವಹಿಸಿ ಅನೇಕ ಬಹುಮಾನವನ್ನು ಪಡೆದಿರುತ್ತಾರೆ. ಶ್ರೀ ಮುದ್ದುಕೃಷ್ಣ ಸಮಿತಿ ತೊಕ್ಕೊಟ್ಟು ಆಯೋಜಿಸಿದ ಸಾಂಸ್ಕೃತಿಕ ಸ್ಪರ್ಧೆ, ಸಾರ್ವಜನಿಕ ಗಣೇಶೋತ್ಸವ ಸೇವಾ ಸಮಿತಿ ಬೀರಿ ಇವರು ಆಯೋಜಿಸಿದ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸ್ಪರ್ಧೆ, ಶ್ರೀ ಶಾರದಾ ಉತ್ಸವ ಸಮಿತಿ ಉಳ್ಳಾಲ ಇವರು ನಡೆಸಿದ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸ್ಪರ್ಧೆ, ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರ ಕೊಲ್ಯ ಇವರು ಬ್ರಹ್ಮಶ್ರೀ ನಾರಾಯಣ ಗುರುವರಿರ 169ನೇ ಜನ್ಮದಿನೋತ್ಸವದ ಪ್ರಯುಕ್ತ ನಡೆಸಿದ ಉಳ್ಳಾಲ ವಲಯ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆ ಇವುಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿ ವೈಯಕ್ತಿಕ ಮತ್ತು ತಂಡ ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಹಾಗೆ ಪ್ರಪ್ರಥಮ ಬಾರಿಗೆ ಹೈಸ್ಕೂಲ್ ಬಾಲಕರ ತಂಡವು ಗಣೇಶೋತ್ಸವ ಬೀರಿ ಹಾಗೂ ಶಾರದೋತ್ಸವ ಇಲ್ಲಿ ನಡೆದಂತಹ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದಿರುತ್ತಾರೆ. 9ನೇ ತರಗತಿಯ ವಿದ್ಯಾರ್ಥಿ ದಿಶಾಂತ್ ಎಂ ಪಂಡಿತ್ ವಿವಿಧ ಸಂಘ ಸಂಸ್ಥೆಗಳು ಆಯೋಜಿಸಿದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತಾನೆ. ಹಾಗೆ ಉದಯವಾಣಿ ಆರ್ಟಿಸ್ಟ್ ಫೋರಂ ರಿಜಿಸ್ಟರ್ ಉಡುಪಿ ಇವರು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಆಯೋಜಿಸಿದ ಚಿಣ್ಣರ ಬಣ್ಣ 2023ರ ಚಿತ್ರಕಲಾ ಸ್ಪರ್ಧೆಯಲ್ಲಿ ಹಿರಿಯರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾನೆ. ಎಸ್ಎಲ್ಸಿ ಫಲಿತಾಂಶ. ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶಾಲೆಯು ಉತ್ತಮ ಫಲಿತಾಂಶವನ್ನು ದಾಖಲಿಸುತ್ತಿದ್ದು 2022-23ನೇ ಸಾಲಿನಲ್ಲಿ ಶಾಲೆಯ ಪರೀಕ್ಷೆಗೆ ಹಾಜರಾದ 37 ವಿದ್ಯಾರ್ಥಿಗಳು ಪಾಸಾಗಿದ್ದು ಶಾಲೆಯು 100% ಫಲಿತಾಂಶವನ್ನು ದಾಖಲಿಸಿರುತ್ತದೆ. 3 ಮಂದಿ ವಿದ್ಯಾರ್ಥಿಗಳು ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದು ಉಳಿದೆಲ್ಲ ವಿದ್ಯಾರ್ಥಿಗಳು ಉತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿರುತ್ತಾರೆ. ಆಯಿಷಾ 625 ಅಂಕಗಳಲ್ಲಿ 622 ಅಂಕಗಳನ್ನು ಪಡೆದು ಉಳ್ಳಾಲ ವಲಯ ಮಟ್ಟದಲ್ಲಿ ಪ್ರಥಮ ಸ್ಥಾನ, ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಹಾಗೂ ರಾಜ್ಯ ಮಟ್ಟದಲ್ಲಿ 5ನೇ ರ್ಯಾಂಕ್ ಪಡೆದಿರುತ್ತಾಳೆ.
ಶಾಲಾ ದತ್ತಿನಿಧಿಗಳು. ಶಾಲೆಯಲ್ಲಿ ಈವರೆಗೆ 14 ದತ್ತಿನಿಧಿಗಳು ಸ್ಥಾಪಿತಗೊಂಡಿವೆ. ದಿನಾಂಕ 4/1/2023 ನಡೆದ ಬಹುಮಾನ ವಿತರಣಾ ಸಮಾರಂಭದಲ್ಲಿ ದತ್ತಿನಿಧಿಗಳ ಆಶಯದಂತೆ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಗೌರವಿಸಲಾಗಿದೆ. ದಿವಂಗತ ಪ್ರಭಾವತಿ ಟೀಚರ್ ಸ್ಮರಣಾರ್ಥ ದತ್ತಿನಿಧಿ ಸಮವಸ್ತ್ರಕ್ಕಾಗಿ 4 ಮಂದಿ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತದೆ. YMBA ಚಿನ್ನದ ಹಬ್ಬದ ದತ್ತಿನಿಧಿ ಕಲಿಕೆ, ಆಟೋಟ, ಪಠ್ಯೇತರ ಚಟುವಟಿಕೆಗಳಲ್ಲಿ ಉತ್ತಮ ಸಾಧನೆ ತೋರಿದವರಿಗೆ ನೀಡಲಾಗುತ್ತದೆ. ದಿವಂಗತ ಮಂಜಪ್ಪ ಸ್ಮರಣಾರ್ಥ ದತ್ತಿನಿಧಿ ಉತ್ತಮ ಆಟಗಾರ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತದೆ. ದಿವಂಗತ ವಿಶ್ವನಾಥ ಉಚ್ಚಿಲ್ ಸ್ಮರಣಾರ್ಥ ದತ್ತಿನಿಧಿ 5 ಮಂದಿ ಉತ್ತಮ ಕೆಲಸಗಾರ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತದೆ. ದಿವಂಗತ ವಿದ್ವಾನ್ ರಾಮಪ್ಪ ಸೀತಮ್ಮ ಸ್ಮರಣಾರ್ಥ ದತ್ತಿನಿಧಿ ಕನ್ನಡ ಕಲಿಕೆಯಲ್ಲಿ ಉತ್ತಮ ನಿರ್ವಹಣೆ ತೋರುವ 30 ಮಂದಿಗೆ ನೀಡಲಾಗುತ್ತದೆ. ದಿವಂಗತ ವಿದ್ವಾನ್ ರಾಮಚಂದ್ರ ಉಚ್ಚಿಲ್ ಸ್ಮರಣಾರ್ಥ ಕಲಾಗಂಗೋತ್ರಿ ಯಕ್ಷಗಾನ ಅಧ್ಯಯನ ಕೇಂದ್ರ ಪ್ರಾಯೋಜಿತ 5 ಮಂದಿ ಯಕ್ಷಗಾನಾಭ್ಯಾಸಿ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತದೆ. ನಿವೃತ್ತ ಶಿಕ್ಷಕರಾದ ದಿವಂಗತ ಜಂಕಳ ಶ್ರೀನಿವಾಸ ಭಟ್, ದಿವಂಗತ ಶ್ರೀಮತಿ ಸರಸ್ವತಿ ಯುಬಿ, ದಿವಂಗತ ಶ್ರೀಮತಿ ಕಮಲಾ ಅಡ್ಕ, ಸರೋಜಿನಿ ಯು, ಶ್ರೀಮತಿ ರೇವತಿ ದಾಮೋದರ್ ಉಚ್ಚಿಲ್ ಇವರ ದತ್ತಿನಿಧಿಯಿಂದ ಆಯಾ ಶಿಕ್ಷಕರ ಆಶಯದಂತೆ ಒಟ್ಟು 30 ಮಂದಿ ವಿದ್ಯಾರ್ಥಿಗಳಿಗೆ ಪಠ್ಯ ವಿಷಯ ಹಾಗೂ ಉತ್ತಮ ಗುಣನಡತೆಗಾಗಿ ನೀಡಲಾಗುತ್ತದೆ. ದಿವಂಗತ ಪೆರ್ಜಿಕೋಟಿ ಮತ್ತು ದಿವಂಗತ ಚೆರಿಯಮ್ಮ ಸ್ಮರಣಾರ್ಥ ದತ್ತಿನಿಧಿ 5 ಮಂದಿ ನೃತ್ಯಾಸಕ್ತ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತದೆ. ದಿವಂಗತ MB ಸಾಲಿಯಾನ್ ಸ್ಮರಣಾರ್ಥ ದತ್ತಿನಿಧಿ 5 ಮಂದಿ ಯುವ ವಿಜ್ಞಾನಿ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತದೆ. ದಿವಂಗತ ನಿರೀಕ್ಷರಾಜ್ ಸ್ಮರಣಾರ್ಥ ದತ್ತಿನಿಧಿ ಒಬ್ಬ ವಿದ್ಯಾರ್ಥಿಗೆ ನೀಡಲಾಗುತ್ತದೆ. ಇಂದಿನ ಈ ಸಭಾ ಕಾರ್ಯಕ್ರಮದಲ್ಲಿ ಇದನ್ನು ವಿತರಿಸಲಾಗುತ್ತದೆ. ಫುಟ್ಬಾಲ್ ಕ್ರೀಡಾಳು ದಿವಂಗತ ಶೀನಪ್ಪ ಉಚ್ಚಿಲ್ ಸ್ಮರಣಾರ್ಥ ದತ್ತಿನಿಧಿ ಉತ್ತಮ ಫುಟ್ಬಾಲ್ ಆಟಗಾರರಿಗೆ ನೀಡಲಾಗುತ್ತದೆ. ದಿವಂಗತ UN ಪ್ರಸಾದ್ ದತ್ತಿನಿಧಿ SLCಯಲ್ಲಿ ಪ್ರಥಮ ಹಾಗೂ ದ್ವಿತೀಯ ಶ್ರೇಣಿಯಲ್ಲಿ ತೇರ್ಗಡೆಗೊಂಡ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತದೆ. ದಿವಂಗತ ನಾರಾಯಣ ಕೆ ಉಚ್ಚಿಲ್ ತಲೆಬಾಡಿ ಇವರ ಸ್ಮರಣಾರ್ಥ ಅವರ ಮಕ್ಕಳು ದತ್ತಿನಿಧಿಗೆ ರೂಪಾಯಿ 25,000 ನೀಡಿರುತ್ತಾರೆ. ಇದನ್ನು ಫುಟ್ಬಾಲ್ ಆಟದಲ್ಲಿ ವಿಶೇಷ ಸಾಧನೆಯನ್ನು ಮಾಡುವ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವರೆ ಬಳಸಿಕೊಳ್ಳುವಂತೆ ತಿಳಿಸಿರುತ್ತಾರೆ. ದಿವಂಗತ ಸದಾಶಿವ P ಉಚ್ಚಿಲ್ ಸ್ಮರಣಾರ್ಥ ಇವರ ಮಕ್ಕಳು ರೂಪಾಯಿ 20,000ವನ್ನು ದತ್ತಿನಿಧಿಗೆ ನೀಡಿರುತ್ತಾರೆ. ಕಲಿಕಾ ಪ್ರಗತಿ ಸಾಧಿಸಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವರೆ ಬಳಸಿಕೊಳ್ಳುವಂತೆ ತಿಳಿಸಿರುತ್ತಾರೆ. ಮಕ್ಕಳ ಗುಣಮಟ್ಟದ ಶಿಕ್ಷಣ, ಶಾಲಾ ಶಿಸ್ತು ಹಾಗೂ ಶಾಲೆಯ ಅಭಿವೃದ್ಧಿಗೆ ಪ್ರೋತ್ಸಾಹ ನೀಡುತ್ತಿರುವ ಆಡಳಿತ ಮಂಡಳಿಗೆ, ಪೋಷಕರಿಗೆ, ವಿದ್ಯಾಭಿಮಾನಿಗಳಿಗೆ, ಹಳೆ ವಿದ್ಯಾರ್ಥಿಗಳಿಗೆ ವಂದಿಸುತ್ತಾ ಸಂಕ್ಷಿಪ್ತ ಶಾಲಾ ವರದಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ವಂದನೆಗಳು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಈಶ್ವರ್ ಇವರು ಆಗಮಿಸಿರುತ್ತಾರೆ. ಇವರಿಗೆ ನಮ್ಮ ಶಾಲಾ ಸಂಚಾಲಕರು ಶ್ರೀ ರೋಹಿತಾಶ್ವ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. School education. It's time to unveil the creativity and hard work of our students. I am excited to present the release of our school magazine Belaku, showcasing the talents, stories of wonderful students. And Vaishnavi M from 10th standard to enlighten about Belaku. ಇನ್ನೊಬ್ಬರ ಬದುಕಿಗೆ ಬೆಳಕಾಗಲೆಂದು ಕಣ್ಮುಚ್ಚಿ ಭರದಿಂದ ಹೊರಡುವ ಮುಂಚೆ ನಮ್ಮೊಳಗೆ ಹಚ್ಚೋಣ ಅರಿವಿನ ದೀಪವ. ಮನದ ಬೆಳಕಿನಿಂದ ಜಗಕ್ಕೂ ಬೆಳಕು. A home without a book is darker than one without a lamp. It makes us away from home, but more important, it finds home from us everywhere. ಶಾಲಾ ವಾರ್ಷಿಕ ಸಂಚಿಕೆ ಎಂಬುದು ಮಕ್ಕಳ ಮನಸ್ಸನ್ನು ಅಭಿವೃದ್ಧಿಪಡಿಸುತ್ತವೆ ಮತ್ತು ನಮ್ಮ ಜೀವನಕ್ಕೆ ಬೇಕಾದಂತಹ ಅಪಾರ ಜ್ಞಾನ ಮತ್ತು ಪಾಠವನ್ನು ಕಲಿಸುತ್ತದೆ. A school magazine is an annual publication of school, and the main use of it usually is to advertise the school to parents and executives to present about their talents within the school. But on the other hand, it's a great way for students to get involved in their school community. ಶಾಲಾ ಸಂಚಿಕೆಯು ಮಕ್ಕಳ ಮನಸ್ಸನ್ನು ಸಕ್ರಿಯವಾಗಿರಿಸುತ್ತದೆ ಮತ್ತು ನಮ್ಮ ಸೃಜನಶೀಲ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಶಾಲಾ ಸಂಚಿಕೆಯಿಂದ ಮಕ್ಕಳ ಹಾಗೆಯೇ ಪೋಷಕರ ಮತ್ತು ಶಿಕ್ಷಕರ ಬಾಂಧವ್ಯ ಹೆಚ್ಚಾಗಲು ಸಾಧ್ಯವಾಗುತ್ತದೆ. Very few have fully realized the wealth of sympathy, kindness, and generosity hidden in the soul of child. The effort
of every educator should be to unlock the treasure. And Uchil Bowie Educational Institution is an excellent example where everyone strives actually for this. Students have written a book with the name of Belaku. ಮಕ್ಕಳಲ್ಲಿ ಅರಿವು ಮೂಡಿಸುವುದು, ಬರವಣಿಗೆಯನ್ನು ಸುಧಾರಿಸುವುದು, ಜ್ಞಾನದ ಅರಿವನ್ನು ಹೆಚ್ಚಿಸುವಂತಹದ್ದು ಈ ಸಂಚಿಕೆಯ ಮುಖ್ಯ ಉದ್ದೇಶ. ಇಂತಹ ಒಂದು ಸತ್ಕಾರ್ಯದಲ್ಲಿ ಉಚ್ಚಿಲ ಬೋವಿ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಾದ ನಾವು ಬೆಳಕು ಎಂಬ ಸಂಚಿಕೆಯನ್ನು ಇಂದು ನಿಮ್ಮೆದುರು ಅನಾವರಣಗೊಳಿಸುತ್ತಿರುವುದು ಹೆಮ್ಮೆಯ ವಿಷಯ. This institution has been nurturing young minds with the belief that the heart of education is the education of heart. We are pleased to present to you the issue of Belaku, the school magazine of Uchil Bowie Educational Institution. Enjoy every moment you have because in life that aren't rewinds, only flashbacks. We have for you from the students a wide range of poetry, riddles, painting and some informative and inspirational articles. This helps students in acquiring the habit of reading and writing. The magazine helps in teaching the students the value of cooperation and encourage healthy competition among the students. ಈ ಸಂಚಿಕೆಯು ಲೇಖನಗಳು, ಚಿತ್ರ ಕೌಶಲ್ಯಗಳು, ಕಥೆಗಳು, ಇನ್ನಿತರ ವಿಷಯಗಳನ್ನು ಒಳಗೊಂಡಿರುತ್ತದೆ. ಈ ಸಂಚಿಕೆಯಿಂದಾಗಿ ವಿದ್ಯಾರ್ಥಿಗಳಲ್ಲಿ ಅಡಗಿರುವಂತಹ ಪ್ರತಿಭೆಗಳು ಹೊರಬರಲು ಸಾಧ್ಯವಾಗಿದೆ. ಇಂತಹ ಚಿಗುರುತ್ತಿರುವಂತಹ ಪ್ರತಿಭೆಗಳನ್ನು ನೆರೆದಿರುವಂತಹ ಗಣ್ಯರು, ಪೋಷಕರೆಲ್ಲರೂ ಹರಸಿ ಆಶೀರ್ವದಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು. Retired principal to release the school magazine. ಉಚ್ಲಬೋವಿ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲಾ ಸಂಚಿಕೆಯನ್ನು ಬಿಡುಗಡೆಗೊಳಿಸಬೇಕಾಗಿ ಶ್ರೀ ಈಶ್ವರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಮಂಗಳೂರು ದಕ್ಷಿಣ ವಲಯ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಡಾಕ್ಟರ್ JN ಭಟ್ ಮುಖ್ಯ ವೈದ್ಯಾಧಿಕಾರಿ MRPL ಮಂಗಳೂರು ಇವರು ಅನುದಾನಿತ ಉಚ್ಚಿಲ ಬೋವಿ ಹಿರಿಯ ಪ್ರಾಥಮಿಕ ಶಾಲೆಯ ಸಂಚಿಕೆಯನ್ನು ಬಿಡುಗಡೆಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಅಕ್ಷಯ R ಶೆಟ್ಟಿ ಅವರು ನಮ್ಮ ಪೂರ್ವ ಪ್ರಾಥಮಿಕ ವಿಭಾಗದ ಶಾಲಾ ಸಂಚಿಕೆಯನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ. ಇದರಲ್ಲಿ ನಮ್ಮ ವಿದ್ಯಾರ್ಥಿಗಳೇ ಬರೆದಂತಹ ಕವನ ಇರ್ಬೋದು, ಕಥೆ ಇರ್ಬೋದು, ಅವೆಲ್ಲವೂ ಕೂಡ ಒಳಗೊಂಡಿದೆ. ಹಾಗೆ ಅವರು ಸಂಗ್ರಹಿಸಿರುವಂತಹ ಕಥೆಗಳು, ಗಾದೆಗಳು, ಇದೊಂದು ಬೆಳಕು ಎನ್ನುವಂಥದ್ದು ವಿದ್ಯಾರ್ಥಿಗಳಲ್ಲಿ ಅಡಗಿರುವಂತಹ ಸುಪ್ತ ಪ್ರತಿಭೆಗೂ ಒಂದು ರೀತಿಯ ಅವಕಾಶ. ಅವರ ಬರವಣಿಗೆ Shri Sadashiva K, retired principal, Someshwara Uchila, to share insight and inspire us all. ಈ ದಿನದ ಶಾಲಾ ವಾರ್ಷಿಕೋತ್ಸವ ಅಥವಾ ಪ್ರತಿಭಾ ದಿನಾಚರಣೆಯ ಸಂದರ್ಭದಲ್ಲಿ ಬಿಡುಗಡೆಗೊಳ್ಳುವ ವಿದ್ಯಾರ್ಥಿಗಳ ಸಾಹಿತ್ಯ ಸಂಚಿಕೆಯನ್ನು ತುಂಬ ಸಂತೋಷದಿಂದ ಬಿಡುಗಡೆಗೊಳಿಸ್ತಾ ಇದ್ದೇನೆ. ಈ ಅವಕಾಶವನ್ನು ಮಾಡಿಕೊಟ್ಟ ಸಂಬಂಧಪಟ್ಟ ಶಾಲೆಯ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ದಿನ ಮುಖ್ಯವಾಗಿ ಶಾಲಾ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಅಥವಾ ಇಡೀ ವರ್ಷ ನಡೆಸುವ ಪಾಠಗಳ ವಿಚಾರವನ್ನು ಹೇಳುವುದು, ಅದರ ಜೊತೆಗೆ ಪಾಠೇತರ ಚಟುವಟಿಕೆಗಳಲ್ಲಿ ಮಕ್ಕಳ ಸಾಧನೆಯನ್ನು ಸಾದರಪಡಿಸುವುದು ಒಂದು ಮುಖ್ಯವಾದ ಕೆಲಸ. ಸುಮಾರು 50-55 ವರ್ಷಗಳಿಂದ ಈ ಶಾಲೆಯ ವಾರ್ಷಿಕೋತ್ಸವದಲ್ಲಿ ನಾನು ಭಾಗಿಯಾಗ್ತಾ ಇದ್ದೇನೆ. ಆ ಸಂಭ್ರಮ ಇವತ್ತಿಗೂ ಈ ಶಾಲೆಯವರು ಉಳಿಸಿಕೊಂಡು ಬಂದಿದ್ದಾರೆ, ಒಳ್ಳೆಯ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ. ನನಗಂತೂ ಈ ದಿನ ಬಿಡುಗಡೆಯಾದ ಈ 4-5 ಮ್ಯಾಗಝಿನ್ಗಳನ್ನು ನೋಡುವಾಗ ತುಂಬ ಸಂತೋಷವಾಗಿದೆ. ಯಾಕೆಂದರೆ ಈ ಬರಹಗಳು, ಲೇಖನಗಳು ಎಲ್ಲವೂ ಕೂಡ ವಿದ್ಯಾರ್ಥಿಯ ಪಾಠೇತರ ಚಟುವಟಿಕೆಯ ಭಾಗ. ನನಗೆ ಮುಖ್ಯವಾಗಿ ಹೇಳಲಿಕ್ಕಿರುವ ವಿಷಯ ಅದೇ. ನಿಮ್ಮ ಮಕ್ಕಳನ್ನು ಹೆತ್ತವರಲ್ಲಿ ನಾನು ಹೇಳೋದು, ಮಕ್ಕಳನ್ನು ಶಾಲೆಗೆ ಪಾಠ ಕಲಿಯುವುದಕ್ಕೆ ಕಲಿಸ್ತೀರಿ, ಅವರು ಕಲಿತಾರೆ, ಪಾಠಗಳು ನಡೀತವೆ.
ಆ ಪಾಠಗಳ ಜೊತೆಗೆ ಪಾಠೇತರ ಚಟುವಟಿಕೆಗಳಿಗೂ ಕೂಡ ಶಾಲೆಯಲ್ಲಿ ಅವಕಾಶ ಇರ್ತದೆ. ಅದರಲ್ಲಿ ಕೂಡ ಮಕ್ಕಳು ಭಾಗವಹಿಸುವುದರಿಂದ ತುಂಬ ಪ್ರಯೋಜನ ಇದೆ. ಅದು ನಾಟಕ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಹಾಡುಗಾರಿಕೆ ಆಗಿರ್ಬೋದು, ಚಿತ್ರಗಾರಿಕೆ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು. ಅವೆಲ್ಲದರಲ್ಲಿ ಭಾಗವಹಿಸುವುದರಿಂದ ಮಕ್ಕಳ ಕಲಿಕೆಯ ಗುಣಮಟ್ಟ ಹೆಚ್ಚಾಗುತ್ತದೆ ಹೊರತು ಅದರಿಂದ ತೊಂದರೆ ಆಗುವುದಿಲ್ಲ. ನಾನು ಈ ಹಿಂದೆ ಬೇರೆ ಶಾಲೆಗಳಲ್ಲಿ ಕೆಲಸ ಮಾಡುವಾಗ ನಮ್ಮಲ್ಲಿ ಕೆಲವು ಶಿಕ್ಷಕರೇ ಅದನ್ನು ಸ್ವಲ್ಪ ಆಕ್ಷೇಪಿಸಿದ್ದು ನನಗೆ ನೆನಪಿದೆ. ಮಕ್ಕಳಿಗೆ ಹೆಚ್ಚು ಚಟುವಟಿಕೆಗಳನ್ನು ಕೊಟ್ಟರೆ ಕಲಿಯುವುದರಲ್ಲಿ ಹಿಂದೆ ಬೀಳ್ತಾರೆ ಅಂತ. ನಿಜವಾಗಿ ಹಾಗೆ ಇಲ್ಲವೇ ಇಲ್ಲ. ಹೆಚ್ಚು ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟರೆ ಮಕ್ಕಳು ಕಲಿಕೆಯಲ್ಲಿ ಮುಂದೆ ಬರ್ತಾರೆ. ನನಗೆ ಅದಕ್ಕೆ ಇದೇ ಉಚ್ಚಿಲ ಶಾಲೆಯಲ್ಲಿ ಉದಾಹರಣೆ ಸಿಕ್ಕಿದೆ. ಈ ಹಿಂದೆ ಇಲ್ಲಿ ಹೆಡ್ ಮಾಸ್ಟರ್ ಆಗಿದ್ದವರು ಧರ್ನಪ್ಪ ಮಾಸ್ಟ್ರು ಅವ್ರು ಏನು ಮಾಡಿದರು ಅಂತ ಹೇಳಿದರೆ, ನಮ್ಮ ಮಕ್ಕಳಿಗೆ ಯಕ್ಷಗಾನ ಕಲಿಸಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿಕೊಂಡು ಬೇಕಾದವರನ್ನೆಲ್ಲ ವ್ಯವಸ್ಥೆ ಮಾಡಿ ಇಲ್ಲಿ ಮಕ್ಕಳು ಯಕ್ಷಗಾನ ಕಲೀಲಿಕ್ಕೆ ಆರಂಭ ಮಾಡಿದರು. ಆ ಯಕ್ಷಗಾನದ ಅಭ್ಯಾಸ ತರಗತಿಗಳು ಇವತ್ತಿಗೂ ಕೂಡ ಇಲ್ಲಿ ಮುಂದುವರೆದುಕೊಂಡು ಬಂದಿವೆ. ಅಂದಿನ ದಿನಗಳಲ್ಲಿ ಮಕ್ಕಳು ಯಕ್ಷಗಾನ ಪ್ರದರ್ಶನಗಳನ್ನು ಶಾಲೆಗಳಲ್ಲಿ ಮಾತ್ರ ನೀಡಿದಲ್ಲ, ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾರೆ ಮತ್ತು ಬೇರೆ ಕಡೆಗಳಲ್ಲಿ ಪ್ರದರ್ಶನಗಳಲ್ಲಿ ಭಾಗವಹಿಸಿದ್ದಾರೆ. ನಾನು ಅದನ್ನು ನೋಡಿದ್ದೇನೆ. ಆ ದಿನಗಳಲ್ಲಿ ಮಾಸ್ಟ್ರು ನನ್ನ ಹತ್ರ ಹೇಳಿದ ಒಂದು ವಿಚಾರ ಇದೆ. ಯಾವೆಲ್ಲ ಮಕ್ಕಳು ಯಕ್ಷಗಾನ ತರಗತಿಗೆ ಸೇರಿದ್ದಾರೋ ಅವರೆಲ್ಲ ಕಲಿಕೆಯಲ್ಲಿ ಮುಂದುವರೆದಿದ್ದಾರೆ. ಅವರು ಹಿಂದಿನ ಟೆಸ್ಟ್ಗಳಲ್ಲಿ ಎಷ್ಟು ಮಾರ್ಕ್ ಪಡೀತಿದ್ರೋ ಅದಕ್ಕಿಂತ ಹೆಚ್ಚು ಪಡೀತಾ ಇದ್ದಾರೆ ಅಂತ ಹೇಳ್ಕೊಂಡು. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಈ ಚಟುವಟಿಕೆಗಳು, ಪಾಠೇತರ ಚಟುವಟಿಕೆಗಳು, ಯಕ್ಷಗಾನ ಇರಲಿ, ಕ್ರೀಡೆ ಇರಲಿ, ಚಿತ್ರಕಲೆ ಇರಲಿ, ಯಾವುದೇ ಇರಲಿ, ಅವುಗಳು ವಿದ್ಯಾರ್ಥಿಯ ಸೃಜನಾತ್ಮಕ ಚಟುವಟಿಕೆಗೆ ಬೆಂಬಲವಾಗಿ ನಿಲ್ತದೆ. ಮಕ್ಕಳು ತಮ್ಮ ಮೆದುಳಿನ ಹೆಚ್ಚು ಭಾಗವನ್ನು ಅದಕ್ಕಾಗಿ ಬಳಸಬೇಕಾಗ್ತದೆ. ತುಂಬ ಕ್ರಿಯೇಟಿವ್ ಆಗಿರಬೇಕಾಗ್ತದೆ. ಹಾಗಿರುವುದರಿಂದ ಅದು ಮಕ್ಕಳ ಕಲಿಕೆಗೂ ಪೂರಕವಾಗಿಯೇ ಬರುತ್ತದೆ. ಅದರಂತೆ ಇಂದು ಈ ಶಾಲೆಯಲ್ಲಿ ಮಕ್ಕಳು ಒಳ್ಳೆಯ ಸಾಧನೆ ಮಾಡಿದ್ದಾರೆ ಎನ್ನುವುದನ್ನು ನಾನು ವರದಿಯನ್ನು ಕೇಳಿಸಿಕೊಂಡಾಗಲೇ ತಿಳ್ಕೊಂಡೆ. ಅದೇ ರೀತಿ ಫಲಿತಾಂಶದಲ್ಲಂತೂ 100% ದಾಖಲೆ ಮಾಡಿದ್ದು ಅಥವಾ ಅತ್ಯಧಿಕ ಅಂಕ ಒಬ್ಬಳು ವಿದ್ಯಾರ್ಥಿಗೆ ಬರುವ ಹಾಗೆ ಆದದ್ದು, ಅದೆಲ್ಲ ಸಾಧನೆ ಆಗಬೇಕಾದರೆ ಕೇವಲ ಪಾಠ, ಪಠ್ಯ, ಓದು ಇಷ್ಟೇ ಅಲ್ಲ, ಇತರ ಚಟುವಟಿಕೆಗಳಿಗೂ ಅವುಗಳಲ್ಲಿ ಕೂಡ ಮಕ್ಕಳು ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಮತ್ತು ಇದಕ್ಕೆ ಹೆತ್ತವರು ಕೂಡ ಸ್ವಲ್ಪ ಬೆಂಬಲ ನೀಡಬೇಕು ಅಂತ ಭಾವಿಸ್ತೇನೆ. ಈ ಸಂಚಿಕೆಯಲ್ಲಿ ನಾನಿನ್ನು ನೋಡಬೇಕಷ್ಟೇ, ಅದರಲ್ಲಿ ಲೇಖನಗಳು ಅಥವಾ ಸಣ್ಣ ಸಣ್ಣ ಕವಿತೆಗಳು, ಬರಹಗಳು, ಚಿತ್ರಗಳು ಎಲ್ಲ ಇವೆ. ಅಥವಾ ಎಲ್ಲ ಥರದ ಬರಹಗಳು ಇರ್ಬೋದು ಅಂತ ನಾನು ಭಾವಿಸ್ತೇನೆ. ಇದನ್ನು ಬರೆಯುವುದಕ್ಕೂ ಕೂಡ ಶಿಕ್ಷಕರು ಮಾತ್ರವಲ್ಲ, ಮನೆಯಲ್ಲಿ ಹೆತ್ತವರು ಕೂಡ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಭಾವಿಸ್ತೇನೆ. ಅವುಗಳನ್ನು ಮಾಡಬೇಕಾದರೆ, ಅಂದರೆ ಕವಿತೆ ಬರೆಯುವುದು, ಕತೆ ಬರೆಯುವುದು, ಪ್ರಬಂಧ ರಚನೆ ಮಾಡುವುದು, ಇದನ್ನೆಲ್ಲ ಮಾಡಬೇಕಾದರೆ ಮಕ್ಕಳು ಸ್ವಲ್ಪ ಹೆಚ್ಚು ಓದಬೇಕಾಗ್ತದೆ. ಶಾಲೆಯಲ್ಲಿ ಓದುವುದಕ್ಕೆ ಅವಕಾಶ ಇದೆ, ವಾಚನಾಲಯ ಇರ್ತದೆ, ಗ್ರಂಥಾಲಯ ಇರ್ತದೆ. ಮನೆಗಳಲ್ಲಿ ಕೂಡ ಹೆತ್ತವರು ಕೆಲವು ಮ್ಯಾಗ್ಝಿನ್ಗಳನ್ನು ಖರೀದಿ ಮಾಡಿ ಮಕ್ಕಳಿಗೆ ಓದುವುದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ನನ್ನದೊಂದು ವಿನಂತಿ. ಅದು ವಾರಪತ್ರಿಕೆ ಆಗಿರ್ಬೋದು, ಮಾಸಪತ್ರಿಕೆ ಆಗಿರ್ಬೋದು. ಸುಮ್ಮನೆ ಮಕ್ಕಳು ಸ್ವಲ್ಪ ಕಣ್ಣು ಹಾಯಿಸಿದರೆ ಎಲ್ಲರೂ ಅದನ್ನು ಓದಿ ಪರಿಣತರಾಗ್ತಾರಂತಲ್ಲ, ಕೆಲವು ಮಕ್ಕಳಿಗಾದರೂ ಅದರಲ್ಲಿ ಆಸಕ್ತಿಯನ್ನು ಬೆಳೆಸಿ ಮುಂದೆ ಕವಿಗಳಾಗಿ, ಕಲಾವಿದರಾಗಿ, ಅದೇ ರೀತಿ ಲೇಖಕರಾಗಿ ಹೆಸರು ಪಡೀಲಿಕ್ಕೆ ಸಾಧ್ಯ ಉಂಟು. ಈ ಸಂದರ್ಭದಲ್ಲಿ ಇಷ್ಟನ್ನೇ ಹೇಳುತ್ತಾ ಈ ಶಾಲೆಯಲ್ಲಿ ಇನ್ನಷ್ಟು ಹೆಚ್ಚು ಪ್ರತಿಭೆಗಳು ಹೊರಹೊಮ್ಮಲಿ ಅಂತ ನಾನು ಹಾರೈಸಿ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. Thank you, sir, for your encouraging and inspiring thoughts. ದೊಡ್ಡ ಗುರಿ, ಜ್ಞಾನ ಹೆಚ್ಚಿಸಿಕೊಳ್ಳುವುದು, ಕಠಿಣ ಪರಿಶ್ರಮ ಮತ್ತು ದೃಢ ನಿಷ್ಠೆ ಇವುಗಳನ್ನು ನಿರಂತರವಾಗಿ ಪಾಲಿಸಿದರೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು ಎನ್ನುವುದು ಡಾಕ್ಟರ್ APJ ಅಬ್ದುಲ್ ಕಲಾಂ ರವರ ಸ್ಫೂರ್ತಿದಾಯಕ ನುಡಿಗಳು. ಹೌದು, ಭವಿಷ್ಯವನ್ನು ಉಜ್ವಲವಾಗಿಸುವ ಸುಂದರ ಕನಸಿನ ಜೊತೆ ಕಠಿಣ ಪರಿಶ್ರಮ, ಸಾಧನೆಯ ಗುರಿಯನ್ನು ತಲುಪುವ ತುಡಿತವಿದ್ದರೆ ಅಸಾಧ್ಯವೆನ್ನುವ ಮಾತೇ ಇಲ್ಲ. ಯಶಸ್ಸು ಶತಸಿದ್ಧ. SSLC ಎನ್ನುವುದು ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯದ ನಿರ್ಣಾಯಕ ಘಟ್ಟ. ಈ
ರೀತಿಯಲ್ಲಿ ಬಳಸಿಕೊಂಡು ನಮ್ಮ ವಿದ್ಯಾಸಂಸ್ಥೆಗೆ ಕೀರ್ತಿಯನ್ನು ತಂದಿರುವ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳನ್ನು ಈ ಸಂದರ್ಭದಲ್ಲಿ ಗೌರವಿಸಲು ಹರ್ಷಿಸುತ್ತೇವೆ. ಇದರಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ದಿವಂಗತ UN ಪ್ರಸಾದ್ ಸ್ಮರಣಾರ್ಥ ದತ್ತಿನಿಧಿ ಬಹುಮಾನ ಹಾಗೂ ದಿವಂಗತ ಸದಾಶಿವ್ P ಉಚ್ಚಿಲ್ ಸ್ಮರಣಾರ್ಥ ದತ್ತಿನಿಧಿ ಬಹುಮಾನ ಮತ್ತು ಉಳಿದೆಲ್ಲ ವಿದ್ಯಾರ್ಥಿಗಳಿಗೆ ಶಾಲಾ ವತಿಯಿಂದ ಗೌರವಿಸಲಾಗುತ್ತದೆ. ಮೊದಲನೇದಾಗಿ ಗೌರವಿಸಲ್ಪಡುತ್ತಿರುವಂತಹ ವಿದ್ಯಾರ್ಥಿನಿ ಆಯಿಷಾ. ಇವಳು ಶ್ರೀ KS ಅಬ್ದುಲ್ ಕರೀಂ ಮತ್ತು ಶ್ರೀಮತಿ ಶಗುಪ್ತಾ ಇವರ ಸುಪುತ್ರಿ. SLC ಪರೀಕ್ಷೆಯಲ್ಲಿ 625 ಅಂಕಗಳಲ್ಲಿ 622 ಅಂಕಗಳನ್ನು ಪಡೆದಿರುತ್ತಾಳೆ. ಶೇಕಡಾವಾರು 99.52% ಆಗಿದ್ದು ರಾಜ್ಯ ಮಟ್ಟದಲ್ಲಿ 5ನೇ ಸ್ಥಾನ, ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಮತ್ತು ಮಂಗಳೂರು ದಕ್ಷಿಣ ವಲಯದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ನಮ್ಮ ಸಂಸ್ಥೆಗೆ ಕೀರ್ತಿಯನ್ನು ತಂದಿರುತ್ತಾಳೆ ಹಾಗೂ ಶಾಲಾ ಶೈಕ್ಷಣಿಕ ಇತಿಹಾಸದಲ್ಲಿ ಹೊಸ ದಾಖಲೆಯನ್ನು ಬರೆದಿರುತ್ತಾಳೆ. ಶಾಲಾ ವಾರ್ಷಿಕೋತ್ಸವದ ಈ ಶುಭ ಸಮಾರಂಭದಲ್ಲಿ ದಿವಂಗತ UN ಪ್ರಸಾದ್ ಸ್ಮರಣಾರ್ಥ ನೀಡಲ್ಪಡುವ ದತ್ತಿನಿಧಿ ಬಹುಮಾನ ಮತ್ತು ಶಾಲಾ ವತಿಯಿಂದ ಗೌರವಿಸಲು ಸಂತೋಷ ಪಡುತ್ತೇವೆ. ಜೊತೆಗೆ ದಿವಂಗತ ಸದಾಶಿವ್ P ಉಚ್ಚಿಲ್ ಸ್ಮರಣಾರ್ಥ ನೀಡಲ್ಪಡುವ ದತ್ತಿನಿಧಿ ಬಹುಮಾನವನ್ನು ಕೂಡ ಈ ಸಂದರ್ಭದಲ್ಲಿ ವಿತರಿಸುತ್ತೇವೆ. ಅತಿಥಿ ಗಣ್ಯರು ಸೇರಿಕೊಂಡು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಭಿನಂದನೆಗಳು ಆಯಿಷಾ. ಇನ್ನಷ್ಟು ಶೈಕ್ಷಣಿಕ ಸಾಧನೆಗಳು ನಿನಗೆ ಒದಗಿ ಬರಲಿ ಅಂತ ನಾವೆಲ್ಲ ಆಶಿಸ್ತೇವೆ. The daughter of Rajesh and Shobha secured 87.20% in SSLC examination. I request Varshini to go to the stage. The daughter of Rajesh and Shobha, she secured 87.20% in SSLC examination. ಇವಳಿಗೆ ಕೂಡ ದಿವಂಗತ UN ಪ್ರಸಾದ್ ದತ್ತಿನಿಧಿ ಬಹುಮಾನ ಹಾಗೂ ದಿವಂಗತ ಸದಾಶಿವ K ಉಚ್ಚಿಲ್ ಇವರ ಸ್ಮರಣಾರ್ಥ ನೀಡಲ್ಪಡುವ ದತ್ತಿನಿಧಿ ಬಹುಮಾನವನ್ನು ಕೂಡ ನೀಡಲಾಗುತ್ತದೆ. ಇನ್ನೋರ್ವ ವಿದ್ಯಾರ್ಥಿನಿ ಚೈತ್ರಾ B. SLC ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದಿರುತ್ತಾಳೆ. ವಿದ್ಯಾರ್ಥಿನಿ ಚೈತ್ರಾ ಅವರನ್ನು ಈಕೆ ಶ್ರೀ ಬಾಲಕೃಷ್ಣ ಉಚ್ಚಿಲ್ ಮತ್ತು ಶ್ರೀಮತಿ ಚಂದ್ರಾವತಿಯವರ ಸುಪುತ್ರಿ. SLC ಪರೀಕ್ಷೆಯಲ್ಲಿ 85.44% ಅಂಕಗಳೊಂದಿಗೆ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿರುತ್ತಾಳೆ. ಶಾಲಾ ವಾರ್ಷಿಕೋತ್ಸವದ ಈ ಸುಂದರ ಕಾರ್ಯಕ್ರಮದಲ್ಲಿ ಶಾಲಾ ವತಿಯಿಂದ ಗೌರವಿಸಲು ಸಂತೋಷ ಪಡುತ್ತೇವೆ. Kriti, daughter of Padmanabha and Sujata, secured 84.32% in SSLC examination. ಇನ್ನೋರ್ವ ವಿದ್ಯಾರ್ಥಿನಿ ಶ್ರೇಯಾ. ಈಕೆ ಶ್ರೀ ಶಶಿಕುಮಾರ್ ಮತ್ತು ಮಮತಾ ದಂಪತಿಯ ಸುಪುತ್ರಿ. SLC ಪರೀಕ್ಷೆಯಲ್ಲಿ 83.84% ಅಂಕಗಳೊಂದಿಗೆ ಉತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿರುತ್ತಾಳೆ. ಈ ಶುಭ ಸಮಾರಂಭದಲ್ಲಿ ಶಾಲಾ ವತಿಯಿಂದ ಗೌರವಿಸಲು ಸಂತೋಷ ಪಡುತ್ತೇವೆ. Arfaz, son of YA Hamid and Absa, secured 83.68%.
ಇನ್ನೋರ್ವ ವಿದ್ಯಾರ್ಥಿನಿ ತನಿಷ್ಕಾ ಜೆ ಉಚ್ಚಿಲ್, ಈಕೆ ಜೀವನ್ ಎಸ್ ಉಚ್ಚಿಲ್, ಧನ್ಯಾ ಜೆ ಉಚ್ಚಿಲ್ ರವರ ಸುಪುತ್ರಿ. SLC ಪರೀಕ್ಷೆಯಲ್ಲಿ 82.56% ಅಂಕಗಳೊಂದಿಗೆ ಉತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿರುತ್ತಾಳೆ. ಶಾಲಾ ವಾರ್ಷಿಕೋತ್ಸವದ ಈ ಶುಭ ಸಮಾರಂಭದಲ್ಲಿ ಶಾಲಾ ವತಿಯಿಂದ ಗೌರವಿಸಲು ಸಂತೋಷ ಪಡುತ್ತೇವೆ. Satvik, son of Madhava and Vijaya A, secured 81.60%. ಹಾಗೆ ಇನ್ನೋರ್ವ ವಿದ್ಯಾರ್ಥಿ ಮೋಹಿತ್ ಶೆಟ್ಟಿ, ಇವನು ಶ್ರೀ ಭುಜಂಗ ಶೆಟ್ಟಿ ಮತ್ತು ಮಹಾಲಕ್ಷ್ಮಿ ಶೆಟ್ಟಿ ಇವರ ಸುಪುತ್ರ. SLC ಪರೀಕ್ಷೆಯಲ್ಲಿ 80.86% ಅಂಕಗಳೊಂದಿಗೆ ಉತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿರುತ್ತಾನೆ. ಈ ಶುಭ ಸಮಾರಂಭದಲ್ಲಿ ಶಾಲಾ ವತಿಯಿಂದ ಗೌರವಿಸಲು ಸಂತೋಷ ಪಡುತ್ತೇವೆ. ಅಭಿನಂದನೆಗಳು SLCಯಲ್ಲಿ ಸಾಧನೆಯನ್ನು ಮಾಡಿರುವಂಥ ನಮ್ಮ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ. ಇನ್ನಷ್ಟು ಶೈಕ್ಷಣಿಕ ಸಾಧನೆಗಳನ್ನು ನೀವೆಲ್ಲ ಮಾಡುವಂತಾಗಲಿ ಅಂತ ನಾವೆಲ್ಲ ಆಶಿಸ್ತೇವೆ. ಗುರುವಿಗೆ ತನ್ನ ಶ್ರಮವು ಸಾರ್ಥಕವೆನಿಸುವುದು ಅತ್ಯುತ್ತಮ ಶಿಷ್ಯನನ್ನು ರೂಪಿಸಿ ಆತನನ್ನು ಒಬ್ಬ ಸಾಧಕನ ಸ್ಥಾನದಲ್ಲಿ ಕಂಡಾಗ. ಅಂತಹ ಸೇವೆಯನ್ನು ಪಠ್ಯೇತರ ಚಟುವಟಿಕೆಗಳಲ್ಲಿ ಬಹು ವರ್ಷಗಳಿಂದ ಮಾಡುತ್ತಾ ಬಂದಿರುವ ನಮ್ಮ ಸಂಸ್ಥೆಯ ಇಬ್ಬರು ಶಿಕ್ಷಕರನ್ನು ಈ ಸಂದರ್ಭದಲ್ಲಿ ಗೌರವಿಸಲು ಸಂತೋಷ ಪಡುತ್ತೇವೆ. ಮೊದಲನೇದಾಗಿ ಶ್ರೀ ಕೃಷ್ಣಪ್ಪ ಕಿನ್ಯಾ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಶ್ರೀ ಕೃಷ್ಣಪ್ಪ ಕಿನ್ಯಾ ಇವರು ಶ್ರೀಯುತ ಮಿತ್ತಾಡ ಮೈಂದಾ ಪೂಜಾರಿ ಮತ್ತು ಸೀತು ಪೂಜಾರಿ ಅವರ ಸುಪುತ್ರರು. 11ನೇ ವಯಸ್ಸಿನಿಂದಲೇ ಯಕ್ಷಗಾನದ ಬಗ್ಗೆ ಆಸಕ್ತಿಯನ್ನು ಬೆಳೆಸಿಕೊಂಡು ಹಲವಾರು ಯಕ್ಷ ದಿಗ್ಗಜರೊಂದಿಗೆ ಮುಮ್ಮೇಳ ಹಿಮ್ಮೇಳಗಳೆರಡರಲ್ಲೂ ರಂಗವನ್ನು ಹಂಚಿಕೊಂಡವರು. ಇವರ ನಿರ್ದೇಶನದ ತಂಡವು ದೆಹಲಿ, ಮೈಸೂರು, ಕೇರಳ ಮೊದಲಾದೆಡೆ ಯಕ್ಷಗಾನ ಪ್ರದರ್ಶನವನ್ನು ನೀಡಿರುತ್ತದೆ. ವಿವಿಧ ಶಾಲಾ, ಕಾಲೇಜು ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ಯಕ್ಷಗಾನ ತರಬೇತುದಾರರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಇವರ ಯಕ್ಷಗಾನ ಕ್ಷೇತ್ರದ ಅಮೂಲ್ಯ ಸೇವೆಗಾಗಿ ಅನೇಕ ಪ್ರಶಸ್ತಿಗಳು ಇವರನ್ನು ಅರಸಿ ಬಂದಿವೆ. ನಮ್ಮ ವಿದ್ಯಾಸಂಸ್ಥೆಯಲ್ಲಿಯೂ ಯಕ್ಷಗಾನ ತರಬೇತಿ ಕೇಂದ್ರವಿದ್ದು ನಮ್ಮ ವಿದ್ಯಾರ್ಥಿಗಳು ಇವರ ನಿರ್ದೇಶನದಲ್ಲಿ ಯಕ್ಷಗಾನ ತರಬೇತಿ ಪಡೆಯುತ್ತಿದ್ದಾರೆ. ಕಳೆದ 15 ವರ್ಷಗಳಿಂದ ನಮ್ಮ ಸಂಸ್ಥೆಯಲ್ಲಿ ಯಕ್ಷಗಾನದ ಗುರುಗಳಾಗಿ ವಿದ್ಯಾರ್ಥಿಗಳನ್ನು ತರಬೇತುಗೊಳಿಸುತ್ತಿದ್ದಾರೆ. ಇವರು ನಮ್ಮ ಸಂಸ್ಥೆಯ ಹಳೆ ವಿದ್ಯಾರ್ಥಿಯೂ ಹೌದು. ಇವರ ಸಾರ್ಥಕ ಮತ್ತು ಅಮೂಲ್ಯ ಸೇವೆಗಾಗಿ ಈ ಶುಭ ಸಮಾರಂಭದಲ್ಲಿ ಶಾಲಾ ವತಿಯಿಂದ ಗೌರವಿಸಲು ಸಂತೋಷ ಪಡುತ್ತೇವೆ. ಎಲ್ಲ ಅತಿಥಿ ಗಣ್ಯರು ಜೊತೆಗೂಡಿ ಇವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಮುಂದುವರಿಯಲಿ. ಇನ್ನಷ್ಟು ವಿದ್ಯಾರ್ಥಿಗಳು ನಿಮ್ಮ ನಿರ್ದೇಶನದಲ್ಲಿ ಯಕ್ಷಗಾನ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡುವಂತಾಗಲಿ. ಆ ಭಗವಂತ ನಿಮಗೆ ಆಯುರು, ಆರೋಗ್ಯ, ಸೌಭಾಗ್ಯವನ್ನು ಕರುಣಿಸಲಿ ಎಂದು ನಾವೆಲ್ಲ ಆಶಿಸುತ್ತೇವೆ. I request
Mr. Ashok MC, son of late Sri C.K. Chippar and Meenakshi Chippar, resident of Paivalike, Uppala, is a 5th Dan black belt holder in Shito Ryo Karate style and has been training in various schools around Kasaragodu and Mangalore for the past 25 years. He finished his schooling from St. Philomena College, Putturu, and he is a BBA graduate from Vivekananda College, Putturu. He was an outstanding hockey and cricket player of his college and has been a university player of his time. Being a part of Western Institute of Martial Arts, he has trained number of students, of which many have done achievements in national and international level. I request all the dignitaries to do the honor. Congratulations, sir, on your well-deserved recognition at the Annual Day celebration. Your 7 experience and confidence that are helpful for developing their personality. Our students participated in various sports events like kabaddi, handball, athletics, and has made us proud. Now it's a time to honor the outstanding achievements and hard work of our talented students. I request the students to come to the stage to receive their honor. Shreyas Shetty of class 10. Shreyas Shetty of class 10, son of Kantappa Shetty and Mohini. He is a good sportsman, kabaddi player and handball district player. He won first place in cluster level, 100 meter, high jump, long jump and triple jump competition. In taluku level, he won first place in 100 meter and triple jump and long jump 3rd place. In district level, he won 3rd place in triple jump and participated in 100 meter race. I request J.N. Bhatt sir to do the honor. ಇನ್ನೋರ್ವ ವಿದ್ಯಾರ್ಥಿನಿ ವೈಷ್ಣವಿ ಎಂ, ಕ್ರೀಡಾ ಸಾಧಕಿ, 10ನೇ ತರಗತಿಯ ವಿದ್ಯಾರ್ಥಿನಿ ಶ್ರೀ ಮಾಧವ ಬೆಳ್ಚಾಡ ಮತ್ತು ಎಂ ಜಯಂತಿ ಇವರ ಸುಪುತ್ರಿ. ಶಾಲಾ ಶಿಕ್ಷಣ ಇಲಾಖೆಯು ಆಯೋಜಿಸಿದ ವಿವಿಧ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿರುತ್ತಾಳೆ. ಕ್ಲಸ್ಟರ್ ಮಟ್ಟದ ತ್ರಿವಿಧ ಜಿಗಿತ, ಉದ್ದ ಜಿಗಿತ, ಚಕ್ರ ಎಸೆತ ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತಾಳೆ. ತಾಲೂಕು ಮಟ್ಟದ ಜಿಗಿತ, ಉದ್ದ ಜಿಗಿತ, ಚಕ್ರ ಎಸೆತ ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತಾಳೆ. ಹಾಗೂ ನಮ್ಮ ವಿದ್ಯಾಸಂಸ್ಥೆ ನಡೆದ ಉಳ್ಳಾಲ ವಲಯ ಮಟ್ಟದ ಪ್ರೌಢಶಾಲಾ ಬಾಲಕ ಬಾಲಕಿಯರ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವೈಯಕ್ತಿಕ ಚಾಂಪಿಯನ್ಶಿಪ್ ಅನ್ನು ಗಳಿಸಿರುತ್ತಾಳೆ. ಹಾಗೂ ದಸರಾ ಸಂದರ್ಭದಲ್ಲಿ ನಡೆದಂತಹ ಸಿಎಂ ಕಪ್ ಹಾಕಿ ಪಂದ್ಯಾಟದಲ್ಲೂ ಭಾಗವಹಿಸಿರುತ್ತಾಳೆ. Razik of class 10, son of Mohammad Rafiq and Shahina Banu. He is a brilliant sportsman. He is a state level hockey player, good kabaddi player, handball district player. He won first place in taluku level hammer throw competition and 3rd place in district level hammer throw competition. ಇನ್ನೋರ್ವ ವಿದ್ಯಾರ್ಥಿನಿ ಸಿಂಚನ, ನಮ್ಮ ಸಂಸ್ಥೆಯ ಮತ್ತೋರ್ವ ಕ್ರೀಡಾ ಸಾಧಕಿ. ವರ್ಷ 7ನೇ ತರಗತಿಯಲ್ಲಿ ಕಲಿಯುತ್ತಿದ್ದು ರಾಜೇಶ್ ಹಾಗೂ ಜಯಶ್ರೀ ಅವರ ಪುತ್ರಿ. ಪಾಠ ಹಾಗೂ ಪಾಠೇತರ ಚಟುವಟಿಕೆಗಳಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡುತ್ತಿದ್ದಾಳೆ. ಉತ್ತಮ ಫುಟ್ಬಾಲ್ ಆಟಗಾರ್ತಿ ಹಾಗೂ ಬೆಸ್ಟ್ ಸ್ಟ್ರೈಕರ್ ಪ್ರಶಸ್ತಿಯನ್ನು ಪಡೆದಿರುತ್ತಾಳೆ.
students and develop social skills that are essential for their development. Here are our students who made us proud by showcasing their talents in cultural activities conducted in this academic year. Nitesh of class 9, son of Suresh K and Malati CH. He is a good singer. He won first place in cluster level and taluku level Pratibha Karanji folk song competition. He also participated in district level. ಇನ್ನೋರ್ವ ವಿದ್ಯಾರ್ಥಿ ದಿಶಾಂತ್ ಎಂ ಪಂಡಿತ್ 9ನೇ ತರಗತಿಯ ವಿದ್ಯಾರ್ಥಿ ಶ್ರೀ ಮುರಳೀಧರ ಮತ್ತು ಪ್ರೇಮಲತಾ ಅವರ ಸುಪುತ್ರ. ಎಳವೆಯಿಂದಲೇ ಚಿತ್ರಕಲೆಯಲ್ಲಿ ಬಹು ಆಸಕ್ತಿಯನ್ನು ಹೊಂದಿದ್ದು ವಿವಿಧ ಪ್ರಕಾರಗಳಲ್ಲಿ ಚಿತ್ರವನ್ನು ಬಿಡಿಸಬಲ್ಲ ಅದ್ಭುತ ಪ್ರತಿಭೆ. ಹಲವಾರು ಸಂಘ ಸಂಸ್ಥೆಗಳು ಆಯೋಜಿಸಿದ ಚಿತ್ರಕಲೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಪಡೆದಿರುತ್ತಾನೆ. ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಉದಯವಾಣಿ ಆರ್ಟಿಸ್ಟ್ ಫೋರಂ ಉಡುಪಿ ಇವರು ಆಯೋಜಿಸಿದ ಚಿಣ್ಣರ ಬಣ್ಣ 2023ರ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನವನ್ನು ಪಡೆದಿರುತ್ತಾನೆ. ದಿವಂಗತ ನಾರಾಯಣ ಕೆ ಉಚ್ಚಿಲ್ ತಲೆಬಾಡಿ ಇವರ ಮಗಳಾದ ಮೀರಾ ಉಚ್ಚಿಲ್ ರವರು ನಮ್ಮ ಶಾಲಾ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಅತಿ ಹೆಚ್ಚು ಅಂಕ ಗಳಿಸಿದ ತಂಡಕ್ಕೆ ಒಂದು ಪ್ರಶಸ್ತಿ ಫಲಕವನ್ನು ನೀಡಿರುತ್ತಾರೆ. ಇದನ್ನು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ತೆಗೆದುಕೊಳ್ಳಲಿಕ್ಕಿದ್ದಾರೆ. ಮೊನ್ನೆ ನಡೆದಂತಹ ಕ್ರೀಡಾಕೂಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂತಹ ತಂಡ ಹಸಿರು ಬಣ್ಣದ ತಂಡ. ಈ ತಂಡದ ಎಲ್ಲ ನಾಯಕರು ಜೂನಿಯರ್, ಸೀನಿಯರ್, ಹೈಸ್ಕೂಲ್ ವಿಭಾಗದ ಎಲ್ಲ ನಾಯಕಿಯರು ಬಂದು ಈ ಒಂದು ಫಲಕವನ್ನು ತೆಗೆದುಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. Congratulations to all on your achievement. Wishing you continued success in your career and future endeavors. ಇನ್ನೋರ್ವ ಕ್ರೀಡಾ ಸಾಧಕಿ ಸಿಂಚನ 8ನೇ ತರಗತಿಯ ವಿದ್ಯಾರ್ಥಿನಿ. ಶ್ರೀ ಸಂದೀಪ್ ಮತ್ತು ಶ್ರೀಮತಿ ಸುಷ್ಮಾ ಇವರ ಸುಪುತ್ರಿ. ಶಾಲಾ ಶಿಕ್ಷಣ ಇಲಾಖೆಯು ಆಯೋಜಿಸಿದ ವಿವಿಧ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿರುತ್ತಾಳೆ. ತಾಲೂಕು ಮಟ್ಟದ ಫುಟ್ಬಾಲ್ ಪಂದ್ಯಾಟದಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನವನ್ನು ನೀಡುವುದರೊಂದಿಗೆ ಬೆಸ್ಟ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಪ್ರಶಸ್ತಿಯನ್ನು ಪಡೆದಿರುತ್ತಾಳೆ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 25ನೇ ಇಂಡಿಪೆಂಡೆನ್ಸ್ ಕಪ್ ಫುಟ್ಬಾಲ್ ಟೂರ್ನಮೆಂಟ್ನಲ್ಲಿ ಭಾಗವಹಿಸಿ ಅತ್ಯುತ್ತಮ ಕ್ರೀಡಾ ಪ್ರದರ್ಶನಕ್ಕಾಗಿ ಬೆಸ್ಟ್ ಸ್ಟ್ರೈಕರ್ ಪ್ರಶಸ್ತಿಯನ್ನು ಪಡೆದಿರುತ್ತಾಳೆ ಹಾಗೂ ಅಥ್ಲೆಟಿಕ್ಸ್ ಕ್ರೀಡಾಕೂಟಗಳಲ್ಲಿಯೂ ಭಾಗವಹಿಸಿರುತ್ತಾಳೆ. ಅಭಿನಂದನೆಗಳು ಸಿಂಚನ. ಧನ್ಯವಾದಗಳು. Knowledgeable educationalist words. Now I cordially invite our chief guest, Mr. Ishwar, Block Education Officer, Mangalore South, to deliver the chief guest address. ಕರೆದಿರುವಂಥ ಎಲ್ಲರಿಗೂ ಮುಸ್ಸಂಜೆಯ ನನ್ನ ಹೃದಯ ತುಂಬಿದ ನಮಸ್ಕಾರಗಳು. ನಮ್ಮ ಉಚ್ಚಿಲ ಬೋವಿ ವಿದ್ಯಾಸಂಸ್ಥೆಯಲ್ಲಿ ಪ್ರತಿಭಾ ದಿನಾಚರಣೆಯ ಕಾರ್ಯಕ್ರಮವನ್ನು ಹಬ್ಬದ ಸಡಗರದ ರೀತಿಯಲ್ಲಿ ಆಯೋಜನೆಯನ್ನು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿ ಬರಲಿಕ್ಕೆ ಕಾರಣಕರ್ತರಾದಂತಹ ನಮ್ಮ ಲೋಹಿತ್ ಆಶ್ವಾಸರ್ ಅವರು, ಶಾಲಾ ಮುಖ್ಯ ಶಿಕ್ಷಕರುಗಳಾದಂಥ ನಮ್ಮ ಪೂರ್ಣಿಮಾ ಮೇಡಮ್ ಮತ್ತು ನಮ್ಮ ಮೇಘಲತಾ ಮೇಡಮ್ರವರು, ಎಲ್ಲ ಶಿಕ್ಷಕ ವೃಂದದವರು, ಬೋಧಕೇತರ ವೃಂದದವರು, ಆಡಳಿತ ಮಂಡಳಿಯವರು, ಅವರೆಲ್ಲ ಇವತ್ತು ಹಬ್ಬದ ಸಡಗರ. ಅಲ್ಲಿ ನೋಡಿದರೆ ಒಂದು ದೇವಸ್ಥಾನ ನೋಡಿದಂಗೆ ಕಾಣ್ತಾ ಇದೆ ನಮ್ಮ ಶಾಲೆ. ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿ ಬರ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಇಲಾಖೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಈ ದಿನ ನಮ್ಮ ಉಚ್ಚಿಲ ಬೋವಿ ವಿದ್ಯಾಸಂಸ್ಥೆಯಲ್ಲಿ ಪ್ರತಿಭಾ ದಿನಾಚರಣೆ ಕಾರ್ಯಕ್ರಮ ಜರುಗ್ತಾ ಇದೆ. ನಮ್ಮ ಲೋಹಿತ್ ಆಶ್ವಾಸರ್
ಈ ಒಂದು ನಮ್ಮ ಸಂಸ್ಥೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದಂಥ ಮೋಹನ್ ಸರ್ ಅವರು ಕರೆಯುವ ರೀತಿ ಇದೆಯಲ್ಲ, ಆ ಕರೆಯುವ ರೀತಿಗೆ ನಾವು ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ನಮ್ಮ ಕರೆಸ್ಪಾಂಡೆಂಟ್ ಸರ್ ಮತ್ತು ನಮ್ಮ ಮೋಹನ್ ಸರ್ ಅವರು ಬರಲೇಬೇಕು ಸರ್ ಅಂತ ಅಂದಾಗ ಈ ಒಂದು ಸಂತೋಷದಲ್ಲಿ ಅತ್ಯುತ್ತಮವಾದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ನನ್ನ ನೆಚ್ಚಿನ ಪೋಷಕರೇ, ತಮಗೊಂದು ಕಿವಿ ಮಾತು. ನಮ್ಮ ಉಚ್ಚಿಲ ಬೋವಿ ವಿದ್ಯಾಸಂಸ್ಥೆಯು ಮಂಗಳೂರಿನಲ್ಲಿ ಒಂದು ಹೆಸರುವಾಸಿಯಾಗಿರುವಂಥ ಒಂದು ವಿದ್ಯಾಸಂಸ್ಥೆಯಾಗಿದೆ. ಮಕ್ಕಳಿಗೆ ಅವರ ಪ್ರತಿಭೆ, ಅವರ ಶೈಕ್ಷಣಿಕವಾಗಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡ್ತಾ ಇದೆ. ಈ ಒಂದು ಶಾಲಾ ವರದಿಯನ್ನು ವಾಚಿಸುವಂತಹ ಸಂದರ್ಭದಲ್ಲಿ ನಾವು ನೀವೆಲ್ಲ ಕೇಳ್ಕೊಂಡಿದ್ದೀವಿ, ಮಕ್ಕಳಿಗೆ ಬಹುಮಾನ, ಮಕ್ಕಳಿಗೆ ಬಹುಮಾನ, ಮಕ್ಕಳಿಗೆ ಬಹುಮಾನ, ಮಕ್ಕಳಿಗೆ ಬಹುಮಾನ. ಒಂದು ಹೆಚ್ಚು ಕಡಿಮೆ ಒಂದು 40 ನಿಮಿಷ ನಾವು ಅದನ್ನು ಕೇಳಿದ್ದೀವಿ. ಇದರ ಅರ್ಥ ಏನಪ್ಪ ಅಂದರೆ, ಬಹುಮಾನವನ್ನು ಪಡೆದುಕೊಳ್ಳುವಂಥ ಮಕ್ಕಳ ಸಂಖ್ಯೆ ಇಡೀ ನಮ್ಮ ತಾಲೂಕಿನಲ್ಲಿರುವಂಥ ಎಲ್ಲ ಬಹುಮಾನಗಳನ್ನು ಈ ವಿದ್ಯಾಸಂಸ್ಥೆ ಬಾಚಿಕೊಂಡಿದೆ. ಎರಡನೆಯದಾಗಿ ಫಲಿತಾಂಶವನ್ನು ತೆಗೆದುಕೊಂಡ್ರೆ 100ಕ್ಕೆ 100% ಪಡೆದುಕೊಂಡಿದೆ. 491 ವಿದ್ಯಾರ್ಥಿಗಳಿಗೂ ಕೂಡ ಅತ್ಯುತ್ತಮವಾಗಿ ಶಿಕ್ಷಣ ನೀಡುವಂಥ ಒಂದು ಸಂಸ್ಥೆಯಾಗಿದೆ. ಈ ಒಂದು ಸಂಸ್ಥೆಯಲ್ಲಿ ಕಲಿಯುತ್ತಿರುವಂಥ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಉತ್ತಮ ಭವಿಷ್ಯವಿದೆ. ಈ ಶಾಲೆಗೆ ನಾನು ಹಲವಾರು ಬಾರಿ ಭೇಟಿಯನ್ನು ನೀಡಿದಂಥ ಸಂದರ್ಭದಲ್ಲಿ ಒಂದು ಗುಂಡು ಪಿನ್ನನ್ನು ಎತ್ತಾಕಿದರೂ ಕೂಡ ಶಬ್ದ ಕೇಳುತ್ತೆ. ಆ ಒಂದು ಸಂಸ್ಥೆ ಎಲ್ಲ ಶಿಕ್ಷಕರುಗಳು ತಮ್ಮ ತಮ್ಮ ತರಗತಿ ಕೋಣೆಗಳಲ್ಲಿ ಬೋಧನೆ ಮಾಡುತ್ತಿರುವುದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಒಳ್ಳೆಯ ಶಿಕ್ಷಣವನ್ನು ಕೊಡುವಂಥ ಸಂಸ್ಥೆ ನಮ್ಮ ಸಂಸ್ಥೆಯಾಗಿದೆ ಉಚ್ಚಲಭವಿ ವಿದ್ಯಾಸಂಸ್ಥೆಯು. ಇಲ್ಲಿರುವಂಥ ಶಿಕ್ಷಕರಿಂದ ದೈಹಿಕ ಶಿಕ್ಷಕರು, ಆಡಳಿತ ಮಂಡಳಿಯವರು ಮತ್ತು ಸಂಚಾಲಕರು ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಈ ಶಾಲೆಗೆ ಬರಲಿಕ್ಕೆ ನನಗೆ ಸಂತೋಷ ಆಗ್ತದೆ, ಬರಲಿಕ್ಕೂ ಕೂಡ ಸಂತೋಷ ಆಗ್ತದೆ. ಹಾಗಾಗಿ ನೆಚ್ಚಿನ ಪೋಷಕರೇ, ನಿಮ್ಮ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಅವರ ಬಾಳು ಬಂಗಾರವಾಗ್ತದೆ ಅಂತ ನಾನು ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸುಸಂದರ್ಭದಲ್ಲಿ ಪೋಷಕರಿಗೆ ಒಂದು ಕಿವಿ ಮಾತು, ದಯಮಾಡಿ ನಿಮ್ಮ ಮಕ್ಕಳನ್ನು ಇತರೆ ಮಕ್ಕಳಿಗಳಿಗೆ ಹೋಲಿಕೆಯನ್ನು ಮಾಡಬೇಡಿ. ನಮ್ಮ ಪಕ್ಕದ ಮನೆಯಲ್ಲಿರುವಂಥ ಮಗು 95% ತೆಗೀತದೆ, ನಮ್ಮ ಮಗು 65% ತೆಗಿತಿದೆಯಲ್ಲಪ್ಪ, ಏನಪ್ಪ ಮಾಡೋದು ಅಂದ್ಕೊಂಡು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮಕ್ಕಳನ್ನು ಬೈಲಿಕ್ಕೆ ಹೋಗಬಾರ್ದು. ನಮ್ಮ ಮಕ್ಕಳನ್ನು ನಾವೇ ಬೈದರೆ ನಮ್ಮ ಮಕ್ಕಳನ್ನು ಸಮಾಧಾನ ಮಾಡುವವರು ಯಾರು? ನಾವೇ ಸಮಾಧಾನ ಮಾಡಬೇಕು, ನೀವೇ ಸಮಾಧಾನವನ್ನು ಮಾಡಬೇಕು. ಹಾಗಾಗಿ ನಮ್ಮ ಮಕ್ಕಳುಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಇತರೆ ಮಕ್ಕಳಿಗೆ ಹೋಲಿಕೆ ಮಾಡಬಾರ್ದು. 65% ತೆಗೆದಿದೆಯಾ, ವೆರಿ ಗುಡ್. ನೆಕ್ಸ್ಟು ನೀನು 75 ತೆಗಿಬೇಕು. 75 ತೆಗಿದೆಯಾ, ವೆರಿ ಗುಡ್. ನೆಕ್ಸ್ಟ್ 85 ತೆಗಿಬೇಕು. 85 ತೆಗಿದೆಯಾ, ವೆರಿ ಗುಡ್. 95 ತೆಗಿಬೇಕು. 95 ತೆಗೆದೆಯಾ, ವೆರಿ ಗುಡ್. ಇನ್ನು 5% ಯಾಕೆ ಬಿಟ್ಟುಕೊಟ್ಟೆ? 5 ಬಿಟ್ಟುಕೊಡಬಾರ್ದು, 100ಕ್ಕೆ 100 ತೆಗಿಬೇಕು. ಈ ರೀತಿ ನಾವು ಮಕ್ಕಳನ್ನು ಪ್ರೋತ್ಸಾಹಿಸುವಂಥ ಕೆಲಸವನ್ನು ಮಾಡಬೇಕು ಪೋಷಕರು. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮಕ್ಕಳುಗಳನ್ನು ಇತರ ಮಕ್ಕಳಿಗೆ ಹೋಲಿಕೆಯನ್ನು ಮಾಡಿ ಬೈಯುವುದನ್ನು ಬಿಡಬೇಕು. ಜೊತೆಗೆ ಮಕ್ಕಳಿಗೆ ನಾವು ಅವಕಾಶವನ್ನು ಮಾಡಿಕೊಡಬೇಕು. ನಮ್ಮ ವೇದಿಕೆಯಲ್ಲಿ ಹಲವಾರು ಮಕ್ಕಳುಗಳು ಬಹುಮಾನವನ್ನು ಪಡೆದುಕೊಂಡಿರುವುದನ್ನು ನೀವು ನೋಡಿದ್ದೀವಿ. ಕೆಲವು ಮಕ್ಕಳಿಗೆ ಬಹುಮಾನ ಸಿಗದಲೇ ಇರಬಹುದು. ನಾವೇನು ಮಾಡ್ತೀವಿ, ನಮ್ಮ ಮಕ್ಕಳಿಗೆ ಬಹುಮಾನ ಸಿಗಲಿಲ್ಲ ಅಂತ ನಾವು ಬೇಸರ ಮಾಡ್ಕೊಳ್ತೀವಿ. ದಯಮಾಡಿ ಬೇಸರ ಮಾಡ್ಕೋಬೇಡಿ, ನಾವು ತಿದ್ದುಕೋಬೇಕು ಅಂತಂದರೆ ನಾವು ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಒಬ್ಬ ವಿದ್ಯಾರ್ಥಿ ಬಂದು ಒಳ್ಳೆ ಪೇಂಟಿಂಗ್ನಲ್ಲಿ ಚೆನ್ನಾಗಿ ಬಹುಮಾನವನ್ನು ತೆಗೆದುಕೊಂಡ ಅಂತ ಅಂದರೆ ನಮ್ಮ ಮಕ್ಕಳನ್ನು ನಾವು ಪೇಂಟಿಂಗ್ ಮಾಡುವಂಥ ತರಗತಿಗಳಿಗೆ ಸೇರಿಸಿರೋದಿಲ್ಲ. ಒಂದು ಹುಡುಗ ಚೆನ್ನಾಗಿ ಕ್ರೀಡೆಯಲ್ಲಿ ಚೆನ್ನಾಗಿ ಬಹುಮಾನವನ್ನು ತೆಗೆದುಕೊಂಡ ಅಂತಂದರೆ ಅವನನ್ನು ಆಟ ಆಡಲಿಕ್ಕೆ ನಾವು ಬಿಟ್ಟಿರೋದಿಲ್ಲ, ಅವಕಾಶವನ್ನು ಮಾಡಿಕೊಟ್ಟಿರೋದಿಲ್ಲ.
ಚೆನ್ನಾಗಿ ಓದ್ತಿದ್ದಾನೆ ನನ್ನ ಮಗ ಅಂತಂದರೆ ನಾವು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿರುವುದಿಲ್ಲ, ಅವನಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವುದಿಲ್ಲ. ಹಾಗಾಗಿ ದಯಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಕೂಡ ದೇವರು ಪ್ರತಿಯೊಂದು ಮಗುವಿಗೂ ಕೂಡ ಒಂದೊಂದು ಪ್ರತಿಭೆಯನ್ನು ಮಾಡಿ ಇಟ್ಟು ಅವನಿಗೆ ಜನನವನ್ನು ನೀಡಿರ್ತದೆ ದೇವರು. ಆ ಪ್ರತಿಭೆ ಅರಳಬೇಕು, ಮೇಲೆ ಬರಬೇಕು ಅಂತಂದರೆ ಪೋಷಕರು ಮತ್ತು ನಾವು ಶಿಕ್ಷಕರು ಆ ಮಕ್ಕಳ ಕಡೆ ನಾವು ಸಮಯವನ್ನು ಮೀಸಲಿಟ್ಟು ಪ್ರೋತ್ಸಾಹಿಸಿದಾಗ ಮಾತ್ರ ಸಾಧ್ಯ ಆಗ್ತದೆ. ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಡೆಯದಾಗಿ ಇನ್ನೊಂದು ಮಾತನ್ನು ಹೇಳ್ತೀನಿ, ನಾನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ. ನಿಮ್ಮ ಕಲ್ಚರಲ್ ಪ್ರೋಗ್ರಾಮ್, ಮಕ್ಕಳ ಕಲ್ಚರಲ್ ಪ್ರೋಗ್ರಾಮ್ ನೋಡಲಿಕ್ಕೆ ತಾವೆಲ್ಲ ಕಾತುರರಾಗಿರ್ತೀರಿ. ಸ್ನೇಹಿತರೆ, ಒಂದು ಊರಿನಲ್ಲಿ ಒಂದು ಸಣ್ಣ ಕಥೆ ಹೇಳಿ ಮುಗಿಸ್ಬಿಡ್ತೀನಿ. ಒಂದು ಊರಿನಲ್ಲಿ ಒಂದು ತಾಯಿ ಮಗು ಇತ್ತಂತೆ. ಆ ತಾಯಿ ಮಗುವಿಗೆ ಆ ಮಗುವನ್ನು ತಾಯಿ ಶಾಲೆಗೆ ಕಳಿಸ್ತಾ ಇರ್ತಾಳೆ. ಕಳಿಸುತ್ತಿರುವಂಥ ಸಂದರ್ಭದಲ್ಲಿ ಅವರ ಶಿಕ್ಷಕರು ಒಂದು ಪತ್ರವನ್ನು ಬರೆದು ಕಳಿಸ್ತಾರೆ. ಪತ್ರವನ್ನು ಬರೆದು ಕಳಿಸಿದಾಗ ಅವ್ರ ಅಮ್ಮ ತೆಗೆದು ನೋಡ್ತಾರೆ ಪತ್ರವನ್ನು. ಅಮ್ಮ ನಮ್ಮ ಟೀಚರ್ ಏನು ಬರೆದಿದ್ದಾರಮ್ಮ ಅಂತ. ಟೀಚರು ಬರೆದಿದ್ದಾರೆ, ಕಣಪ್ಪ ನೀನು ತುಂಬ ಚೆನ್ನಾಗಿ ಓದ್ತಿದ್ದೀಯಂತೆ, ವೆರಿ ಗುಡ್. ನೀನು ಶಾಲೆಗೆ ಹೋಗೋದು ಬೇಡವಂತೆ, ಶಿಕ್ಷಕರಿಗೆ ಪಾಠ ಮಾಡಲಿಕ್ಕೆ ಆಗೋದಿಲ್ವಂತೆ, ನೀನು ತುಂಬ ಬುದ್ಧಿವಂತನಂತೆ, ತುಂಬ ಜಾಣನಂತೆ ಅಂತ ಮಗುವಿಗೆ ಹೇಳ್ತಾರೆ. ಆ ಪತ್ರದಲ್ಲಿ ಏನಂತ ಬರೆದಿರ್ತದೆ, ನಿಮ್ಮ ಮಗು ದಡ್ಡ, ಅವನಿಗೆ ಓದ್ಲಿಕ್ಕೆ ಬರೋದಿಲ್ಲ, ಬರೀಲಿಕ್ಕೆ ಬರೋದಿಲ್ಲ, ಶಾಲೆಯಲ್ಲಿ ಕೀಟಲೆಯನ್ನು ಮಾಡ್ತಾನೆ, ಅವನು ವಿದ್ಯಾರ್ಥಿಗೆ ಆಗಲಿಕ್ಕೆ ನಾಲಾಯಕು, ನಾಳೆಯಿಂದ ಶಾಲೆಗೆ ಕಳಿಸ್ಬೇಡಿ ಅಂತ ಬರೆದು ಕಳಿಸಿರ್ತಾರೆ. ಆ ಕಳಿಸಿದಂತಹ ಪತ್ರವನ್ನು ಆ ಅಮ್ಮ ಏನು ಮಾಡ್ತಾರೆ, ಬದಲಾವಣೆ ಮಾಡಿ ಹೇಳ್ತಾರೆ. ಇಲ್ಲಪ್ಪ ನೀನು ಚೆನ್ನಾಗಿ ಓದ್ತೀಯಂತೆ, ವೆರಿ ಗುಡ್ ಅಂತೆ, ಶಾಲೆಗೆ ಫಸ್ಟ್ ಅಂತೆ, ನೀನು ಒಳ್ಳೆ ಹುಡುಗನಂತೆ ಅಂತ. ಸ್ವಲ್ಪ ದಿನಗಳು ಕಳೆದ ನಂತರ ಆ ಮಗು ಏನಾಗ್ತಾನೆ, ದೊಡ್ಡ ವಿಜ್ಞಾನಿ ಆಗ್ತಾನೆ. ಆ ತಾಯಿ ಪ್ರೋತ್ಸಾಹಿಸಿ ನೀನು ವೆರಿ ಗುಡ್, ಒಳ್ಳೆಯವನಾಗ್ತೀಯ, ಚೆನ್ನಾಗಿ ಓದ್ತೀಯ ಎಂಬುವಂಥ ಪ್ರೋತ್ಸಾಹಿಸಿದಾಗ ಒಬ್ಬ ವಿಜ್ಞಾನಿ ಆಗ್ತಾನೆ. ನಾವು ಇವತ್ತೇನು ಬೆಳಕು ನೋಡ್ತಾ ಇದ್ದೀವಿ, ಥಾಮಸ್ ಆಲ್ವಾ ಎಡಿಸನ್ ಒಬ್ಬ ವಿಜ್ಞಾನಿಯಾಗಿ ಹೊರಹೊಮ್ಮುತ್ತಾನೆ. ಇದರ ಅರ್ಥ ಏನಪ್ಪ ಅಂದರೆ, ನಾನು ಹೇಳುವಂಥ ಅರ್ಥ, ಬೇರೆಯವರು ಏನೇ ಹೇಳಲಿ ನಮ್ಮ ಮಕ್ಕಳ ಬಗ್ಗೆ ನಾವು ಮಕ್ಕಳನ್ನು ಬೈಬಾರ್ದು, ನಿಂದಿಸಬಾರ್ದು, ಪ್ರೋತ್ಸಾಹಿಸಬೇಕು. ವೆರಿ ಗುಡ್, ಚೆನ್ನಾಗಿ ಓದ್ತೀಯ, ಓದು, ಬೇರೆಯವ್ರು ಏನಾರು ಅನ್ನಲಿ ನೀನು ಚೆನ್ನಾಗಿ ಓದು ಅಂತ ನಾವು ಹೇಳಬೇಕಾಗ್ತದೆ. ಜೊತೆಗೆ ಪೋಷಕರಿಗೆ ಒಂದು ಕಿವಿ ಮಾತು, ತಾವುಗಳು ಮೊಬೈಲ್ಗಳನ್ನು ಮಕ್ಕಳ ಓದುವಂಥ ಸಂದರ್ಭದಲ್ಲಿ ಮೊಬೈಲ್ಗಳನ್ನು ಬಳಸಬೇಡಿ. ನಮ್ಮನ್ನು ಸೇರಿದಾಗ ನಾವೇನು ಮಾಡ್ತೀವಿ, ಮೊಬೈಲ್ ಬಳಸಬೇಡಿ ಅಂತೀವಿ, ಮಕ್ಕಳ ಎದುರುಗಡೆ ನಾವೇ ಮೊಬೈಲ್ಗಳನ್ನು ಹಿಡ್ಕೊಂಡು ಕೂತಿರ್ತೀವಿ. ದಯಮಾಡಿ ಮೊಬೈಲ್ಗಳನ್ನು ಬಳಸಬೇಡಿ. ಮಕ್ಕಳು ಅನುಕರಣೆಯನ್ನು ಮಾಡ್ತಾರೆ, ನಾವೇನು ಮಾಡ್ತೀವಿ ಅದನ್ನು ಮಾಡ್ತವೆ. ಜೊತೆಗೆ ಟಿ ವಿಯನ್ನು ನೋಡಬೇಡಿ. ಮಕ್ಕಳು ಬಂದಾಗ ಟಿ ವಿಯನ್ನು ಆಫ್ ಮಾಡಿ. ಎಕ್ಸಾಮ್ SSLC ಪರೀಕ್ಷೆ ಹತ್ರ ಬರ್ತಾ ಇದೆ. ಮಕ್ಕಳು ಶಾಲೆಗೆ ಹೋದ್ಮೇಲೆ ನೀವು ಟಿ ವಿ ನೋಡ್ಕೊಳ್ಳಿ, ಮೊಬೈಲ್ ನೋಡ್ಕೊಳ್ಳಿ. ಜೊತೆಗೆ ಮಾತನಾಡುವುದನ್ನು ಕೂಡ ನಾವು ಮಕ್ಕಳಿದ್ದಾರೆ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ನಾವು ಮಾತಾಡಬೇಕು. ನಾವು ಪಕ್ಕದ ಮನೆಯವರನ್ನು ಬೈದರೆ ಮಕ್ಕಳು ಅದನ್ನೇ ಅನುಕರಣೆಯನ್ನು ಮಾಡ್ತಾರೆ. ನಮ್ಮ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿಗಳಿದ್ದರೆ ಅವರನ್ನು ನಾವು ಬಾ ಹೋಗು ಅಂತ ಏಕವಚನದಲ್ಲಿ ನಿಂದಿಸಿದರೆ ಅವರು ಕೂಡ ಅದನ್ನೇ ಕಲಿತ್ಕೊಳ್ತಾರೆ. ಹಾಗಾಗಿ ಮಕ್ಕಳು ನಾವು ಏನನ್ನು ಮಾಡ್ತೀವಿ, ಏನನ್ನು ಯಾವ ರೀತಿ ಇರ್ತೀವಿ ಅದನ್ನು ಅನುಕರಣೆಯನ್ನು ಮಾಡ್ತಾರೆ. ಹಾಗಾಗಿ ನಾವು ಮಕ್ಕಳ ಮುಂಭಾಗದಲ್ಲಿ ಇರುವಂಥ ಸಂದರ್ಭದಲ್ಲಿ ನಾವು ಜಾಗೃತಿಯಿಂದ ಇರಬೇಕು. ಮಕ್ಕಳ ಪ್ರತಿಭೆ ಅರಳುವಂತೆ ನೀವೆಲ್ಲ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಹಲವಾರು ದಾನದತ್ತಿಗಳು ನಮ್ಮ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡುವುದರಿಂದ ಇನ್ನೂ ಹೆಚ್ಚು ನಮ್ಮ ಮಕ್ಕಳು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇನ್ನೂ ಹೆಚ್ಚು ದಾನದತ್ತಿಗಳು ನಮ್ಮ ಸಂಸ್ಥೆಗೆ ಹರಿದು ಬರಲಿ ಅಂತ ಹೇಳ್ತಾ, ಈ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಕಲಿತಿರುವಂಥ ಎಲ್ಲ ಮಕ್ಕಳಿಗೆ ಅವರ ಶ್ರೇಯಸ್ಸಿಗೆ, ಅವರ ಅಭಿವೃದ್ಧಿಗೆ ಪೂರಕವಾಗಿದೆ. ಎಲ್ಲ ಆಡಳಿತ ಮಂಡಳಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕಾರವನ್ನು ನೀಡುತ್ತಿರುವುದನ್ನು ನಾವು ಕಂಡುಕೊಂಡಿದ್ದೀವಿ. ಪೋಷಕರ ಸಹಕಾರವೂ ಕೂಡ ಅತಿ ಮುಖ್ಯ. ನಿಮ್ಮ ಮಕ್ಕಳು ಉತ್ತಮ ಒಂದು ವಿದ್ಯಾಸಂಸ್ಥೆಯಲ್ಲಿ ಕಲಿತಾ ಇದ್ದಾರೆ, ಅವರ ಮುಂದಿನ ಬಾಳು ಬಂಗಾರವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ಅನಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಸ್ಮರಣಾರ್ಥ ಅವರ ಮಕ್ಕಳು ಪ್ರತಿನಿಧಿಯನ್ನು ಸ್ಥಾಪಿಸಿದ್ದು, ಫುಟ್ಬಾಲ್ ಆಟದಲ್ಲಿ ವಿಶೇಷ ಸಾಧನೆಯನ್ನು ಮಾಡಿದಂಥ ಇಬ್ಬರು ವಿದ್ಯಾರ್ಥಿಗಳಿಗೆ ಇದನ್ನು ನೀಡಲಾಗುತ್ತದೆ. ಅತ್ಯುತ್ತಮ ಫುಟ್ಬಾಲ್ ಆಟಗಾರ್ತಿಯರಾದ 9ನೇ ತರಗತಿಯ 8ನೇ ತರಗತಿಯ ವಿದ್ಯಾರ್ಥಿನಿ ಸಿಂಚನಾ ಹಾಗೂ 7ನೇ ತರಗತಿಯ ವಿದ್ಯಾರ್ಥಿನಿ ವರ್ಷ ಈ ಒಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿದೆ.
ಅಕ್ಷಯ ಶೆಟ್ಟಿ ಸಹಾಯಕ ಪ್ರಾಧ್ಯಾಪಕರು, ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳು. ಇವರ ಕಿರು ಪರಿಚಯವನ್ನು ತಮ್ಮ ಮುಂದೆ ಇಡಲಾಗುತ್ತದೆ. ಅಕ್ಷಯ ಶೆಟ್ಟಿ ಪ್ರಾಧ್ಯಾಪಕಿ, ಕವಯಿತ್ರಿ, ನಾಟಕ ರಚನೆಗಾಗಿ ಹಲವಾರು ಕವನ ಸಂಕಲನಗಳು, ಕಾದಂಬರಿ, ತುಳು ನಾಟಕಗಳನ್ನು ಬರೆದಿದ್ದಾರೆ. ಇನ್ನು ಸಾಹಿತ್ಯ ಅಕಾಡೆಮಿ, ಕನ್ನಡ ಸಾಹಿತ್ಯ ಪರಿಷತ್, ಕಲ್ಪಿತ ಪ್ರತಿಷ್ಠಾನ, ಅಪಕೋತ್ಸವ ಮೊದಲಾದ ಸಂಸ್ಥೆಗಳು ಆಯೋಜಿಸಿದ ಕವಿಗೋಷ್ಠಿಗಳಲ್ಲಿಯೂ ಕೂಡ ಭಾಗವಹಿಸಿರುತ್ತಾರೆ. ನನ್ನ ಹಾದಿ, ಬದುಕು, ಭಾವದ ತೆನೆ, ಕನಕ ಚಿಂತನೆ, ಪೆರ್ಗ ಮೊದಲಾದವು ಇವರ ಪ್ರಕಟಿತ ಕೃತಿಗಳು. ತ್ರಿವೇಣಿ ಪ್ರತಿನಿಧಿ ಪ್ರಶಸ್ತಿ, ಶ್ರೀ ಧರ್ಮಸ್ಥಳ ರತ್ನವರ್ಮ ಹೆಗ್ಗಡೆ ಪ್ರಶಸ್ತಿ ಇವರ ಕೃತಿಗಳಿಗೆ ದೊರೆತಿದೆ. ಪ್ರಸ್ತುತ ಮಂಗಗಳಿಗಾಗಿ ನಾವು ಕಾಯ್ತಾ ಇದ್ದೇವೆ. ಥ್ಯಾಂಕ್ ಯು. ವೇದಿಕೆಯ ಮುಂದಿರುವ ಗಣ್ಯರಿಗೆ, ವೇದಿಕೆಯ ಮೇಲಿರುವ ಗಣ್ಯರಿಗೆ ಹಾಗೂ ಮುಂದಿರುವ ಸುಮನಸ್ಸುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರ. ಇವತ್ತಿನ ಈ ಸುಂದರ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದದ್ದು, ಸಾಕ್ಷಿಯಾದದ್ದು, ಇಲ್ಲಿಯ ಪ್ರತಿಭೆಗಳನ್ನು ಕಂಡುಂಡದ್ದು ನನಗೆ ಬಹಳ ಸಂಭ್ರಮವನ್ನು ತಂದಿದೆ. ಮಾತ್ರ ಅಲ್ಲ, ಎಲ್ಲೋ ಒಂದು ಕಡೆ ನಾನು ನನ್ನ ಮತ್ತೆ ಆ ಹೈಸ್ಕೂಲು ಶಾಲಾ ದಿನಗಳನ್ನು ಮತ್ತೆ ಉಸಿರುವ ಹಾಗೆ ಅನಿಸಿತು. ಇಲ್ಲಿ ಮ್ಯಾಗ್ಝಿನ್, ಶಾಲಾ ಮ್ಯಾಗ್ಝಿನ್ ಬಿಡುಗಡೆಯಾದಾಗ ಪಳಕ್ಕನೆ ಒಮ್ಮೆಗೆ ಒಂದು ಕಾಲದಲ್ಲಿ ನಾನು ಕೂಡ ಇದೇ ರೀತಿಯ ಮ್ಯಾಗ್ಝಿನ್ನ ಜವಾಬ್ದಾರಿ ತೆಗೆದುಕೊಂಡು ಸುಂದರ ಅಕ್ಷರಗಳನ್ನು ಪೋಣಿಸಿ ಶಾಲಾ ಮ್ಯಾಗ್ಝಿನ್ನನ್ನು ರಚಿಸಿದ ನೆನಪಾಯಿತು. ಧನ್ಯವಾದಗಳು. ಬಹುಶಃ ಆದರೂ ನೀವೆಲ್ಲರೂ ತುಂಬಿದ ಸಭೆಯ ಮುಂದೆ ನಾನು ಮಾತಾಡ್ತಿದ್ದೇನೆ ಅನ್ನುವ ಭರವಸೆಯೊಡನೆ ಶಾಲಾ ಸಂಚಾಲಕರು ನನ್ನಲ್ಲಿ ಹೆತ್ತವರು, ಮಕ್ಕಳು, ಶಿಕ್ಷಣ ಮತ್ತು ಸಂಸ್ಕಾರ ಈ ಬಗ್ಗೆ ಮಾತಾಡಲಿಕ್ಕೆ ಹೇಳಿದ್ದಾರೆ. ಕನಸು ಕಂಗಳ ಮುದ್ದು ಮಕ್ಕಳ ಮುಂದೆ ನಿಂತುಕೊಂಡು ಬಹುಶಃ ಆ ಕನಸುಗಳ ರೆಕ್ಕೆಗಳನ್ನು ಕಾಪಿಟ್ಟ ಹೆತ್ತವರ ಮುಂದೆ ನಾನು ಈ ಸಬ್ಜೆಕ್ಟನ್ನು, ಬಹುಶಃ ಈ ಸಬ್ಜೆಕ್ಟ್ ಹೊಸತಲ್ಲ, ಇವತ್ತಿನಿಂದ ಅಥವಾ ಬಹಳ ತಲೆಮಾರುಗಳಿಂದ ನಾವೆಲ್ಲ ತಿಳಿದಿರುವಂತಹ ವಿಷಯ. ಅದು ಶಿಕ್ಷಣದ ಬಗ್ಗೆ ಇರ್ಬೋದು, ಸಂಸ್ಕಾರದ ಬಗ್ಗೆ ಇರ್ಬೋದು. ಆದರೆ ಯಾಕೆ ಇವತ್ತಿಗೂ ಅದು ಮತ್ತೆ ಪ್ರಸ್ತುತವಾಗ್ತದೆ ಅಂತ ಹೇಳಿದರೆ, ತಲೆಮಾರುಗಳಿಂದ, ಶತಮಾನಗಳಿಂದ ಹಲವಾರು ತಲೆಮಾರುಗಳು ಈ ಮಣ್ಣಿನಲ್ಲಿ ಆಗಿ ಹೋಗಿದ್ದಾರೆ. ಮಾತ್ರ ಅಲ್ಲ, ಎಷ್ಟೋ ಯುಗ ಪುರುಷರು ನಮ್ಮ ಮುಂದೆ ಬಂದು ಹೋಗಿದ್ದಾರೆ. ಇಂತಹ ಹೊತ್ತಿನಲ್ಲೂ ಬಹುಶಃ ಈ ಸಬ್ಜೆಕ್ಟ್ ಈ ಹೊತ್ತಿಗಾಗುವಾಗ ಯಾಕೆ ಇಷ್ಟು ಪ್ರಸ್ತುತವಾಗ್ತಾ ಇದೆ ಅಂತ ಹೇಳಿದರೆ, ಎಲ್ಲೋ ಒಂದು ಕಡೆ ನಮ್ಮ ಈ ಸಮಾಜದಲ್ಲಿ ಆದ್ಯತೆಗಳು ಬದಲಾಗ್ತಾ ಇದ್ದೇವೆಯೋ, ಅಥವಾ ಭಿನ್ನ ಭಿನ್ನ ಸಂಸ್ಕೃತಿಗಳು ನಮ್ಮ ಹಿರಿಯರು ಬದುಕಿ ತೋರಿದ ಸಂಸ್ಕೃತಿಗೆ ಮುಖಾಮುಖಿಯಾಗಿ ಬರ್ತಾ ಇದೆಯೋ ಅಂತೂ ಎಲ್ಲೋ ಒಂದು ಕಡೆ ಇತ್ತೀಚಿನ ದಿನಮಾನಗಳಲ್ಲಿ ನಡೀತಾ ಇರುವ ಸಂಗತಿಗಳನ್ನು ನೋಡುವಾಗ ನಮ್ಮ ಪೇರೆಂಟಿಂಗ್ ಒಂದು ಕಡೆ ಸೋಲ್ತಾ ಇದೆ ಎನ್ನುವ ಅನಿಸಿಕೆ ನಮಗೆ ಕಾಡ್ತದೆ. ಇದು ಅನಿಸಿಕೆ ಮಾತ್ರ ಅಲ್ಲ, ವಾಸ್ತವ ಕೂಡ. ಇಂತಹ ಪರಿಸ್ಥಿತಿಯಲ್ಲಿ ಬಹುಶಃ ನಮ್ಮ ನಾಳೆಯ ಕನಸು ನಮ್ಮ ಮಕ್ಕಳು, ನಮ್ಮ ದೇಶದ ಭವಿಷ್ಯ ನಮ್ಮ ಮಕ್ಕಳು. ಈ ಭವಿಷ್ಯವನ್ನು ರೂಪಿಸುವಲ್ಲಿ ಹೆತ್ತವರ ಮತ್ತು ಶಿಕ್ಷಕರ ಪಾತ್ರ ಬಹಳ ಮಹತ್ವದಿದೆ. ಇಂತಹ ಒಂದು ಸುಂದರ ಪರಿಸರದಲ್ಲಿ ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ಬಹಳ ಮುಖ್ಯವಾಗಿ ಅಂತಹ ಅರ್ಹತೆಗಳಿದ್ರು, ನಾವು ಬದುಕಿನಲ್ಲಿ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದ್ರು, ನಾವು ಸಮಾಜದಲ್ಲಿ ರೋಲ್ ಮಾಡೆಲ್ ಆಗಿ ಬದುಕಿದ್ರು ಕೂಡ ಎಲ್ಲೋ ಒಂದು ಕಡೆ ನಾವು ಒಳ್ಳೆಯ ಹೆತ್ತವರಾಗಲಿಕ್ಕೆ ನಮ್ಮಿಂದ ಸಾಧ್ಯ ಉಂಟಾ ಇಲ್ವಾ ಎನ್ನುವ ಸಂದೇಹ ಬರ್ತದೆ. ಯಾಕಂತ ಹೇಳಿದರೆ, parenting is an art, it is a science, parenting is an philosophy, it is a vision as well as mission. ಇಷ್ಟೆಲ್ಲ ಕಲೆಗಳು ನಮ್ಮ ಹೆತ್ತವರಿಗಿತ್ತ? ನಮ್ಮ ಹೆತ್ತವರು
ಅಂತಹ ಎಲ್ಲ ನಾಲೆಜ್ಗಳನ್ನು ಇಟ್ಟುಕೊಂಡು ನಮ್ಮನ್ನು ಸಾಕಿದ್ರ ಅಂತ ಜಿಜ್ಞಾಸೆಯ ಆಚೆ ಬಹುಶಃ ಬಹಳ ಮುಖ್ಯವಾಗಿ ಬೇಕಾಗಿರುವುದು ಇವತ್ತಿನ ದಿನಮಾನ ನಮ್ಮ ಬಾಲ್ಯದ ದಿನಮಾನಗಳ ಹಾಗೆಲ್ಲ. ನಮಗಿದ್ದದ್ದು ಒಂದು ನಾವು ನಾಲೆಜ್ ಗೇನ್ ಮಾಡ್ತಾ ಇದ್ದದ್ದು ನಮ್ಮ ಮನೆಯ ಪರಿಸರ ಮತ್ತು ಶಾಲೆ. ಆದರೆ ಇವತ್ತು ಅಂತಹ ರಿಸೋರ್ಸ್ಗಳು, ನಾಲೆಜ್ ಗೇನ್ ಮಾಡುವಂತಹ ಇನ್ಫಾರ್ಮೇಷನ್ ಅನ್ನು ಪಡ್ಕೊಳ್ಳುವಂಥ ರಿಸೋರ್ಸ್ಗಳು ನಮ್ಮ ಮಕ್ಕಳ ಮುಂದೆ ಸಾಕಷ್ಟು ಇವೆ. ಅಂತಹ ರಿಸೋರ್ಸ್ಗಳ ಮಧ್ಯದಿಂದ ನಮ್ಮ ಮಕ್ಕಳಿಗೆ ಒಳ್ಳೆಯದನ್ನೇ ಕಲ್ಪಿಸಲಿಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಾವು ನಮ್ಮ ಮಕ್ಕಳ ಜೊತೆಗೆ ಇರುವಂತಹದ್ದು. ಬಹುಶಃ ನಮ್ಮ ಮಕ್ಕಳ ಜೊತೆಗೆ ಇರುವುದು ಅಂತ ಹೇಳಿದರೆ ನಮಗೆ ಪ್ರಸ್ತುತ ಹೆತ್ತವರಿಗೆ ನಮ್ಗನಿಸ್ತಾ ಉಂಟು ನಾವು ಬಹಳ ನಮಗೆ ಸಿಗದ ಎಲ್ಲ ಅಪೋರ್ಚುನಿಟೀಸ್ಗಳನ್ನು, ಸಾಧ್ಯತೆಗಳನ್ನು ನಾವು ನಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದೇವೆ. ಅವರಿಗೆ ಬೇಕಾದ ಎಜುಕೇಷನ್ ಕೊಡ್ತಾ ಇದ್ದೇವೆ, ಅವರಿಗೆ ಬೇಕಾದ ಹೈಯರ್ ಸ್ಟಡೀಸಿಗೆ ಬೇಕಾದ ಎಲ್ಲ ಸವಲತ್ತುಗಳನ್ನು ಮಾಡ್ತಾ ಇದ್ದೇವೆ. ಒಂದು ಅರ್ಥದಲ್ಲಿ ಫೆಸಿಲಿಟೇಟೆಡ್ ಆಗಿ ನಾವು ನಮ್ಮ ಮಕ್ಕಳನ್ನು ಬೆಳೆಸ್ತಾ ಇದ್ದೇವೆ ಅನ್ನುವ ಭಾವನೆಯಲ್ಲಿ ನಾವಿದ್ದೇವೆ. ಆದರೆ ಬಹಳ ಮುಖ್ಯವಾಗಿ ನಾವು ನಮ್ಮ ಮಕ್ಕಳಿಗೆ ಸಮಯವನ್ನು ಕೊಡಬೇಕು. ಬಹುಶಃ ಮಕ್ಕಳ ಉನ್ನತ ಭವಿಷ್ಯವನ್ನು ರೂಪಿಸುವಲ್ಲಿ ನಾವು ಶ್ರಮ ಮೀರಿ ದುಡಿಯುವ ಕಾರಣದಿಂದಾಗಿ ಎಲ್ಲೋ ಒಂದು ಕಡೆ ಸಮಯದ ಮಿತಿಯನ್ನು ನಾವು ಮಕ್ಕಳಿಗೆ ಒದಗಿಸ್ತೇವೆ. ಇದನ್ನು ನನ್ನನ್ನು ಸೇರಿಸಿಕೊಂಡು ನಾನು ಈ ಮಾತು ಹೇಳ್ತಾ ಇದ್ದೇನೆ. ಬಹುಶಃ ಮಕ್ಕಳೊಂದಿಗೆ ಬೆರೆಯುವ, ಮಕ್ಕಳಿಗೆ ಸಮಯವನ್ನು ಕೊಡುವುದು ನಮ್ಮಿಂದ ಸಾಧ್ಯ ಆದರೆ ಒಂದು ಸುಂದರ ಪರಿಸರವನ್ನು ಮನೆಯೊಳಗೆ ನಾವು ನಿರ್ಮಿಸಿಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಸರಿಯಾದ ಪರಿಸರ ನಿರ್ಮಿಸುವುದು ಅಂತ ಹೇಳಿದರೆ ಒಂದು ರೀತಿಯ ಭಾವನೆಗಳನ್ನು ಅಥವಾ ನಾವು ಒಂದು ಉದಾಹರಣೆಯನ್ನೇ ನಾನು ನನ್ನ ಪರ್ಸನಲ್ ಎಕ್ಸಾಂಪಲನ್ನೇ ಕೊಡುವುದಾದರೆ, ನಾನು ಬೆಳೆದದ್ದು ಸಾಮಾನ್ಯ ಟಿವಿಯ ಮುಂದೆ ಕುಳಿತುಕೊಂಡು ಊಟ ಮಾಡ್ತಾ ಈ ತರಹ. ಅದೇ ಮುಂದುವರೆದು ಫೋನಿನ ಜೊತೆ ಊಟ ಮಾಡಲಿಕ್ಕೆ ಆರಂಭಿಸಿದೆ. ನನ್ನ ಮಕ್ಕಳು ಚಿಕ್ಕವರಿರುವಾಗ ಬಹುಶಃ ಊಟ ಮಾಡು ಸುಮಾರು ಹೆತ್ತವರಿಗೆ ಇದು ಎಕ್ಸ್ಪೀರಿಯನ್ಸ್ ಇರ್ಬೋದು. ಊಟ ಮಾಡಿಸ್ಲಿಕ್ಕೋಸ್ಕರ ಫೋನನ್ನು ಟಿವಿಯನ್ನು ತೋರಿಸ್ತಾ ಅಲ್ಲಿಯ ಪ್ರೋಗ್ರಾಮನ್ನು ತೋರಿಸುತ್ತಾ ಮಕ್ಕಳಿಗೆ ಊಟ ಮಾಡೋದು. ಇದು ಎಲ್ಲಿಯವರೆಗೆ ನನ್ನ ಮನೆಯಲ್ಲಿ ಮುಂದುವರಿತು ಅಂತ ಹೇಳಿದರೆ ಟಿವಿ ಅಥವಾ ಫೋನ್ ಇಲ್ಲದೆ ಮಕ್ಕಳು ಊಟವೇ ಮಾಡುವುದಿಲ್ಲ ಅನ್ನುವಷ್ಟರ ಮಟ್ಟಿಗೆ. ಬಹುಶಃ ಇದರಿಂದೊಂದು ಬದಲಾವಣೆ ಬೇಕಿತ್ತು. ಹಾಗೆ ಬದಲಾವಣೆಯನ್ನು ತರಲಿಕ್ಕೆ ನಾನು ಮೊದಲು ಫೋನನ್ನು ಬದಿಗಿಡಬೇಕಿತ್ತು. ಹೀಗೆ ಆ ಮಕ್ಕಳನ್ನು ನ್ಯೂ ಇಯರ್ ರೆಸಲ್ಯೂಷನ್ ಏನೋ ಒಂದು ಕಾರಣವನ್ನು ಕೊಡ್ತಾ ಮಕ್ಕಳು ಜೊತೆಯಾಗಿ ಕೂತು ಮಾತಾಡ್ತಾ ಹರಟೆ ಹೊಡೀತಾ ಆ ದಿನ ಶಾಲೆಯಲ್ಲಿ, ಪರಿಸರದಲ್ಲಿ, ಮನೆಯಲ್ಲಿ ಏನಾಯಿತು ಈ ಥರ ಮಾತುಕತೆ ಆಡ್ತಾ ಬಹುಶಃ ಮಾತಿಗೆ ತೊಡಗುವಂತಹ ಒಂದು ಎನ್ವೈರನ್ಮೆಂಟನ್ನು ಕ್ರಿಯೇಟ್ ಮಾಡಬೇಕಾಯಿತು. ಯಾಕೆ ನಾವು ಮಾತಾಡಬೇಕು, ಯಾಕೆ ಮಾತುಕತೆ ಬಹಳ ಮುಖ್ಯ? ನಮಗೆಲ್ಲ ಗೊತ್ತಿದೆ, ಮಾತಿನ ಮೂಲಕ ನಮ್ಮ ಮನಸ್ಸಿನ ನೋವನ್ನು, ನಲಿವನ್ನು ಹಂಚಿಕೊಳ್ಳಲಿಕ್ಕೆ ಸಾಧ್ಯ. ಮಾತುಕತೆ ಇದ್ದಾಗ, ಹರಟೆ ಇದ್ದಾಗ ನಮಗೆ ಗೊತ್ತಿದೆ ನಮ್ಮ ಬಾಲ್ಯದಲ್ಲಿ ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಈ ತರಹ ಒಂದೇ ಮನೆಯ ವಾತಾವರಣವಿತ್ತು, ಅವಿಭಕ್ತ ಕುಟುಂಬ ಇತ್ತು. ಅಲ್ಲಿ ಮಾತು, ಕತೆ, ಹರಟೆ, ನಗು, ನೋವು ಹಂಚಿಕೆಯಾಗ್ತಾ ಇತ್ತು, ಶೇರ್ ಮಾಡ್ತಾ ಇದ್ವಿ. ಯಾವಾಗ ಆ ತರಹದ ವಾತಾವರಣ ಇರುವುದಿಲ್ವೋ ಮಕ್ಕಳು ಒಂದು ರೀತಿಯಲ್ಲಿ ಅಂತರ್ಮುಖಿಗಳಾಗ್ತಾರೆ. ಸೊ ಆ ಥರ ಆದರೆ ಅದರ ಪರಿಣಾಮ ಏನು? ಸೈಲೆಂಟ್ ಆಗುವಂಥದ್ದು, ಡಿಪ್ರೆಸ್ ಆಗುವಂಥದ್ದು, ಇದೆಲ್ಲ ನಮಗೆ ಗೊತ್ತೇ ಇದೆ. ಅದರ ಆಚೆಗೆ ಒಂದು ಸುಂದರ ಭಾವನೆಗಳನ್ನು ಒಳಗೊಳ್ಳಂತಹ ಒಂದು ಒಳ್ಳೆಯ ಬಾಂಡಿಂಗ್ ಇರುವಂತಹ ಒಂದು ಎನ್ವೈರನ್ಮೆಂಟನ್ನು ಮನೆಯೊಳಗೆ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ. ಈ ತರಹದ ಬಾಂಡಿಂಗ್ ಇಲ್ಲದಿದ್ದರೆ ಏನಾಗ್ತದೆ ನಮಗೆಲ್ಲ ಬಹುಶಃ ಗತೇ ಇದೆ. 1970ರಿಂದ 90ರವರೆಗೆ ಹುಟ್ಟಿದ ನಾವು ವೈ ಜನರೇಷನ್ ಆದರೆ ನಮ್ಮ ಮಕ್ಕಳು ಝೆಡ್ ಜನರೇಷನ್. ಬಹುಶಃ ನಮ್ಮ ಮಕ್ಕಳಿಗೆ ನಮ್ಮ ಬಗ್ಗೆ ಇರುವ ಒಂದು ಆರೋಪ ಏನು ಅಂತ ಹೇಳಿದರೆ ನಾವು ನಮ್ಮ ಮಕ್ಕಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಬಹುಶಃ ಈ ಪುಟ್ಟ ಮಕ್ಕಳು ಇನ್ನೇನೋ ಹೈಸ್ಕೂಲು ದಾಟುವ ಹೊತ್ತಿಗೆ ಇಂತಹ ಆರೋಪ ನಿಧಾನಕ್ಕೆ ಶುರುವಾಗ್ತದೆ. ಯಾಕಂತ ಹೇಳಿದರೆ ನಮ್ಮ ಮಕ್ಕಳು ಮೀಡಿಯಾಗಳ ಜೊತೆಗೆ ಈ ಆಧುನಿಕ ಜಗತ್ತಿನಲ್ಲಿ ವರ್ಷದಿಂದ ವರ್ಷಕ್ಕೆ ಬೆಳೀತಾ ಇಲ್ಲ, ಕ್ಷಣದಿಂದ ಕ್ಷಣಕ್ಕೆ ಬೆಳೀತಾ ಇದ್ದಾರೆ. ಹೀಗಾಗಿ ನಾವು ಅವರನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅನ್ನುವ ಒಂದು ಆರೋಪ. ಈ ಆರೋಪವನ್ನು ಇಲ್ಲವಾಗಿಸಬೇಕಾದ್ರೆ ನಾವು ನಮ್ಮ ಮಕ್ಕಳನ್ನು ತಿಳ್ಕೊಳ್ಬೇಕಾಗ್ತದೆ. ತಿಳ್ಕೊಳ್ಳುವುದು ಅಂದರೆ ಎನ್ಕ್ವೈರಿ ಅಲ್ಲ, ಅರ್ಥ ಮಾಡಿಕೊಳ್ಳೋದು. ಬಹುಶಃ ಒಂದಕ್ಕಿಂತ ಹೆಚ್ಚು ಮಕ್ಕಳಿರುವ ಹೆತ್ತವರಿಗೆ ಗೊತ್ತಿರ್ಬೋದು, 2 ಅಥವಾ 3 ಮಕ್ಕಳು ಒಂದೇ ತಾಯಿಯ ಎಷ್ಟೇ ಮಕ್ಕಳಿದ್ರು ಅವರ ಬಿಹೇವಿಯರಲ್ಲಿ ಭಿನ್ನತೆ ಇರ್ತದೆ. ಅವರು ಒಂದೇ ರೀತಿ ಇರುವುದಿಲ್ಲ. ಅವರ ಬೆಳವಣಿಗೆಯನ್ನು ನೀವು ಈಕ್ವಲ್ ಆಗಿ ನೋಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ನಾವು
ನಮಗೆ ನಮ್ಮ ಹಿರಿಯರು ಹೇಗೆ ಸಂಸ್ಕಾರವನ್ನು ಕಲಿಸಿದರು, ನಮಗೆ ಹೇಗೆ ಆ ಸಂಸ್ಕಾರಗಳು ಬಂದು ಬಹುಶಃ ಅದನ್ನು ನಾವು ಮುಂದಿನ ತಲೆಮಾರಿಗೆ ಹರಿವಿಗೆ ಕಳಿಸಬೇಕು ಅಂತಾದರೆ ಅಂತಹ ಸಂಸ್ಕಾರಯುತ ಪರಿಸರವನ್ನು ನಾವು ಉಂಟು ಮಾಡಬೇಕಾಗ್ತದೆ. ಈ ಸಂಸ್ಕೃತಿಯ ಬೇರನ್ನು ಬಹುಶಃ ಇತ್ತೀಚಿನ ದಿನಗಳಲ್ಲಿ ಬಹಳ ನಮ್ಮ ಮಕ್ಕಳು ಬೆಳೀತಾ ಇದ್ದ ಹಾಗೆ ನಾವು ಅವರ ಅಮೇರಿಕದಲ್ಲೋ ಯುರೋಪ್ ದೇಶದಲ್ಲೋ ಸೆಟಲ್ ಆಗುವಂತಹ ಕನಸುಗಳನ್ನು ಕಾಣ್ತೇವೆ. ಹೀಗೆ ಅವರು ಪರದೇಶಗಳಿಗೆ ಪರಕೀಯರಾಗುವ ರಫ್ತಾಗುವ ಮೊದಲು ಬಹುಶಃ ಈ ಮಣ್ಣಿನ ಸಂಸ್ಕೃತಿಯ ಬೇರನ್ನು, ಇಲ್ಲಿಯ ಸಂಸ್ಕೃತಿಯ ಕಂಪನ್ನು ಒದಗಿಸುವ ಕೆಲಸ ನಮ್ಮಿಂದಾಗಬೇಕು. ನಮ್ಮ ನೇಬರ್ಹುಡ್ಡನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಪರಿಸರವನ್ನು ಅರ್ಥ ಮಾಡಿಸುವ, ಬಹುಶಃ ಇಲ್ಲಿ ಸುಮಾರು ಆಗ ವೆಲ್ಕಮ್ ಡ್ಯಾನ್ಸ್ ಮಾಡಿದರು, ಎಷ್ಟು ಚೆನ್ನಾಗಿ ಸ್ವಾಗತ ಕೋರಿದರು. ಬಹುಶಃ ಇಂತಹ ಸುಮಾರು ಕಲ್ಚರಲ್ ಇವೆಂಟ್ಸ್ ನಮ್ಮ ಸಂಸ್ಕೃತಿಯನ್ನು ಕಟ್ಟಿಕೊಡ್ತಾ ಹೋಗ್ತದೆ. ಅಂತಹ ಪರಿಸರದಲ್ಲಿ ಮಕ್ಕಳು ಬೆಳೆದಾಗ ಅಥವಾ ಇಲ್ಲಿಯ ಸೆಳೆತ ಇದ್ದಾಗ ಜಾಬಿನ ಬೇಟೆಗೆ ಎಷ್ಟೇ ದೂರ ಹೋದರೂ ನಮ್ಮ ಮಕ್ಕಳು ತಿರುಗಿ ಬರ್ತಾರೆ. ನಮ್ಮ ಹಿಂದಿನ ತಲೆಮಾರು ಎಕ್ಸ್ ಜನರೇಷನ್ ಇವತ್ತು ಮಕ್ಕಳು ದೂರ ಹೋಗಿ ಏನೆಲ್ಲ ಕಷ್ಟ ಪಟ್ಟರು ನಮಗೆ ಗೊತ್ತೇ ಇದೆ, ನಮ್ಮ ಕಣ್ಣ ಮುಂದೆ ಇದೆ. ಎಲ್ಲಿಗೆಲ್ಲ ಅವರು ಮಕ್ಕಳಿಲ್ಲದೆ ಕೊನೆಯಗಾಲದೆ ಮಕ್ಕಳಿಗಾಗಿ ಕಾದು ಎಷ್ಟು ಸಫರ್ ಆದರೂ ನಮ್ಮ ಕಣ್ಣ ಮುಂದಿದೆ. ಬಹುಶಃ ನಮ್ಮ ಇಲ್ಲಿಯ ಮಣ್ಣಿನ ಸೆಳೆತವನ್ನು ನಮ್ಮ ಮಕ್ಕಳಿಗೆ ಹರಿಸದಿದ್ದರೆ ಬಹುಶಃ ಅದಕ್ಕಿಂತ 10 ಪಾಲು ನಾವು ಸಫರ್ ಆಗ್ತೇವೆ. ಇಂತಹ ಪರಿಸ್ಥಿತಿ ಬಾರದೇ ಇರುವ ಹಾಗೆ ಬಹಳ ಮುಖ್ಯವಾಗಿ ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಬೇಕು, ಹೃದಯವಂತಿಕೆಯನ್ನು ಕಲಿಸಬೇಕು. ಬಹುಶಃ ಇವತ್ತಿನ ಶಾಲೆಗಳು ಬಹಳ, ಯಾವುದೇ ಸಂಶಯ ಇಲ್ಲ, ಬಹಳ ಚೆನ್ನಾಗಿ ಪ್ರಜ್ಞೆಯನ್ನು, ನಾಲೆಜನ್ನು ಕಲಿಸ್ತವೆ. ಮಕ್ಕಳನ್ನು ಕಾಂಪಿಟಿಟಿವ್ ವರ್ಲ್ಡಿಗೆ ತಯಾರು ಮಾಡ್ತಾರೆ. ಬಹುಶಃ ಒಂದು ಕಾಲದ ಗುರುಕುಲ ಪದ್ಧತಿ ಇರ್ಬೋದು ಅಥವಾ ಹಳೆ ಕಾಲದ ಶಾಲೆಗಳಿರಬಹುದು, ಮಕ್ಕಳಲ್ಲಿ ಪ್ರಜ್ಞೆಯ ಜೊತೆಗೆ ಸಂಸ್ಕಾರವನ್ನು ಬೆಳೆಸ್ತಾ ಇದ್ರು. ಎಲ್ಲೋ ಒಂದು ಕಡೆ ಅದು ಇತ್ತೀಚಿನ ದಿನಗಳಲ್ಲಿ ಕಾಣೆಯಾಗ್ತಾ ಇರುವುದು ನಮಗೆ ಯಾಕಂದರೆ ದಿನದ ಹೆಚ್ಚಿನ ಹೊತ್ತು ಮಕ್ಕಳು ಶಿಕ್ಷಕರ ಜೊತೆಗಿರುವುದರಿಂದ, ಶಾಲೆಯಲ್ಲಿರುವುದರಿಂದ ಪ್ರಜ್ಞೆಯ ಜೊತೆಗೆ ಸಂಸ್ಕಾರದ ಮಕ್ಕಳನ್ನು ಬೆಳೆಸುವುದು ಅಗತ್ಯ ಇದೆ. ಸಿಂಪಲ್ ಆಗಿ ಒಂದು ಹೇಳೋದಾದರೆ, ಬಹುಶಃ ನಾವು ನಮ್ಮ ಹೈಸ್ಕೂಲ್ 5th ನಂತರ ದ್ಯುತಿ ಸಂಶ್ಲೇಷಣ ಕ್ರಿಯೆ, ಫೋಟೋಸಿಂಥಸಿಸ್ ಬಗ್ಗೆ ಮಕ್ಕಳಿಗೆ ವಿಜ್ಞಾನದ ತರಗತಿಯಲ್ಲಿ ಶಿಕ್ಷಕರು ಹೇಳ್ತಾರೆ. ಪ್ರಕೃತಿಯಲ್ಲಿರುವ ಇಂಗಾಲವನ್ನು ಬಳಸಿಕೊಂಡು ನೀರು ಮತ್ತು ಸನ್ಲೈಟ್ನ ಜೊತೆಗೆ ಮರದ ಎಲೆಗಳು, ಪತ್ರಹರಿತನ್ನು ಉಪಯೋಗಿಸಿಕೊಂಡು ಆಹಾರವನ್ನು ತಯಾರಿಸ್ತವೆ. ಇದು ವಿಜ್ಞಾನದ ಒಂದು ಬಹಳ ಸರಳವಾಗಿರುವ ಮೊದಲ ಭಾಗದಲ್ಲಿ ಬರುವ ಪಾಠ. ಅದನ್ನೇ ಇನ್ನೂ ಚೆನ್ನಾಗಿ, ಇನ್ನೂ ಅಟ್ಯಾಚ್ಡ್ ಆಗಿ ಮನಸ್ಸಿಗೆ ತಲುಪುವ ಹಾಗೆ ಹೇಗೆ ಹೇಳಬಹುದು ಅಂತ ಹೇಳಿದರೆ, ಬಹುಶಃ ನಮ್ಮ ಮಣ್ಣಿನ ಸತ್ವವನ್ನು ಇರುವಂತಹ ಬೇರು ನೀರನ್ನು ಹೀರಿಕೊಂಡು ನಮ್ಮ ಎನ್ವೈರನ್ಮೆಂಟಲ್ಲಿ, ಪ್ರಕೃತಿಯಲ್ಲಿ ನಮಗೆ ಸಿಕ್ಕಿರುವ ಬಹಳ ದೊಡ್ಡ ವರವಾದ ಪ್ರಕೃತಿಯ ಇಂಗಾಲವನ್ನು ಬಳಸಿಕೊಂಡು, ಜೊತೆಗೆ ನಮ್ಮನ್ನೆಲ್ಲ ಕತ್ತಲಿನಿಂದ ಬೆಳಕಿಗೆ ತರುವಂತಹ ಸೂರ್ಯನ ಶಾಖ ಮತ್ತು ಬೆಳಕನ್ನು ಉಪಯೋಗಿಸಿಕೊಂಡು ಹೇಗೆ ಎಲೆಗಳು ಆಹಾರ ತಯಾರಿಸಿಕೊಳ್ತವೆ ಅನ್ನೋದು ಮಾತ್ರ ಅಲ್ಲ, ಬಹುಶಃ ಆ ಸೂರ್ಯ ಬೆಳಗ್ಗೆ ಸೂರ್ಯೋದಯ ಆಗುವಾಗ ನಮಗೆಷ್ಟು ಒಂದು ಧನ್ಯತಾ ಭಾವ ಇರಬೇಕು. ಬಹುಶಃ ಸೂರ್ಯನಿಲ್ಲದೆ ಇರ್ತಾ ಇದ್ದರೆ ನಮ್ಮ ಚಲನಶೀಲತೆ ಇರ್ತಾ ಇರಲಿಲ್ಲ. ಈ ಪ್ರಕೃತಿ, ಈ ಭೂಮಿ ಅನ್ನುವಂಥದ್ದು ಮನುಷ್ಯ ಸಹ್ಯ ಬದುಕಿಗೆ ಹೇಗೆ ನೆರವಾಗಿದೆ, ಈ ಎಲ್ಲ ಸಂಗತಿಗಳನ್ನು, ಅಥವಾ ಸೂರ್ಯೋದಯವನ್ನು ಕಾಣಲಿಕ್ಕೆ ಸಾಧ್ಯ ಆಗುವ ಬೆಳಗ್ಗೆ ಏಳುವ ಪದ್ಧತಿಯನ್ನು, ಅಥವಾ ದೇಹಕ್ಕೆ ಸೂರ್ಯ ನಮಸ್ಕಾರ ಅನ್ನುವ ಒಂದು ಆಸನ ಎಷ್ಟು ಒಳ್ಳೆಯದು, ಇದನ್ನೆಲ್ಲ ಹೇಳ್ತಾ ಬಹುಶಃ ಪ್ರಕೃತಿಯ ಕಡೆಗೆ, ಪ್ರಕೃತಿ ಆರಾಧನೆಯ ಕಡೆಗೆ ಮಕ್ಕಳನ್ನು ಕೊಂಡೋಗ್ಲಿಕ್ಕೆ ಸಾಧ್ಯ ಉಂಟು. ಸಿಂಪಲ್ ಆಗಿ ಒಂದು ಫೋಟೋಸಿಂಥಸಿಸ್ ಪ್ರೋಸೆಸ್ ಅನ್ನ ಹೇಗೆ ಪ್ರಕೃತಿಯ ನಡುವಿನ ಪ್ರೀತಿ, ಸೂರ್ಯ ಚೆಲ್ತಾ ಇರುವ ಬೆಳಕಿನ ಕಡೆಗೆ ಒಂದು ಧನ್ಯತಾ ಭಾವ, ನಮಗೆ ಸಿಗ್ತಾ ಇರುವ ಜೀವ ಜಲದ ಕಡೆಗೆ ನಾವು ಥ್ಯಾಂಕ್ಫುಲ್ ಆಗಿರುವಂಥದ್ದು, ಇದನ್ನೆಲ್ಲ ಹೇಳ್ತಾ ಹೇಗೆ ನಾವು ಪ್ರಕೃತಿಯ ಕಡೆಗೆ ಮಕ್ಕಳನ್ನು ಕೊಂಡು ಹೋಗ್ಬೋದು. ಸೈನ್ಸಿನಲ್ಲಿ ಬಹಳ ನಾವು ಮುಂದುವರೆದಿದ್ದೇವೆ. ಜೊತೆಗೆ ಸಂಸ್ಕಾರವನ್ನು ಕೊಡ್ತಾ ಹೋದರೆ ಎಳವೆಯ ಮಕ್ಕಳು ಖಂಡಿತವಾಗಿಯೂ ಹೃದಯವಂತರಾಗಿ ಬೆಳೆಯುವುದು ಸಾಧ್ಯ. ಬಹುಶಃ ಕನಕದಾಸರ ಒಂದು ಕೀರ್ತನೆಯನ್ನು ಹೇಳ್ತಾ ನೀವು ಕೇಳಿರಬಹುದು, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ.
ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು? ಆ ಚಂದದ ನವಿಲಿಗೆ ಚಿತ್ರವನ್ನು ಬರೆದವರು ಯಾರು? ಸವಿಮಾತಿನ ಅರಗಿಳಿಗೆ ಹಸುರು ಕೊಟ್ಟವರು ಯಾರು? ಪವಳದ ಲತೆಗೆ ಕೆಂಪಿಟ್ಟವರು ಯಾರು ಅಂತ ಕೇಳ್ತಲೇ ಎಲ್ಲರನ್ನು ಸಲಹುವನು. ಅದಕ್ಕೆ ನಂಬಿಕೆ ಇಲ್ಲ ಅಂದರೆ ದೇವರ ಮೇಲಿನ ನಂಬಿಕೆಯನ್ನು ಕನಕದಾಸರ ಈ ಕೀರ್ತನೆ ಪ್ರತಿಪಾದಿಸ್ತದೆ. ನಾನು ನನ್ನ ವಿದ್ಯಾರ್ಥಿಗಳಿಗೆ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಯಾವತ್ತೂ ಒಂದು ಮಾತು ಹೇಳುವುದುಂಟು. ಇವತ್ತಿನ ಮಕ್ಕಳಿಗೆ ಹಸಿವು ಅನ್ನುವುದರ ಕಲ್ಪನೆ ಇಲ್ಲ. ಬಟ್ ಒಂದು ಕಾಲ ಇತ್ತು, ನಮ್ಮ ಹಿರಿಯರು ಆ ಕಾಲದಲ್ಲಿ ಬದುಕಿದ್ರು. ಇವತ್ತಿನ ಹಾಗಿನ ಪ್ಯಾಕೇಜ್ಡ್ ಸ್ಯಾಲರಿ ಇಲ್ಲದ ಬಹುಶಃ ಫುಡ್, ಕ್ಲೋತ್ ಆ್ಯಂಡ್ ಶೆಲ್ಟರ್ ಅಂದರೆ ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರುವ ಆಹಾರ, ಬಟ್ಟೆ ಮತ್ತು ಒಂದು ಸೂರು, ಇದಕ್ಕೋಸ್ಕರ ಬದುಕಿಡೀ ಪರಿಶ್ರಮ ಪಡ್ತಾ, ಅಥವಾ ಜಾಸ್ತಿ ಮಳೆ ಬಂದರೆ, ಮಳೆ ಇಲ್ಲದೆ ಬೆಳೆ ನಾಶವಾಗಿ ಹಸಿವಿನಿಂದ ಕೂತರು ಅವರಿಗೊಂದು ಧೈರ್ಯ ಇತ್ತು ಬದುಕಿನ ಬಗ್ಗೆ. ಅದೇನು ಅಂತ ಹೇಳಿದರೆ, ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸುವುದಿಲ್ಲ ಅಂತ. ದೇವರ ಮೇಲಿನ ಅಚಲ ನಂಬಿಕೆ ನಮ್ಮ ಹಿರಿಯರು ತಮ್ಮ ಬದುಕಿನ ಕೊನೆಯನ್ನು ಕೊನೆಯವರೆಗೂ ಹಸಿವಿನಿಂದ ಕಷ್ಟಪಟ್ಟು ಉಳಿದು ಬದುಕಿದ ಸಂಗತಿಗಳು ನಮ್ಮ ಮುಂದಿವೆ. ಅವರು ಇವತ್ತಿನ ದಿನಮಾನಗಳಲ್ಲಿ ಕ್ಷುಲ್ಲಕ ಕಾರಣಗಳಿಗೆ ಬದುಕನ್ನು ಕೊನೆಗೊಳಿಸ್ತಾ ಇರುವ ಹದಿಹರೆಯ ಯಂಗ್ ಅಡಲ್ಟ್ಸ್ಗಳನ್ನು ನೋಡುವಾಗ ಬಹುಶಃ ನಮ್ಮ ಮಕ್ಕಳಲ್ಲಿ, ನಮ್ಮಲ್ಲಿ, ನಮ್ಮ ಪರಿಸರದಲ್ಲಿ ದೇವರ ಮೇಲಿನ ನಂಬಿಕೆ ಎಲ್ಲೂ ಕುಂಠಿತವಾಗ್ತಾ ಇದೆ. ಈ ಕುಂಠಿತ ಆಗುವುದು ಒಂದು ಈ ರೀತಿಯ ಅನಾಹುತಗಳನ್ನು ಕಡೆಗೆ ಮಕ್ಕಳನ್ನು ಕೊಂಡೊದ್ರೆ ಬಹಳ ಮುಖ್ಯವಾಗಿ ನೈತಿಕ ಅಧಪತನದ ಕಡೆಗೂ ಕೊಂಡೊಯ್ತದೆ. ಹಾಗಾಗಿ ನಮ್ಮ ಮಕ್ಕಳನ್ನು ಪ್ರಕೃತಿಯ ಕಡೆಗೆ, ಭಾವನೆಗಳ ಕಡೆಗೆ, ಸಂಬಂಧಗಳ ಬಿಗಿತ್ವದ ಕಡೆಗೆ, ಯಾಕಂತ ಹೇಳಿದರೆ ಮನುಷ್ಯ ಸಂಬಂಧ ಅನ್ನುವಂಥದ್ದು ಅದು ಫ್ಯಾಮಿಲಿಯ ಒಳಗಿರ್ಬೋದು, ನೇಬರ್ಹುಡ್ಡಲ್ಲಿ ಇರ್ಬೋದು, ಕಮ್ಯುನಿಟಿಯ ಒಳಗಿರ್ಬೋದು, ಇಡೀ ಊರಿನ ಬಗ್ಗೆ ಇರ್ಬೋದು, ದೇಶದ ಬಗ್ಗೆ ಇರ್ಬೋದು. ಈ ಎಲ್ಲ ಸಂಬಂಧದ ಕಡೆಗೆ ಭಾವನೆಗಳನ್ನು ಉದ್ದೀಪಿಸುವಂತಹ ಕಡೆಗೆ ನಾವು ನಮ್ಮ ಮಕ್ಕಳನ್ನು ಕೊಂಡು ಹೋದಾಗ ಸಭ್ಯ, ಸುಸಂಸ್ಕೃತ, ಸುಶಿಕ್ಷಿತ ನಾಳೆಗಳನ್ನು ನಮ್ಮ ಯುವಜನತೆ ಕಟ್ಟುವುದು ಸಾಧ್ಯ. ಅಂತಹ ಯುವಜನತೆ ನಾಳೆಗಳಲ್ಲಿ ಉದಿಸಿದರೆ ಖಂಡಿತವಾಗಿಯೂ ನಮ್ಮ ದೇಶ ಸದೃಢವಾಗ್ತದೆ. ಇಂತಹ ಕೈಂಕರ್ಯಕ್ಕೆ ನಾವೆಲ್ಲ ಕೈ ಚಾಚೋಣ ಅಂತ ಹೇಳ್ತಾ, ಬಹುಶಃ ನಾನು ಆರಂಭದಲ್ಲಿ ಒಂದು ಮಾತು ಪ್ರಸ್ತಾಪಿಸಬೇಕಿತ್ತು. ನಾನು ಬಹುಶಃ ಇಲ್ಲಿ ಮುಂದೆ ನಿಂತು ಇವತ್ತು ಏನೋ ಒಂದು ಬರವಣಿಗೆಯಲ್ಲಿ ಒಂದು ಹಂತಕ್ಕೆ ತಲುಪಿದ್ರೆ ಬಹುಶಃ ನನ್ನ ಆರಂಭದ ಬರವಣಿಗೆಯನ್ನು ತಿದ್ದಿ, ಕರಡು ಪ್ರತಿಯನ್ನು ತಿದ್ದಿ ಮುನ್ನುಡಿ ಬರೆದುಕೊಟ್ಟವರು ಈ ಊರಿನ ನಮ್ಮ ಪ್ರೊಫೆಸರ್ ಅಮೃತ ಸೋಮೇಶ್ವರ್ ಅವರು. ನನ್ನ ಮೊದಲ ಕವನ ಸಂಕಲನಕ್ಕೆ ನನ್ನ ಕವಿತೆಗಳನ್ನು ಹೇಗೆ ಬರೆಯುವುದು ಅಂತ ಹೇಳಿ ನನ್ನ ಮನೆಗೆ, ಗುತ್ತಿನ ಮನೆಯಲ್ಲಿ ಆ ಪುಸ್ತಕವನ್ನು ಬಿಡುಗಡೆ ಮಾಡಿ ಬಹುಶಃ ಆ ನಂತರದ ನನ್ನೆಲ್ಲ ಬರವಣಿಗೆಗಳಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ ಆ ಧೀಮಂತ ವ್ಯಕ್ತಿತ್ವ ಬಹುಶಃ ಇವತ್ತು ನಮ್ಮ ನಡುವಿಲ್ಲ. ಆದರೆ ಅವರ ಜ್ಞಾನ ಸುದೆಯಲ್ಲಿ ಹರಿಸಿದ ಸಾಕಷ್ಟು ಜ್ಞಾನವನ್ನು ನಾವು ಓದುವ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸಬೇಕು. ನಾನು ಕಳೆದ ವರ್ಷ ಈ ಭಾಗಕ್ಕೆ ಬಂದದ್ದು ಅವರ ಮನೆಗೆ ಅವರನ್ನು ನೋಡಲು, ನನ್ನ ಕಾದಂಬರಿಯನ್ನು ಅವರಿಗೆ ಕೊಡಲು. ನನ್ನ ಕಳೆದ ತಿಂಗಳು ಬಿಡುಗಡೆಯಾದ ನನ್ನ ಕೃತಿಯನ್ನು ಅವರಿಗೆ ಅರ್ಪಿಸಿದ್ದೇನೆ. ಬಹುಶಃ ಈ ಹೊತ್ತು ಈ ಮಾತನ್ನು ಹೇಳುವುದು ಔಚಿತ್ಯಪೂರ್ಣ ಅಂತ ಅನಿಸಿತು. ಎಲ್ಲರಿಗೂ ಧನ್ಯವಾದಗಳು. ಮಕ್ಕಳಿಗಾಗಿ ಒಂದಷ್ಟು ಸಮಯವನ್ನು ಮೀಸಲಿಡಿ, ಒಂದೊಳ್ಳೆಯ ವಾತಾವರಣವನ್ನು ಅವರಿಗೆ ನಿರ್ಮಿಸಿಕೊಡಿ ಎನ್ನುವ ಕಿವಿಮಾತನ್ನು ಪೋಷಕರಿಗೆ ಹೇಳಿದ್ದೀರಿ. ವಂದನೆಗಳು. ಅವರ ತಾಯಿ ದಿವಂಗತ ನಿರ್ಮಲಾ ಟೀಚರ್ ಅವರು ತಮ್ಮ ಮಗನ ಸವಿನೆನಪಿಗಾಗಿ ದತ್ತಿನಿಧಿಯನ್ನು ನಮ್ಮ ಶಾಲೆಯಲ್ಲಿ ಸ್ಥಾಪಿಸಿದ್ದಾರೆ. ನಿರೀಕ್ಷ್ ರಾಜ್ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿದ್ದಂತಹ ಸಂದರ್ಭದಲ್ಲಿ ಆಕಸ್ಮಿಕ ದುರ್ಘಟನೆಯಿಂದ ನಮ್ಮೆಲ್ಲರನ್ನ ಅಗಲಿದ್ದು, ಇವರ ಸವಿನೆನಪಿಗಾಗಿ ದತ್ತಿನಿಧಿಯನ್ನು ಸ್ಥಾಪಿಸಿದ್ದು. ಈ ವರ್ಷದ ದತ್ತಿನಿಧಿಯನ್ನು ಅನುದಾನಿತ ಉಚ್ಚಿಲಬೋವಿ ಹಿರಿಯ ಪ್ರಾಥಮಿಕ ಶಾಲೆಯ 3ನೇ ತರಗತಿ ವಿದ್ಯಾರ್ಥಿ ಸಿಂಚನ್ ಅವನಿಗೆ ನೀಡಲಾಗುತ್ತದೆ. ಆದರೆ ಅನಾರೋಗ್ಯ ಕಾರಣದಿಂದ ಅವನು ಬಂದಿರುವುದಿಲ್ಲ. We are very fortunate to have the Honorable President of today's function, Dr. J.N. Bhatt. Dr. J.N. Bhatt has over 40 years of veteran experience as a family physician in the national, and I request our correspondent sir to address the gathering. ಒಂದು ಸಂಸ್ಥೆಯಲ್ಲಿ
ಶಿಕ್ಷಣ ಸಂಸ್ಥೆಯಲ್ಲಿ ಆದರೂ ಕೂಡ ಶಿಕ್ಷಕರ ಪಾತ್ರ ಬಹಳ ಮಹತ್ವದ್ದು. ನಮ್ಮಲ್ಲಿ ಒಬ್ಬರು US ಪ್ರಸಾದ್, UN ಪ್ರಸಾದ್ ಇವರ ಸ್ಮರಣಾರ್ಥ ಅವರ ಧರ್ಮಪತ್ನಿಯಾದಂಥ ಸುಶೀಲಾ ಪ್ರಸಾದ್ರವರು ಒಂದು ಶಿಕ್ಷಕಿಯನ್ನು ಪ್ರತಿ ವರ್ಷ ಗುರುತಿಸಿಕೊಂಡು ಅವರಿಗೆ ಒಂದು ಸಣ್ಣದಾದಂಥ ಒಂದು ಗೌರವ ಕೊಡುವಂಥ ಒಂದು ಪದ್ಧತಿ ನಮ್ಮಲ್ಲಿದೆ, ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ. ಈಗ ಶಿಕ್ಷಣ ಇಲಾಖೆಯಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿ ತಾಲೂಕು ಮಟ್ಟದ್ದು ಜಿಲ್ಲಾ ಮಟ್ಟದ್ದು ಹಾಕಿಕೊಡ್ತೇವೆ. ನಾವು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಶಿಕ್ಷಕಿಯನ್ನು ಗುರುತಿಸಿಕೊಂಡು ಅವರೇನು ಸಾಧನೆಗಳನ್ನು ಮಾಡಿದ್ದಾರೆ, ಅವರ ಏನು ಗುಣಲಕ್ಷಣಗಳಿವೆ, ಆ ಶಾಲೆಯಲ್ಲಿ ಅವರ ಕರ್ತವ್ಯ ಹೇಗಿದೆ ಎಂಬುದನ್ನು ಗುರುತಿಸಿಕೊಂಡು ನಾವು ಕೊಡ್ತಾ ಇದ್ದೇವೆ. ಹಾಗೆ ಇವತ್ತು ಆ ಒಂದು ಗೌರವವನ್ನು ನಾವು ಕೊಡಲಿಕ್ಕಿದ್ದೇವೆ. ಆ ಶಿಕ್ಷಕಿಯ ಹೆಸರನ್ನು ನಾವು ಈಗ ಹೇಳ್ತಾ ಇದ್ದೇವೆ. ಶ್ರೀಮತಿ ನಿಶಿತಾ ಕುಮಾರಿ, ಫಸ್ಟ್ ಸ್ಟ್ಯಾಂಡರ್ಡಿಗೆ ಪಾಠವನ್ನು ಕಲಿಸುವಂಥ ಆ ಶಿಕ್ಷಕಿ, ಬಹಳ ಸೌಮ್ಯ ಸ್ವಭಾವದ್ದು ಮತ್ತು ಎಲ್ಲರೊಡನೆ ಬೆರೆತುಕೊಂಡು ತನ್ನಾಯಿತು ತಾನ ಪಾಡಾಯಿತು ಎಲೆ ಮರೆಯ ಕಾಯಿಯಂತೆ ಕೆಲಸ ಮಾಡುವಂಥ ಶಿಕ್ಷಕಿಯನ್ನು ನಮ್ಮ ಆಡಳಿತ ಮಂಡಳಿ ಇವತ್ತು ಗುರುತಿಸಿಕೊಂಡಿದೆ. ಅದೇ ಪ್ರಕಾರ ನಮ್ಮ ಎಲ್ಲರೂ ಶಿಕ್ಷಕೇತರ ಸಿಬ್ಬಂದಿಗಳು ಕೂಡ ಅವರನ್ನೇ ಗುರುತಿಸಿಕೊಂಡಿದ್ದಾರೆ. ಹಾಗಾಗಿ ಅವರನ್ನು ನಾನು ಆತ್ಮೀಯವಾಗಿ ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಗೌರವವನ್ನು ಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಿಶಿತಾ ಟೀಚರ್ ಇವರಿಗೆ ವಿತರಿಸಿದ ಗಣ್ಯರಿಗೂ ವಂದನೆಗಳು. We are very fortunate to have the Honorable President of today's function, Dr. J.N. Bhatt. Dr. J.N. Bhatt has over 40 years of veteran experience as a family physician in the national and international landscape. He also worked in industry affiliated roles and also in several administrative roles. Additionally, Dr. Bhatt is a motivational speaker who gives lectures on wellness awareness. Presently, consultant medical officer at Syngene and Gale Petrochemicals. Held the post of Chief Medical Officer at MRPL, KIOCL and Total Gas, Mangalore. Held the post of Medical Superintendent in Omega Heart Hospital. He also served as a head of hospitals and health centers affairs, Ministry of Health, Muscat. Dr. Bhatt has strong expertise in holistic healing, has a certified pranic healer, possesses a master degree in Reiki. Besides, he has vast knowledge in yoga, pranayama and meditational techniques. He has a keen interest in drama and coastal art Yakshagana, and it is very happy to hear that he is our old student. Now I request the Honorable President to say a few words and motivate our students. ನಮಸ್ತೆ ಆ್ಯಂಡ್ ವೆಲ್ಕಮ್. ಅಕ್ಕಪಕ್ಕದಲ್ಲಿರುವ ಆದರಣೀಯರೇ ಹಾಗೂ ಎದುರಲ್ಲಿ ಕತ್ತಲಲ್ಲಿರುವ ಅತಿಥಿ ಅಭ್ಯಾಗತರೇ, ಕತ್ತಲೆಯಲ್ಲಿ ನಿಮ್ಗೆ ಕಷ್ಟ ಆಗ್ತದೆ ಅಂತಿದ್ದರೆ ಬನ್ನಿ, ಇಲ್ಲಿ ಬೆಳಕು 4 ಮ್ಯಾಗಝೀನ್ ಉಂಟು. ಯಾಕೆ ಹೇಳಿದೆ ಅಂತಂದರೆ, ಸಭಿಕರ ಮುಖ ಕಾಣದಿದ್ದರೆ ನಮಗೆ ಸ್ವಲ್ಪ ಮುಜುಗರ ಆಗ್ತದೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕಂತಂದರೆ ಹೇಳುವ ವಿಷಯಗಳನ್ನು ಇವರಿಬ್ಬರು ಸಾಕಷ್ಟು ತುಂಬಿಸಿದ್ದಾರೆ. ಅಮೃತತ್ವಕ್ಕೆ ಸೇರಿದ ಅಮೃತ ಸೋಮೇಶ್ವರನ್ನ ಜ್ಞಾಪಿಸಿಕೊಳ್ತಾ ಸರಳ ಸಜ್ಜನಿಕೆಯ ಸಾಹಿತಿ. ಕಳ್ಕೊಂಡದ್ದು ಹೌದು, ಎಲ್ಲದಕ್ಕೊಂದು ಕಾಲಮಿತಿ ಅಂತ ಇರುವುದರಿಂದ ಅವರನ್ನು ನಾವು ಕಳ್ಕೊಳ್ಳಿಕ್ಕೆ ತಯಾರಿರಲೇಬೇಕಾಗ್ತದೆ. ಯಾಕಂತೇಳಿ ಹೇಳಿದರೆ 90 ಮೀರಿದ ವಯಸ್ಸು, ಉಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ವೈದ್ಯನಾಗಿ ನಾನು ಎಷ್ಟೋ ಸಲ ಹೇಳೋದೊಂದುಂಟು, ಕಳೆದುಕೊಳ್ಳೋದು ನಾವು ಕಲಿತುಕೊಳ್ಬೇಕಂತ. ಏನೇ ಇರಲಿ, ಹಬ್ಬಕ್ಕನ ಪಕ್ಕದ ಊರಲ್ಲಿ ಹಬ್ಬರದ ಉತ್ಸಾಹ ಆಗುವಾಗ ನಾನು ಭಾಗಿಯಾಗುವುದು ಬಹಳ ಸಂತೋಷ. ಯಾಕಂತೇಳಿ ಹೇಳಿದರೆ ಐ ಆಮ್ ಎ ಓಲ್ಡ್ ಸ್ಟೂಡೆಂಟ್, ಹಳೇ ವಿದ್ಯಾರ್ಥಿ ಅಂತ. ಓಲ್ಡ್ ಸ್ಟೂಡೆಂಟ್ ಅಂತ ಹೇಳಿದ ಕೂಡಲೇ ನಿಮ್ಮ ತಲೆಯಲ್ಲಿ ಹೋಗ್ತದೆ, ಯಾರದು ಕ್ಲ್ಯಾಪ್ ಹಾಕಿದ್ದು, ವೆರಿ ಗುಡ್. ಓಲ್ಡ್ ಸ್ಟೂಡೆಂಟ್ ಅಂದರೆ ಕೋಲ್ಡ್ ಸ್ಟೂಡೆಂಟ್ ಅಂತಲ್ಲ, ತಣ್ಣಗೇನು ಆಗಲಿಲ್ಲ, ಇನ್ನು ಜೀವಂತವಾಗಿ ಚುರುಕಾಗಿ ಇದ್ದೇನೆ ನಾನು. ಏನು ಆಗಬೇಕು ಅಂತ ಹೇಳಿದ್ರೆ ನಾನು 10 ನಿಮಿಷಗಳಲ್ಲಿ ಹೇಳ್ತೇನೆ. ಯಾಕೆಂತೇಳಿ ಹೇಳಿದರೆ, ಹಳೆ ವಿದ್ಯಾರ್ಥಿಗಳ ಹಳೆ ನೆನಪುಗಳನ್ನು ನಾವು ನೆನಪಿಡ್ತಾ ಹೋದರೆ ನಾವು ನಿಮ್ಮ ಹಾಗೆ ಸಾಕಷ್ಟು ಚಟುವಟಿಕೆಯಲ್ಲಿ ತಿಂಗಳ ಉತ್ಸವ, ಅದು ಇದು ವಾರ್ಷಿಕೋತ್ಸವ ಎಲ್ಲ ಮಾಡ್ತಾಯಿತ್ತು. ನಮ್ಮ ಅಣ್ಣ ಇಲ್ಲಿ ಜೇಂಕಲ ಶ್ರೀನಿವಾಸ ಭಟ್ರು ಕನ್ನಡ ಪಂಡಿತರಾಗಿದ್ದರು. ಹಾಗಾದ್ರಿಂದ ನಾನು ಈ ಊರಿಗೆ ಬಂದಾಗೆಲ್ಲ ನಾನು ಅವರ ತಮ್ಮ ಅಂತ ಹೇಳೋದು. ನನ್ನ ಹೆಂಡತಿ ಊರಿಗೆ ಕೋಟಕ್ಕೆ ಹೋದರೆ ನಾನು ಅವಳ ಗಂಡ ಅಂತ ಹೇಳೋದು. ನಮಗೆ ವ್ಯಾಲ್ಯೂ ಇರೋದು ನಮ್ಮ ಕುರ್ಚಿಯಲ್ಲಿ ಡಾಕ್ಟ್ರಾಗಿ ಕೂತಾಗ ಮಾತ್ರ.
ಯಾಕೆ ಹೇಳಿದೆ ಅಂತೇಳಿ ಹೇಳಿದರೆ, ಅವರವರಿಗೆ ಸಲ್ಲುವ ಯೋಗ್ಯತೆಯನ್ನು ನಾವು ಎಲ್ಲ ಕಾಲದಲ್ಲಿ ಅಪೇಕ್ಷಿಸಲಿಕ್ಕಾಗೋದಿಲ್ಲ. ಏನೇ ಇರಲಿ, ದಿನ ಬದಲಾದ ಹೋದ ಹಾಗೆ ತಾರೀಕು ಬದಲಾಗ್ತದೆ, ವರ್ಷವೇ ಬದಲಾದರೆ ಕ್ಯಾಲೆಂಡರ್ ಬದಲಾಗ್ತದೆ. ನಾವು 10 ವರ್ಷದ ಹಿಂದಿನ ಸಿಂಹಾವಲೋಕನ ಮಾಡಿದರೆ ನಾವು ಏನು ಬದಲಾದದ್ದು ನಮಗೆ ಗೊತ್ತಾಗೋದಿಲ್ಲ ಅಂತ ಅನಿಸುವಾಗ ಬದಲಾವಣೆ ಜೀವನದ ಒಂದು ಅನಿವಾರ್ಯ ಅಂಗ. ಆದರೆ ಬದಲಾವಣೆ ಹಿಂದೆ ಸಜ್ಜನಿಕ ಒಳಿತಿಗಾಗಿ ಬದಲಾವಣೆ ಆಗಬೇಕು. ಇದನ್ನು ಗಮನಿಸಬೇಕು. ಯಾಕೆಂತೇಳಿ ಹೇಳಿದರೆ, ಬಾಲ್ಯದಲ್ಲಿ ಆಟ, ಊಟ ನಾವೆಲ್ಲದನ್ನು ಮುಗಿಸಿ ಬಂದಿದ್ದೇವೆ. ಸ್ವಲ್ಪ ಬೆದ್ದ ನಂತರ ಶಾಲೆಗೆ ಹೋಗೋದು, ಅಮ್ಮನ ತೊಡೆಯನ್ನು ಬಿಟ್ಟು ಇಲ್ಲಿ ಸ್ಕೂಲಿಗೆ ಬಂದಾಗ ಗೇಟಿಂದ ವಾಪಸ್ ಓಡಿ ಹೋಗೋದು, ಇದನ್ನು ನಾವು ಮಾಡಿದ್ದೇವೆ. ಸ್ವಲ್ಪ ಆದಮೇಲೆ ಆಟದ ಜೊತೆಯಲ್ಲಿ ಪಾಠ ಶುರು ಆಗ್ತದೆ, ಕಷ್ಟ ಆಗ್ತದೆ, ಅಯ್ಯೋ ಇದೆಲ್ಲ ಹಾ ಹೂ ಅಂತೇಳಿ ಹೇಳುವಾಗ ಆಮೇಲೆ LKGಯಿಂದ ತಾರುಣ್ಯಕ್ಕೆ ಟೀನೇಜ್. ವಾಟ್ ಈಸ್ ದ ಟೀನೇಜ್? 12 to 13 to 19, 13, 14, 15, 16, 19. ಈ ಟೀನೇಜಲ್ಲಿ ತಾರುಣ್ಯಕ್ಕೆ ಒಂದು ಹೆಜ್ಜೆ ಹಾಕುವಾಗ ಶಾರೀರಿಕವಾಗಿ ಕೆಲವು ಬದಲಾವಣೆಗಳಾದಾಗ ಪ್ರಪಂಚ ವಿಚಿತ್ರ ಅಂತ ಅನಿಸಲಿಕ್ಕೆ ಶುರು ಆಗ್ತದೆ. ಇದು ನಾನು ಯಾಕೆಂತ ಹೇಳಿದರೆ, ನಾವೆಲ್ಲೂ ಇದನ್ನು ಸಾಧಿಸಿಕೊಂಡು ಮುಗಿಸಿಕೊಂಡೇ ಬರಬೇಕಾಗ್ತದೆ. ಹಾಗಾಗಿ ಪಾಠ ಆದಮೇಲೆ ಓಟ ಶುರು ಆಗ್ತದೆ. ಗೃಹಸ್ಥನಾಗುವಾಗ, ಕೆಲಸಕ್ಕೆ ಹೋಗುವಾಗ ಇದರ ಜೊತೆಯಲ್ಲಿ ಒದ್ದಾಟ ಗುದ್ದಾಟಗಳು ಶುರು ಆಗ್ತದೆ. ಹಾಗಾಗಿ ಇದನ್ನು ಯಾಕೆ ನೀವು ಗಮನವಿಟ್ಟು ಮಾಡಬೇಕು ಅಂತ ಹೇಳಿದರೆ, ಯಾವುದೇ ಇರಲಿ ಪಾಠ ಇಲ್ಲದ ಆಟ ನಿರರ್ಥಕ, ಆಟವೇ ಇಲ್ಲದ ಪಾಠ ನೀರಸ. ಹಾಗಾದ್ರಿಂದ ಇದು ಎರಡೂ ಸಮ್ಮಿಳನ ಇದ್ದಾಗ ಇವರು ಮೇಡಮ್ ಹೇಳಿದ ಹಾಗೆಯೇ ಈ ವಾರ್ಷಿಕೋತ್ಸವ, ವರ್ಧಂತಿ ಉತ್ಸವ ವೃದ್ಧಿಸುವಂಥದ್ದು. ಸದಾಶಿವರು ಹೇಳಿದ ಹಾಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ, ಪಾಠ್ಯೇತರ ಚಟುವಟಿಕೆಗಳು ಇದ್ದಲ್ಲಿ ಮಕ್ಕಳು ಬಹಳ ಬುದ್ಧಿವಂತರಾಗ್ತಾರೆ. ನಾವು ಬೆಳೀತಾ ಬಂದಾಗ ನಮ್ಮಲ್ಲಿ ಕೂಡ ತಿಂಗಳ ಉತ್ಸವ, ವಾರ್ಷಿಕೋತ್ಸವ ಆದಾಗ ಅದೊಂದು ಉತ್ಸವ ಅಂದರೆ ಉತ್ಸವ, ಒಂದು ವಾರ ಪಾಠ ಗೀಟ ಏನೂ ಇಲ್ಲ. ನಾವು ಸಾಕಷ್ಟು ಸಂಭ್ರಮಿಸಿದ್ದೇವೆ, ವೇಷ ಮಾಡಿದ್ದೇವೆ. ಆದರೆ ಸಣ್ಣವರಿರುವಾಗ ನಮಗೆ ಕೊಡುವುದಕ್ಕೆ ಬಹುಮಾನ ಅಂತ ಹೇಳ್ತಾರೆ. ದೊಡ್ಡವರಾದ ಮೇಲೆ ಸನ್ಮಾನ, ಸನ್ಮಾನ ಅಂದರೆ ಸಣ್ಣಮಾನ ಅಂತ. ಹಾಗಾಗಿ ಬಹುಮಾನ ಗಳಿಸಿದವರಿಗೆಲ್ಲ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ಇದನ್ನು ಹೆಚ್ಚು ಮಾಡ್ತಾ ಮಾಡ್ತಾ ಹೋಗ್ತಾ ಬೆಳೀತಾ ಹೋದಾಗೆ ಅಹಂಕಾರ ಪಡಬೇಡಿ, ಸಂತೋಷ ಪಡಿ. ಯಾಕಂದರೆ ನನಗೆ ಹೃದಯದ ಶಸ್ತ್ರಚಿಕಿತ್ಸೆ 14ನೇ ವರ್ಷ ವಯಸ್ಸಲ್ಲಿ ಆದಾಗ ನಾನು ಡಾಕ್ಟರ್ ಆಗ್ತೇನೆ ನನಗೆ ಗೊತ್ತಿಲ್ಲ. ಯಾಕೆ ಹೇಳ್ತೇನೆ ಅಂತೇಳಿ ಹೇಳಿದರೆ, ಸಮಗ್ರ ವ್ಯಕ್ತಿತ್ವ ನಿರ್ಮಾಣದ ಬುನಾದಿ ಇಲ್ಲಿ ಶುರು ಆಗ್ತದೆ. ಇಲ್ಲಿ ವ್ಯಕ್ತಿತ್ವ ನಿರ್ಮಾಣ ಆಗಬೇಕಾದರೆ ಶ್ರದ್ಧೆಯಿಂದ, ಬಹಳ ವಿಶ್ವಾಸದಿಂದ 3 ಜಕಾರಗಳನ್ನು ನೆನಪಿಟ್ಕೊಳ್ಬೇಕು. ಒಂದು, ಜಗದ್ದಾತ, ಭಗವಂತನ ಕೃಪೆ ಇಲ್ಲದೆ ಏನೂ ನಡೆಯುವುದಿಲ್ಲ. ಜ್ಞಾನದಾತರು, ಎಲ್ಲ ಗುರುಗಳು ನಮಗೆ ಈ ಬೆಳವಣಿಗೆಗೆ ಸಹಕಾರ ಆಗ್ತಾರೆ. ಮತ್ತೊಂದು ಜನ್ಮದಾತರು, ಪೇರೆಂಟ್ಸ್ ಕೂಡ ಇತ್ತೀಚೆಗೆ ಇವರು ಹೇಳಿದ ಹಾಗೆ ಮಕ್ಕಳನ್ನು ಅವರಷ್ಟಕ್ಕೆ ಬಹಳ ಸ್ವಾತಂತ್ರ್ಯದಲ್ಲಿ ಬಿಡಬಾರ್ದು, ಸ್ವಲ್ಪ ಹದ್ದು ಬಸ್ತು ಶಿಸ್ತಿನಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಬೇಕು. ಎಷ್ಟೋ ಸಲ ಮೊಬೈಲ್ ನಮಗೆ ಅನಿವಾರ್ಯ, ಯಾಕೆಂತೇಳಿ ಕಾಲ ಬದಲಾಗಿದೆ, ಬದಲಾದ ಕಾಲದಲ್ಲಿ ನಾವು ಒಗ್ಗಿಸಿಕೊಳ್ಳದಿದ್ದರೆ ಬದಿಗೆ ಬೀಳ್ತೇವೆ. ಹಾಗೆಂತೇಳಿ ಹೇಳಿ ನಾನು ಎಷ್ಟೋ ಸಲ ಕೌನ್ಸಿಲಿಂಗ್ ಸೆಷನ್ಸಲ್ಲಿ ಹೇಳ್ತೇನೆ, ಮಕ್ಕಳನ್ನು ದೂರಬೇಡಿ. ಚಾಕು, ಬೆಂಕಿ ಬೆಟ್ಟಿಗೆ, ಚೂರಿ ಎಲ್ಲ ನಾವು ಮಕ್ಕಳ ಕೈಯಲ್ಲಿ ಕೊಡ್ತೇವಾ? ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ? ಅದರ ಅಪಾಯ ನಮ್ಗೆ ಗೊತ್ತುಂಟು. ವಾಟ್ಸಪ್ ಕೊಡುವಾಗ, ಮೊಬೈಲ್ ಕೊಡುವಾಗ ಅದೊಂದು ಅನಿಷ್ಟ ಅನಿವಾರ್ಯ ಆಗಿ ಹೋದದ್ರಿಂದ ಈಗ ಕೂಡ ಆನ್ಲೈನ್ ಇರೋದ್ರಿಂದ ಅದು ಬೇಡ ಹೇಳಲಿಕ್ಕಾಗೋದಿಲ್ಲ. ಆದರೆ ರೆಸ್ಟ್ರಿಕ್ಟೆಡ್ ಯೂಸಿಂಗ್, ಮೇಡಮ್ ಹೇಳಿದ ಹಾಗೆ ಅದನ್ನು ಉಪಯೋಗಿಸೋದನ್ನು ನಾವು ಕಲ್ತಿರಬೇಕು. ಬೆಂಕಿ ಇಲ್ಲದೆ ಊಟ ಸಾಧ್ಯವೇ ಇಲ್ಲ, ಅಡಿಗೆ ಸಾಧ್ಯವೇ ಇಲ್ಲ. ಆದರೆ ಬೆಂಕಿಯ ಮಿತಿ ಮೀರಿ ಹೋದರೆ ಎಲ್ಲ ಸುಟ್ಟು ಹೋಗ್ತದೆ. ಅದೇ ರೀತಿಯ ಕಲ್ಪನೆ ಮಕ್ಕಳಿಗೆ ಮೊಬೈಲ್ ಇಡುವ ಕೂಡ ನೀವು ಮಾಡಿದರೆ ಒಳ್ಳೆಯದು. ಸಮಗ್ರ ವ್ಯಕ್ತಿತ್ವದ ನಿರ್ಮಾಣ ಆಗಬೇಕಂತಾದರೆ ಪ್ರಾಥಮಿಕ ಶಾಲೆಯಲ್ಲಿ ಬೆಳೆಯುವ ಮಕ್ಕಳಿಗೆ ನಂದು ಎಲ್ಲಿವರೆಗೆ ನಮಗೂ ಗೊತ್ತಿರಲಿಲ್ಲ ಅಂತಂದರೆ, ನಾವು ಶಾಲೆಗೆ ಉಚ್ಚಿಲ ಶಾಲೆಗಿದೆ ಓಲ್ಡ್ ಸ್ಟೂಡೆಂಟ್ ಆಗಿ ಬರುವಾಗ ಟೀಚರ್ ಅಂದರೆ ನಮ್ಮ ತಲೆಯಲ್ಲಿ ಸೀರೆ ಉಟ್ಕೊಂಡು ಬಂದವರು, ಮೇಷ್ಟ್ರು ಅಂದರೆ ಪ್ಯಾಂಟ್ ಆಗ ಹಾಕಿದ್ದು ಕಮ್ಮಿ. ಯಾಕಂದರೆ ನಮಗೆ ಮೇಷ್ಟ್ರುಗಳಲ್ಲಿದ್ದೆಲ್ಲ ಅಪ್ಪನವರೇ, ತಿಮ್ಮಪ್ಪ, ಬೀರಪ್ಪ, ವೀರಪ್ಪ, ಐತಪ್ಪ, ಅಣ್ಣಪ್ಪ, ಧರ್ಮಪ್ಪ. ಆ ಮಗಿಲು ನನಗೆ ಬರಲಿಲ್ಲ. ಏನೋ ನನ್ನ ಅಣ್ಣನಿಗೆ ಶೀನಪ್ಪ ಅಂತ ಕರೀಲಿಲ್ಲ, ಭಟ್ರು ಮಾಸ್ಟ್ರು ಅಂತ ಕರೀತಿದ್ರು. ಭಟ್ರು ಅಂತೇಳಿ ಹೇಳುವಾಗ ಅಲ್ಲಿ ಪಕ್ಕದಲ್ಲಿ ಒಂದು ಮೈದಿನ ಅಂಗಡಿಯಲ್ಲಿ ಕೂಡ ಮುಕ್ಕಾಲಿಂಡೆ ಭಟ್ರು ಬೇಣು ಅಂತ ಹೇಳ್ತಿದ್ರು. ಆಗ ನನಗೆ ನಗು ಬರ್ತಿತ್ತು, ಇದು ಸಹ ಒಂದು ಭಟ್ರು ಉಂಟು ಅಂತ.
ಆಮೇಲೆ ಬೆಳೀತಾ ಹೋದಾಗ ಗೊತ್ತಾಯಿತು ಬಟರಿಗೆ ಬೆಣ್ಣೆಗೆ ಬಟರ್ ಅಂತ ಹೇಳ್ತಾರೆ ಅಂತ. ಬಟರ್ ಈಸ್ ಆಲ್ಸೋ ನೆಸಸರಿ ಬಿಕಾಸ್ ಬೆಳೀತಾ ಹೋದ ಹಾಗೆ ಜನ್ಮದಾತ, ಜಗದ್ದಾತ, ಯಾರದು ಈಕೋ ಹಾಕಿದ್ದು ಮೈಕಿಗೆ? ಈಕೋ ಬೇಡ. ಜ್ಞಾನದಾತರು, ಇವುಗಳನ್ನು ನಾವು ಸದಾ ನೆನಪಿಸ್ತಾ ಹೋದರೆ ಮಾತ್ರ ನಮ್ಮ ಜೀವನದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಉಂಟು. ಬರೀ ಚುರುಕಾಗಿದ್ದ ಮಕ್ಕಳನ್ನು, ತುಂಟರನ್ನು ನಾನು ಜಾಸ್ತಿ ಪ್ರೀತಿಸ್ತೇನೆ, ಆದರೆ ಅವರಿಗೆ ವಿವೇಕರಹಿತ ವರ್ತನೆ ಇರದ ಹಾಗೆ ಜಾಗ್ರತೆ ಮಾಡಬೇಕು. ಯಾಕಂತೇಳಿ ಹೇಳಿದರೆ, ಡೊಂಬರಾಟದಲ್ಲಿ ಒಬ್ಬ ಡೊಂಬರ ಆಟ ಆಡುವುದನ್ನು ನೋಡಿ ಭಾಳ ಸಂತೋಷಪಟ್ಟು ಒಬ್ಬ ಕಳ್ಳ ಅದನ್ನು ನೋಡುವ ಹೇಳ್ತಾನೆ, ನಿನ್ನ ಚುರುಕುತನ ನನಗೆ ಬಹಳ ಇಷ್ಟ ಆಯಿತು, ನೀನು ನನ್ನ ಸಂಗಾತಿ ಆದರೆ ಸಾಕಷ್ಟು ಸಂಪಾದಿಸಬಹುದು ಅಂತ. ಆಯಿತು ಅಂತ ಒಪ್ಪಿಕೊಳ್ತಾನೆ. ರಾತ್ರಿ ಆಗ್ತದೆ, 2-3 ದಿವಸ ಕಳ್ಳ ಡೊಂಬರನ ಜೊತೆಲಿ ಹೋಗ್ತಾನೆ, ಕೆಲಸ ಮಾಡ್ತಾನೆ. ಇವನೇನು ಚುರುಕಾಗೋದಿಲ್ಲ. ಕಳ್ಳ ಕೇಳ್ತಾನೆ, ನೀನು ನನ್ನ ಜೊತೆಯಲ್ಲಿ ಫ್ರೆಂಡ್ ಆಗ್ತಿ ಅಂತ ಹೇಳಿದ್ದೆಲ್ಲ, ನೀನೇನು? ಓ, ನಾನು ಚುರುಕಾಗಬೇಕಾದ್ರೆ ದೋಲು ಬಡಿಬೇಕು ಅಂತ. ದೋಲು ಬಡಿಯದಿದ್ದರೆ ನಾನು ಚುರುಕಾಗಿಲ್ಲ. ಹಾಗಾಗಿ ವಿರೋಧಾಭಾಸಗಳಿರುವಂತಹ ಸಂದರ್ಭಗಳಲ್ಲಿ ನಾವು ನಮ್ಮ ವಿವೇಕವನ್ನು ಸಾಕಷ್ಟು ಉಪಯೋಗಿಸಿಕೊಂಡು ಮುಂದೆ ಹೋಗಬೇಕು. ಜೀವನದಲ್ಲಿ 5 ಡಿಯನ್ನು ಪಾಲಿಸಿ ಅಂತ ನಾನು ಯಾವತ್ತು ಸಹ ಹೇಳ್ತೇನೆ. 1, ಡ್ಯೂಟಿ, ಶಿಸ್ತು. ನಮ್ಮ ಕರ್ತವ್ಯವೇನು? ನಾವು ವಿದ್ಯಾರ್ಥಿಗಳಾಗಿ, ಮಕ್ಕಳಾಗಿ ಸಮಾಜಕ್ಕೆ ಬೆಳೀತಾ ಹೋದ ಹಾಗೆ ಡ್ಯೂಟಿ, ನಮ್ಮ ಕರ್ತವ್ಯ ಪಾಲನೆ ಮಾಡ್ತಾ ಹೋಗಬೇಕು. ಇನ್ನೊಂದು ಡಿಸಿಪ್ಲಿನ್, ಶಿಸ್ತು. ನಮ್ಮ ಹೃದಯ, ಶ್ವಾಸೋಚ್ಛ್ವಾಸ ಎಲ್ಲವೂ, ವಿಸರ್ಜನ ಕ್ರಿಯೆ ಎಲ್ಲವೂ ಸರಾಗವಾಗಿ ನಡೀತಾ ಹೋಗ್ತದೆ. ಇದಕ್ಕೆ ಭಗವಂತನ ಆ ಒಂದು, ನಾವು ಮೆಡಿಕಲಲ್ಲಿ ಇದನ್ನು ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೇವೆ. ಅದಕ್ಕೆ ನಾವು ಎಷ್ಟು ಸಲ ದೇವರಿಗೆ ಥ್ಯಾಂಕ್ಸ್ ಕೊಟ್ಟಿದ್ದೇವೆ. ಡ್ಯೂಟಿ, ಡಿಸಿಪ್ಲಿನ್, ಡಿವೋಷನ್, ಭಕ್ತಿ. ಎಲ್ಲರಲ್ಲಿ ಒಂದು ಸಮಾಧಾನದಲ್ಲಿ ವ್ಯವಹರಿಸಬೇಕು. ಅದು ಹಿರಿಯವರಲ್ಲಿ, ಕಿರಿಯವರಲ್ಲಿ ಸದಾಚಾರವನ್ನು, ಸಂಸ್ಕಾರ ಬೆಳೆಸಿಕೊಳ್ಬೇಕು. ಡಿಟರ್ಮಿನೇಷನ್. ನಾನು ಹೃದಯದ ಶಸ್ತ್ರಚಿಕಿತ್ಸೆ ಆದಾಗ ಇಲ್ಲೇ ಇದ್ದ ಮೈಸೂರು ನಮ್ಮ ಮನೆಗೆ ಬಂದು, ಏ ಭಟ್ಟ, ನೀನು ಡಾಕ್ಟ್ರ್ ಆಗು ಅಂತ ಹೇಳಿದರು. ಆರ್ಥಿಕ ಸಂಪತ್ತಿರಲಿಲ್ಲ. ನಾನು ಯಾಕಿದನ್ನು ಹೇಳ್ತೇನೆ ಅಂದರೆ, ಅಹಂಕಾರದಿಂದಲ್ಲ, ಭಗವಂತನ ಕೃಪೆ, ದೈವಾನುಗ್ರಹ ಬಂದರೆ ವಿಶೇಷ ಪವಾಡಗಳು ನಡೀತವೆ. ಅವರು ಹೇಳಿದ ನಂತರ ನಾನು ಅದನ್ನು, ಹೇಗೆ ಸರ್, ದುಡ್ಡಿಲ್ಲ, ಅಪ್ಪ ವೈದಿಕ, ಅಣ್ಣ ಕನ್ನಡ ಪಂಡಿತರು, ಎಲ್ಲಿಂದ ದುಡ್ಡು ಮೆಡಿಕಲ್ ಮಾಡಲಿಕ್ಕೆ ಅಂತ. ಆವತ್ತು ರಾತ್ರಿ ಸತ್ಯಸಾಯಿ ಬಾಬಾ ಅವರು ಬಂದು ಹೇಳಿದರು, ನೀನು ಡಾಕ್ಟ್ರ್ ಆಗು ಅಂತ. ಹಾಗಾದರೆ ಅವರು ಹೇಳಿದ್ದು, ಯಾಕಂದರೆ ದೈವಂ ಮಾನುಷ ರೂಪೇಣ. ಅದರ ನಂತರ ಇಡೀ ಬದಲಾವಣೆ ಆಯಿತು. ಡಾಕ್ಟ್ರ್ ಅದೇ, ಪರದೇಶಕ್ಕೆ ಹೋದೆ. ಯಾಕಂತಂದರೆ ಭಗವಂತ ಬಯಸಿದರೆ ವಿಶೇಷ ಪವಾಡಗಳು ನಡೀತವೆ. ಅದಕ್ಕೋಸ್ಕರ ದೈವಾನುಗ್ರಹ, ಜಗದ್ದಾತನನ್ನು ಯಾವತ್ತು ಯಾವುದೇ ರೀತಿಯಲ್ಲಿ ಬೇಕಾದರೂ ನೀವು ಪ್ರಾರ್ಥಿಸಬಹುದು. ಯಾಕಂದರೆ ಒಬ್ಬರು ವಾಟರ್ ಅಂತ ಕರಿಬೋದು, ಇನ್ನೊಬ್ಬರು ನೀರು ಅಂತ ಕರಿಬೋದು, ತಮಿಳಲ್ಲಿ ತಂಡಿ ಅಂತ ಹೇಳ್ಬೋದು, ಮಲಯಾಳದಲ್ಲಿ ವೆಳ್ಳಂ ಹೇಳ್ಬೋದು. ಅಲ್ಟಿಮೇಟ್ಲಿ ಇಟ್ ಮ್ಯಾಟರ್ಸ್ ಓನ್ಲಿ ಒನ್ ಥಿಂಗ್. ಹಾಗಾಗಿ ದೈವ ಸ್ವರೂಪ ಬೇರೆ ಬೇರೆ ಇದ್ದರೂ ಕೂಡ ದೈವದ ಶಕ್ತಿ ಒಂದೇ, ಅದನ್ನು ಗಮನಿಸಬೇಕು. ಪ್ರತಿಭಾ ಕಾರಂಜಿಯನ್ನು ವರ್ಧಂತ್ಯುತ್ಸವದೊತ್ತಿಗೆ ಸೇರಿಸಿದ ಬಗ್ಗೆ ನನಗೆ ತುಂಬ ವಿಶೇಷವಾಗಿ ನಾನು ಯೋಚನೆ ಮಾಡ್ತಾ ಇದ್ದೆ. ಪ್ರತಿಭೆಗಳನ್ನು ಗುರುತಿಸುವುದು, ಅವರನ್ನು ಪುರಸ್ಕರಿಸುವುದು ಬಹಳ ಒಳ್ಳೆಯ ವಿಶೇಷವೇ. ನಾವು ಸಣ್ಣವರಿರುವಾಗ ತಿಂಗಳ ಹಬ್ಬ ಅಂತ ಮಾಡ್ತಿತ್ತು, ಶಾರದೋತ್ಸವ, ಬೇರೆ ಬೇರೆ ಹಬ್ಬಗಳಲ್ಲಿ ಅವರನ್ನು ವೈಯಕ್ತಿಕ. ಇಲ್ಲಿ ಎಲ್ಲರನ್ನೂ ಅವರನ್ನು ಆ ರೀತಿ ಸಂಭ್ರಮಿಸಲಿಕ್ಕೆ ಆಗ್ತದಾ ಅಂತ ಒಂದು ಪ್ರಶ್ನೆ. ಹೀಗೆ ಮಾಡುವಾಗ ನೀವು ಅವರದ್ದು ಇವತ್ತು ಪುರಸ್ಕಾರಗೊಂಡ ವ್ಯಕ್ತಿಗಳ ಪೇರೆಂಟ್ಸ್ನ ಹೆಸರು ಹೇಳಿದ್ದು ನಂಗೆ ತುಂಬ ಇಷ್ಟ ಆಯಿತು. ಯಾಕಂತೇಳಿ ಹೇಳಿದ್ರೆ, ಎಂಥ ಮಕ್ಕಳು ಯಾವ ವಂಶದಲ್ಲಿ ಬಂದಿದ್ದಾರೆ ಅಂತ ಹೇಳುವಾಗ ಪೇರೆಂಟ್ಸಿಗೆ ಖುಷಿ ಆಗ್ತದೆ. ಹಾಗಾಗಿ ಪ್ರತಿಭಾ ಪುರಸ್ಕಾರವನ್ನು ಬಹುಶಃ ನೀವು ರಿಪೋರ್ಟ್ ಓದಿದವರು, ಅಷ್ಟು ಸ್ಪೀಡಲ್ಲಿ ಓದಿದಾಗ, ಫಾರ್ ಸ್ಪೀಡ್ ಆ್ಯಂಡ್ ಕ್ಲಾರಿಟಿ ಐ ಅಪ್ರಿಷಿಯೇಟ್ ಯು, ನಾವು ಒಂದು ಬಾಟ್ಲ್ ನೀರು ಕೊಡುವನ ಅಂತಿದ್ದೆ. ಯಾಕೆಂತಂದರೆ ಈ ಪ್ರತಿಭಾ ಪುರಸ್ಕಾರ ಪಡೆಯುವ ಪೇರೆಂಟ್ಸನ್ನು ಹೇಳಿದಾಗಿದ್ರೆ ಇಟ್ ಟೇಕ್ಸ್ ಟೈಮ್. ಸಮಯಾವಕಾಶದಲ್ಲಿ ಸ್ಪೀಡ್ ಆ್ಯಂಡ್ ಕ್ಲಾರಿಟಿ ಇಸ್ ವೆರಿ ಮಚ್ ನೆಸಸರಿ. ವಿತ್ ದ ಲಿಮಿಟೆಡ್ ಟೈಮ್ ವಾಟ್ ಯು ಡೂ, ಇಟ್ಸ್ ಮೋರ್ ಇಂಪಾರ್ಟೆಂಟ್. ಸೊ ಫಸ್ಟ್ ಈಸ್ ಡ್ಯೂಟಿ, ಡಿಸಿಪ್ಲಿನ್, ಡಿವೋಷನ್, ಡಿಟರ್ಮಿನೇಷನ್, ನಿರ್ಧಾರ, ನಾನು ಡಾಕ್ಟರ್ ಆಗಿ ಆಗ್ತೇನೆ. ಅದಕ್ಕೆ ಯಾರೋ ಪ್ರೋತ್ಸಾಹ ಕೊಟ್ಟಿರ್ತಾರೆ.
ನಾನು ಹೇಳಿದ್ನಲ್ಲ, ದೇವರಾಗಿ ಬಂದು ನಿಮಗೆ ಹೇಳೋದು ಕಷ್ಟ, ಆದರೆ ದೇವರು ಮನುಷ್ಯ ರೂಪದಲ್ಲಿ ಬಂದು ಸಂಜೆ ಕೊಟ್ಟು ಹೋಗ್ತಾರೆ. ಬಹಳ ಬಹಳ ವಿಶೇಷವಾಗಿ ನನ್ನ ಮೆಡಿಕಲ್ ಕಾಲೇಜಿನ ಅಧ್ಯಾಭ್ಯಾಸ ಮುಗಿದು ಹೋಯಿತು. ಹೆಚ್ಚೇನು ಖರ್ಚಾಗಲಿಲ್ಲ, ಯಾಕೆಂದರೆ 5 ವರ್ಷ ನಾನು ಒಂದು ಕಡೆಯಲ್ಲಿ ಫ್ರೀ ಫುಡ್ಡು 5 ಸ್ಟಾರ್ ಹೋಟ್ಲಲ್ಲಿ ಊಟ ಮಾಡಿದೆ. ರೆಪ್ರೆಸೆಂಟೇಟಿವ್ಸ್ ಮನೆಯಲ್ಲಿ ನಾನು ಉಸ್ತುವಾರಿಯಾಗಿ ನೋಡಿಕೊಳ್ತಿದ್ದೆ, ಗೈಡಾಗಿ ವರ್ಕ್ ಮಾಡ್ತಿದ್ದೆ ಮೈಸೂರಲ್ಲಿ. ಸ್ಕಾಲರ್ಶಿಪ್ ಬರ್ತಿತ್ತು, ಹಾಗಾಗಿ ಕೆಲವೇ ಸಾವಿರಗಳಲ್ಲಿ ಮೆಡಿಕಲ್ ಮುಗ್ದು ಹೋಯಿತು. ನಾನು ಇದಕ್ಕೆ ಇದು ಸ್ಫೂರ್ತಿ ಆಗಲಿ ಅಂತ ಹೇಳೋ ದೃಷ್ಟಿಯಲ್ಲಿ ಹೇಳ್ತೇನೆ. ಈಗ ನನಗೂ 75, ಅದಕ್ಕೆ ನೀವು ಓಲ್ಡ್ ಸ್ಟೂಡೆಂಟ್ ಅಂತ ಹೇಳುವ ಕ್ಲ್ಯಾಪ್ ಹಾಕಿದಾಗ ಐ ಆಮ್ ನಾಟ್ ಕೋಲ್ಡ್ ಸ್ಟೂಡೆಂಟ್, ಐ ಆಮ್ ಎ ಬೋಲ್ಡ್ ಸ್ಟೂಡೆಂಟ್. ಯಾವುದಕ್ಕೂ ಧೈರ್ಯ ಬೇಕು, ಡಿಟರ್ಮಿನೇಷನ್ ಆಗಬೇಕಾದ್ರೆ ದೈವ ಸಹಕಾರ ಬರುವುದೇ ನೀವು ಧೈರ್ಯವಂತರಾಗಿದ್ದಕ್ಕೆ. ಅದಕ್ಕೆ ಗೀತೋಪದೇಶ ಕೂಡ ಅರ್ಜುನನಿಗೆ ಮಾಡಿದ್ದು, ಧರ್ಮರಾಯನಿಗೆ ಮಾಡಲಿಲ್ಲ. Arjuna had the valor and the courage and confidence and all these things. So ಗೀತೋಪದೇಶ was done to him. ಹಾಗಾಗಿ ಧೈರ್ಯವಂತರಾಗಿರಿ. ಇವರು ಹೇಳಿದಾಗೆ ಮಕ್ಕಳನ್ನು ಹೇಡಿಗಳಾಗಿ ಬೆಳೆಸಬೇಡಿ. ಯಾಕಂದರೆ ನಾನು ಎಷ್ಟೊಂದು ಮುಟ್ಟಬೇಡ, ಬೀಳ್ಬೇಡ, ನೀ ಮುಳುಗ್ತಿ, ಸಾಯ್ತಿ, ಇದು ಸೈಕಲ್ಗೆ ಹೋಗಬೇಡ, ನೋ, encourage them to do that, because I have seen a lot of Westerners encouraging them to do. ನೆಗೆಟಿವ್ ಆಗಿ ಯಾವತ್ತೂ ಸಜೆಸ್ಟ್ ಮಾಡಬೇಡಿ. ಆ್ಯಸ್ ಶಿ ಸೆಡ್, ಸ್ಪೆಂಡ್ ಮೋರ್ ಟೈಮ್ ವೈಲ್ ಈಟಿಂಗ್ ಟುಗೆದರ್, ದಟ್ ಫ್ಯಾಮಿಲಿ ವಿಚ್ ಪ್ರೇಸ್ ಟುಗೆದರ್ ಸ್ಟೇಸ್ ಟುಗೆದರ್. ಹೇಳಿದರೆ ನಾನು 1 ಗಂಟೆ ಭಾಷಣ ಮಾಡಬಲ್ಲೆ, ಆದರೆ ನಾನು ಇಲ್ಲಿ ಕೂತಿದ್ದ ಹಾಗೆ ನನ್ನನ್ನು ಪರಿಚಯ ಇದ್ದವರು ಇಲ್ಲದವರು ಒಂದೊಂದೇ ವಾಟ್ಸಪ್, ಸರ್ 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 ತುಂಬ ಸಮಯ ತಗೊಂಡು ವಿದ್ಯಾರ್ಥಿಗಳಿಗೆ ಹುರಿದುಂಬಿಸಿ ಅಂತ. ನಾನು ಲೆಕ್ಕಕ್ಕಿಂತ ಜಾಸ್ತಿ ಮಾಡಿದರೆ ಹುರಿದುಂಬಿಸೋದು ಹೋಗಿ ಉರಿದುಂಬಿಸಿ ಆಗಬಹುದು ಅಂತ ಹೆದರಿಕೆ ಇರೋದ್ರಿಂದ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಪೇರೆಂಟ್ಸ್ ಮಕ್ಕಳನ್ನು ನಡೆಸಿಕೊಳ್ಳೋ ಬಗ್ಗೆ ನನಗೆ ಯಾವತ್ತೂ ಸಹ ಒಂದು ಇದುಂಟು. ನಾವೆಲ್ಲ ಬೆಳೆಯುವಾಗ ಬೆತ್ತದ ತುದಿ ಇತ್ತು, ಈಗ ಬೆತ್ತ ಬರುವುದಿಲ್ಲ. ಕ್ಯಾಪಿಟಲ್ ಪನಿಷ್ಮೆಂಟ್ ಈಸ್ ನಾಟ್ ಅಲೌಡ್ ಬೈ ದ ಗೌರ್ಮೆಂಟ್. ಹಾಗಾಗಿ ತುಳುಟೊಂಜಿ ಭಾಷೆಡು ಕಂಡ ಬಟ್ಟೆ ಕಲ್ತನಾಯ ಕಂಡು ಮುಟ್ಟಾಯೆ ಅಂತ ಒಂದು ಭಾಷೆ ಉಂಟು. ಕೆಟ್ಟದಾಗಿ ತಗೊಳ್ಬೇಡಿ, ಯಾಕಂತೇಳಿ ಹೇಳಿದರೆ ಬೆಳೆಯುವಾಗ ಹೆದರಿಕೆಯೂ ಬೇಕು, ಭಕ್ತಿಯೂ ಬೇಕು. ಗೌರವ ಇಲ್ಲದ ವರ್ತನೆ ಯಾರೂ ಸಹಿಸೋದಿಲ್ಲ. ನಾನು ಬರುವಾಗ ದೇವದಾಸರ ಹತ್ರ ಹೇಳ್ತಾ ಇದ್ದೆ, ಅಮೃತರನ್ನು ನಾನು ತುಂಬ ಸನಿಹದಿಂದ ಬಲ್ಲೆ. ಯಾಕಂತೇಳಿ ಹೇಳಿದರೆ ಅವರಿಗೆ ಗೋಲ್ಡ್ ಮೆಡಲ್ ಬಂದಿದ್ದಾಗ ಅವರ ಟೀಚರ್, ಅವರ ಸಿಸ್ಟರ್ ಕಮಲಾ ಟೀಚರ್ ಅವರ ಗೋಲ್ಡ್ ಮೆಡಲ್ ನಮ್ಗೆ ತಂದು ತೋರಿಸಿದ್ರು. ಇದೆಲ್ಲ ಪ್ರೋತ್ಸಾಹಕ್ಕೆ ಕಾರಣಕ್ಕೆ ಒಂದು ದಿವಸ ನಾನು ಹೀಗೆ ಆಗಬಲ್ಲೆ, ಅದು ನಮಗೆ ದಿಕ್ಸೂಚಿಗಳಾಗಿ ಮಾರುವಾಗ್ತದೆ. ಹಾಗೆಯೇ ಅವರದ್ದು ಅಮೃತ ಸೋಮೇಶ್ವರದ್ದು ಅವರು ಬ್ರದರ್ ಇನ್ ಲಾ ಕಮಲಾ ಟೀಚರ್ ಗಂಡನನ್ನು ಅವರು ABCD ಅಂತ ಕರೀತಿದ್ರು. ಅಡ್ಕ ಭಂಡಾರ ಮನೆ ಚೆರಿಯಂಡ ಡ್ರೈವರ್ ಅಂತ. ನೋಟು ಕಣ್ಣಪ್ಪ ಅವರು ಇವರೆಲ್ಲರಿದ್ದರು. ಹಾಗಾಗಿ ನಾನು ಉಚ್ಚಿಲ ಶಾಲೆಯನ್ನು ಸೆಂಚುನರಿ ಸೆಲೆಬ್ರೇಷನ್ಲಿ ಕೂಡ ಭಾಗಿಯಾಗಿದ್ದೆ, ಸಂತೋಷಪಡ್ತೇನೆ. ನಮ್ಮ ಅಣ್ಣನವರ ಹೆಸರಲ್ಲಿ ಸಾಕಷ್ಟು ಪ್ರೋತ್ಸಾಹ ನೀವು ಕೊಟ್ಟಿದ್ದೀರಿ. ನಾವು ಮುಂದಕ್ಕೆ ಏನಾಗಬೇಕೋ ಭಾಗಿಯಾಗ್ತೇನೆ, ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ದೈವ ಕೃಪೆ, ಮನುಷ್ಯ ಪ್ರಯತ್ನ ಜೊತೆಗಿರಲಿ. ಬೆಳಕು ತನ್ನಷ್ಟಕ್ಕೆ ಬರ್ತದೆ, ಆದರೆ ಅದನ್ನು ಅನುಭವಿಸುವುದು ಮಳೆ ಬಂದ ಹಾಗೆ. ಬಕೆಟನ್ನು ಹೀಗೆ ಹಿಡಿದರೆ ಬಕೆಟ್ ತುಂಬುತ್ತದೆ. ಹಾಗೆಯೇ ನಾವು ಕೊಡೆ ಇಟ್ಕೊಂಡ್ರೆ ಬೆಳಕು ನಮ್ಮ ಮೇಲೆ ಬೀಳೋದಿಲ್ಲ. ಪ್ರಕೃತಿ ಸಹಜವಾದ ಯಾವುದು ಐದತ್ವವಾದ ಕೆಲವು ಇರಲ್ಲ, ವೈಟಮಿನ್ ಡಿ ಇರಲಿ, ಬೆಳಕಿರಲಿ ಅಥವಾ ಮಳೆ ಇರಲಿ, ಅದನ್ನು ಸಂಗ್ರಹ ಯೋಗ್ಯವಾದ ಕೆಲವು ಸಂಸ್ಕಾರಗಳನ್ನು ನಾವು ಬೆಳೆಸುವ ಹಾಗೆ ಮಕ್ಕಳಿಗೆ ಪ್ರಚೋದನೆ ಕೊಟ್ಟು ಅವರು ಉತ್ತಮ ಪ್ರಜೆಗಳಾಗಿ ಬಾಳಬೇಕು. ಕೊನೆಯದ್ದು ಡಿಸ್ಕ್ರಿಮಿನೇಷನ್, ವಿವೇಕರಹಿತ ವರ್ತನೆ ತುಂಬ ಕಷ್ಟ. ಈಗಿನ ಮಕ್ಕಳೆಲ್ಲ ಅದನ್ನು ಸಾಮಾನ್ಯವಾಗಿ ಕಾಣ್ತೇನೆ. ನಾವೆಲ್ಲ ಸಣ್ಣದಿರುವಾಗ ಏನಾ ಅಂತ ಕೇಳಿದ್ರೆ ಒಳ್ಳೆಯದು ಅಂತ ಹೇಳ್ತಿತ್ತು. ಈಗ ಏನಾ ಅಂತ ಕೇಳಿದ್ರೆ ಏನಿಲ್ಲ ಹೇಳ್ತಾರೆ. ಅಂದರೆ ಇದ್ದದ್ದು ಇಲ್ಲಿ ಹೋಯಿತು ಅಂತ. ಅಂದರೆ ಇದೆಲ್ಲ ಸಂಸ್ಕಾರದ ಕೆಲವು ತುಣುಕುಗಳು ನಮಗೆ ಎದ್ದು ಕಾಣ್ತೇವೆ ಸಮಾಜದಲ್ಲಿ. ಸಮಾಜದ ಕುಂದುಕೊರತೆ ನಾವು ಡೊಂಕುಗಳನ್ನ ತಿದ್ದಲಿಕ್ಕೆ ಸಾಧ್ಯವಿಲ್ಲ. ಆದರೆ ಜಾಸ್ತಿ ಮಾತಾಡ್ತಾರೆ ಹೋದರೆ ಭೂಷಣ ವೇದಿಕೆಯ ಭಾಷಣ ಆಗ್ತದೆ. ಹಾಗಾಗಿ ಚಿಕ್ಕ ಮಾತಿಗೆ ಚುಕ್ಕಿ ಇಡ್ತೇನೆ. ಪ್ರತಿಭೆಗಳು ಬರುವುದಕ್ಕೆ ನಾನು ಅಡ್ಡಿ ಬರುವುದಿಲ್ಲ. ಥ್ಯಾಂಕ್ಸ್, ಧನ್ಯವಾದಗಳು. ಇನ್ನೊಮ್ಮೆ ಸಿಗುವ. ಥ್ಯಾಂಕ್ ಯು. Thank you, sir, for enriching us with your words of wisdom and dedicating your valuable time for us. ಮುಕ್ತಾಯ ಹಂತದಲ್ಲಿದ್ದೇವೆ. ಈ ಸಭಾ ಕಾರ್ಯಕ್ರಮವನ್ನು ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿ ಅಲ್ಲ ಅವರು, ಹಿರಿಯ ವಿದ್ಯಾರ್ಥಿಯಾದಂತಹ ಜೇಂಕಳ JN ಭಟ್ ಅವರು ಸಭಾ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಟ್ಟಿದ್ದಾರೆ. ಶಾಲೆ ಅವರದ್ದು
ಈ ಶಾಲೆಯ ಎಲ್ಲ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಇದಕ್ಕೆ ಮೊದಲು ಕೂಡ ಭಾಗವಹಿಸಿದ್ದಾರೆ. ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಅವರಿಗೆ ಶಾಲಾ ಆಡಳಿತ ಮಂಡಳಿ, ಶಾಲಾ ವಿದ್ಯಾರ್ಥಿಗಳ ಪರವಾಗಿ ಮತ್ತು ಇಲ್ಲಿ ನಡೆದಂಥ ಸಮಸ್ತರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮಕ್ಕಳ ಸಂಚಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ನಮ್ಮವರೇ ಆದಂಥ ಸದಾಶಿವಕ್ಕೆ, ನಿವೃತ್ತ ಮುಖ್ಯೋಪಾಧ್ಯಾಯರು. ಈ ಕ್ರೀಡಾಂಗಣದಲ್ಲಿಯೇ ಸರ್ಕಾರಿ ಪ್ರೌಢಶಾಲೆ ಇರುವಾಗ ಇದೇ ಕ್ರೀಡಾಂಗಣದಲ್ಲಿ ಅಧ್ಯಾಪಕರಾಗಿ, ಶಾಲೆಯಲ್ಲಿ ಶಿಕ್ಷಕರಾಗಿ ದುಡಿದಂತಹ ಇವರು ಮಾತ್ರವಲ್ಲ, ಯಕ್ಷಗಾನಕ್ಕೆ ಸದಾ ಪ್ರೋತ್ಸಾಹ ನೀಡ್ತಾ ಇರುವವರು. ಈ ಶಿಕ್ಷಣ ಸಂಸ್ಥೆಯಲ್ಲಿ ಯಕ್ಷಗಾನ ಅಭ್ಯಾಸ ಕೇಂದ್ರಕ್ಕೆ ಸದಾ ಪ್ರೋತ್ಸಾಹ ನೀಡ್ತಾ ಇರುವಂಥ ಇವರಿಗೆ ಆಡಳಿತ ಮಂಡಳಿ, ಅದೇ ರೀತಿ ಈ ಊರಿನ ಎಲ್ಲ ನಾಗರಿಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಮಕ್ಕಳೊಟ್ಟಿಗೆ ಪೋಷಕರು ಯಾವ ರೀತಿ ಇರಬೇಕು ಎಂಬುದಾಗಿ ಮಾರ್ಗದರ್ಶನವನ್ನು ನೀಡಿದಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಂಗಳೂರು ಈಶ್ವರ್ ಕೆ ಇವರಿಗೆ ಕೂಡ ಎಲ್ಲ ಇಲ್ಲಿ ಸಮಸ್ತ ವಿದ್ಯಾಭಿಮಾನಿಗಳ ಪರವಾಗಿ, ಆಡಳಿತ ಮಂಡಳಿಯವರ ಪರವಾಗಿ, ವಿದ್ಯಾರ್ಥಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತೋರ್ವರು ಮುಖ್ಯ ಅತಿಥಿಗಳಾಗಿ ವಿದ್ಯಾರ್ಥಿಗಳೊಟ್ಟಿಗೆ ಯಾವ ರೀತಿ ಪೋಷಕರ ಹೊಂದಾಣಿಕೆ ಇರಬೇಕು, ಪೋಷಕರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರು, ನಾವು ಯಾವ ರೀತಿ ಸಮಾಜದಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಯಾವ ರೀತಿ ಬದುಕ್ತೇವೆ ಆ ರೀತಿ ಮಕ್ಕಳು ಮುಂದಿನ ಜೀವನವನ್ನು ನಡೆಸ್ತಾರೆ ಎಂಬುದಾಗಿ ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ನಮಗೆಲ್ಲ ಬುದ್ಧಿಮಾತುಗಳನ್ನು ಹೇಳಿದಂತಹ ಅಕ್ಷಯ ಆರ್ ಶೆಟ್ಟಿ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಉಚ್ಚಿಲಬೋವಿ ವಿದ್ಯಾಸಂಸ್ಥೆಯ ಮೂರೂರ ಬೋವಿ ಮೋಯಾ ಮಹಾಸಭಾ ಇದರ ಅಧ್ಯಕ್ಷರಾದಂಥ ಹರೀಶ್ ಟಿ ಉಚ್ಚಿಲ್ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಶಿಕ್ಷಣ ಸಂಸ್ಥೆಗೆ ನಮ್ಮ ಕಷ್ಟಗಳಿಗೆ ಸ್ಪಂದಿಸುವವರು ಹಸೈನಾರ್ ಇವರು. ಯಾಕೆಂತೇಳಿದರೆ ಈ ಕ್ರೀಡಾಂಗಣದ ಬದಿಯಲ್ಲೇ ತಮ್ಮ ಮನೆಯನ್ನು ಹೊಂದಿದ್ದು ಸದಾ ನಮಗೆ ನೀರಿನ ಸಹಾಯವನ್ನು ಏಪ್ರಿಲ್ ಮೇ ಸಾಧಾರಣ ಮಾರ್ಚ್ ತಿಂಗಳಲ್ಲೇ ಪ್ರಾರಂಭ ಆಗ್ತದೆ. ಅವರ ನೀರಿನ ಸಹಾಯವನ್ನು ನಮಗೆ ನೀಡ್ತಾ ಇದ್ದಾರೆ. ಇದೇ ಕ್ರೀಡಾಂಗಣದಲ್ಲಿ ಪ್ರೌಢಶಾಲೆ ಇರುವಾಗ ಇದರಲ್ಲಿ ವಿದ್ಯಾಭ್ಯಾಸವನ್ನು ಕಲಿತು ಇದೇ ಕ್ರೀಡಾಂಗಣದಲ್ಲಿ ಬೆಳೆದಂಥ ಇವರಿಗೆ ನಮ್ಮ ಶಿಕ್ಷಣ ಸಂಸ್ಥೆ ಮತ್ತು ಎಲ್ಲ ಇಲ್ಲಿ ನಡೆದಂಥ ಎಲ್ಲ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇಲ್ಲಿ ಸಭೆಯ ಮುಂದೆ ನಮ್ಮ ಹಿರಿಯ ಶಿಕ್ಷಕರಿದ್ದಾರೆ, ಹಿರಿಯ ಆಡಳಿತ ಮಂಡಳಿಯ ಸದಸ್ಯರಿದ್ದಾರೆ, ಅದೇ ರೀತಿ ಪೋಷಕರಿದ್ದಾರೆ. ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಿರಿಯರನ್ನು, ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂತಹ ಹಿರಿಯರನ್ನು ನೆನಪಿಸುವುದು ನಮ್ಮ ಆದ್ಯ ಕರ್ತವ್ಯ. ಇವತ್ತು ದೈವಾಧೀನರಾದಂತಹ ಅಮೃತ ಸೋಮೇಶ್ವರ ಅವರನ್ನ, ಅದೇ ರೀತಿ ಹಿರಿಯ ಎಲ್ಲ ವ್ಯಕ್ತಿಗಳನ್ನು ನೆನಪಿಸುತ್ತಾ ಈ ಶಾಲೆ ಇನ್ನು ಮುಂದೆಯೂ ಉತ್ತಮವಾಗಿ ಬೆಳೆದು ಬರಲಿ ಎಂಬುದಾಗಿ ಅವರಲ್ಲಿ ಆಶೀರ್ವಾದವನ್ನು ಬೇಡುತ್ತಾ ಆಗಮಿಸಿದಂಥ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಾ ಇಲ್ಲಿಗೆ ಸಭಾ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್.